ಹಾಯ್ ಹಲೋ ನಮಸ್ಕಾರ. ತರ್ಕಕ್ಕಾಗಿ ತಕರಾರು ಮಾಡೋ ಕಾರ್ಯಕ್ರಮ ಇದಲ್ಲ. ಭಾಷಣ ಬಿಗಿಯೋದಕ್ಕೆ ಅವಕಾಶನೂ ಇಲ್ಲಿಲ್ಲ. ತಪ್ಪು ಯಾರೇ ಮಾಡಿದ್ರು ಪ್ರಶ್ನಿಸ್ತೀವಿ. ದಾಖಲೆ ಇಲ್ಲದೆ ಯಾವುದೇ ಪ್ರಶ್ನೆಗಳನ್ನು ಮುಂದಿಡೋದಿಲ್ಲ. ಸೊ ಇದು ನೇರ ಸವಾಲು, ಕಾಂಪ್ರಮೈಸ್ನ ಮಾತೇ ಇಲ್ಲ. ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಾಂಕ್ ಕೌಡೂರು. ಇವತ್ತಿನ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ 18 ವರ್ಷಗಳ ಕಾಲ ಬಿಜೆಪಿ ಪಕ್ಷಕ್ಕೋಸ್ಕರ ದುಡಿದಂತಹ ಕರಾವಳಿಯ ಮುಸ್ಲಿಂ ಹುಲಿ. ಪಕ್ಷದಲ್ಲಿ ಎಲ್ಲವನ್ನ ಕೂಡ ಕಳೆದುಕೊಂಡ್ರು. ಇವತ್ತಿಗೂ ಕೂಡ ಬಿಜೆಪಿಯೇ ನನ್ನ ಮಾತೃ ಪಕ್ಷ ಅಂತ ಹೇಳಿ ಕೊನೆ ಉಸಿರಿರುವವರೆಗೂ ಬಿಜೆಪಿಯನ್ನೇ ನಂಬಿ ಮಾಡಿದವರು. ಬಿಜೆಪಿ ಅವ್ರಿಗೆ ಏನು ಕೊಡ್ತು ಏನು ಕೊಟ್ಟಿಲ್ಲ ಗೊತ್ತಿಲ್ಲ, ಆದರೆ ಬಿಜೆಪಿಯನ್ನೇ ಜೀವ ಅಂತ ನಂಬಿಕೊಂಡವರು. ಅದಕ್ಕೋಸ್ಕರ ತಮ್ಮ ಜೀವವನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ಜೀವನ್ಮರಣ ಹೋರಾಟದಲ್ಲಿ ಗೆದ್ದು ಬಂದಂಥವರು ಮತ್ತಾರು ಕೂಡ ಅಲ್ಲ, ನಮ್ಮ ಇವತ್ತಿನ ಫೇಸ್ ಟು ಫೇಸ್ ಅತಿಥಿ ರಹೀಂ ಉಚ್ಚಿಲ್. ನಮಸ್ಕಾರ ರಹೀಂ ಉಚ್ಚಿಲ್ ಅವರಿಗೆ. ನಮಸ್ತೆ. ಸೊ ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಗರ್ಜನೆ ಮಾಡ್ತಾ ಇದ್ದಂಥ ಒಂದು ಬಿಜೆಪಿಯ ಹುಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಗರ್ಜನೆ ಎಲ್ಲೂ ಕೂಡ ಕೇಳಿಸ್ತಾ ಇಲ್ಲ. ಗರ್ಜನೆ ಕಡಿಮೆ ಆಯ್ತಾ ಅಥವಾ ಹುಲಿಗೆ ವಯಸ್ಸಾಯ್ತಾ ಅಂತ? ಹುಲಿಗೂ ವಯಸ್ಸಾಗಲಿಲ್ಲ, ಗರ್ಜನೆಯೂ ಕಡಿಮೆ ಆಗಲಿಲ್ಲ. ನನ್ನ ಹೆಸರು ಮತ್ತು ನನಗೆ ಇರುವಂತಹ ಕೀರ್ತಿ ಮತ್ತು ಆ ಪ್ರೀತಿಸುವ ಜನ ಖಂಡಿತವಾಗಿಯೂ ಅವತ್ತು ಇದ್ದವರು ಇವತ್ತು ಇದ್ದಾರೆ, ಹೆಚ್ಚೇ ಆಗಿದ್ದಾರೆ ಹೊರತು ಕಡಿಮೆ ಆಗಲಿಲ್ಲ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ 2 ಬಾರಿ ಉಪಾಧ್ಯಕ್ಷರಾಗಿದ್ರಿ, ಬ್ಯಾರಿ ಅಕಾಡೆಮಿಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ರಿ. 18 ವರ್ಷ ಪಕ್ಷಕ್ಕೋಸ್ಕರ ದುಡಿದವರು. ಎಲ್ಲವೂ ಆಯ್ತು, ಈಗೇನಿದೆ? ಈಗಲೂ ಪಕ್ಷದಲ್ಲಿ ಇದ್ದೇನೆ. ಅಂದ್ರೆ ತಾವು ಇನ್ನೂ ಕೂಡ ರಹೀಂ ಉಚ್ಚಿಲ್ ಅವರು ಇನ್ನೂ ಕೂಡ ಬಿಜೆಪಿಯ ಕಾರ್ಯಕರ್ತ? ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ಈಗ ಕೆಲವರನ್ನ ನಾವು ನೋಡಿದಾಗ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರಾದಂತಹ ಸಂಘದ ಹಿರಿಯರು ಇವತ್ತಿಗೂ ಕೂಡ ಎಲೆಮರೆ ಕಾಯಿ ಆಗಿದ್ದಾರೆ. ಅವರು ಅವತ್ತು ಪ್ರಾಮಾಣಿಕವಾಗಿ ಕಟ್ಟಿದ್ದರಿಂದ ಇವತ್ತು ಹೆಮ್ಮರವಾಗಿ ಬಿಜೆಪಿ ಬೆಳೆದು ನಿಂತಿದೆ. ಈ ಬಿಜೆಪಿಯನ್ನು ದೂರದಲ್ಲಿ ನಿಂತು ಅವರು ನೋಡಿಕೊಂಡು ಸಂತೋಷ ಪಡ್ತಾ ಇದ್ದಾರೆ ಹೊರತು ಯಾವತ್ತೂ ಕೂಡ ಒಂದು ಪದವಿಯಾಗಲಿ ಅಧಿಕಾರ ಆಗ್ರಹಿಸಿದ್ದು ಇಲ್ಲ, ಅವರು ಅಧಿಕಾರವನ್ನು ಪಡೆದದ್ದು ಇಲ್ಲ. ಅವರಿಂದ ಹೇಗಾಗಿದ್ದು ಅವರು ನಮಗೆ ಪ್ರೇರಣೆ. ಅವರಲ್ಲಿ ಮೌನವಾಗಿದ್ದುಕೊಂಡು ಪಕ್ಷವನ್ನು ಇಷ್ಟೊಂದು ರೀತಿಯಲ್ಲಿ ಮುನ್ನಡೆಸುವಾಗ ನಮಗೆ ಅಧಿಕಾರ ಸಿಗಲಿಲ್ಲ, ನಮ್ಮನ್ನು ಕಡಿಮೆ ಆಗಿದ್ದ ಹಿಂದಕ್ಕೆ ಹೋಗಿಲ್ಲ ಅಂತ ಹೇಳುವಾಗ ನಮಗೆ ಬಹಳಷ್ಟು ಕೊಟ್ಟಿದೆ. ಅಂತ ನಾಯಕರ ಸಾಲಲ್ಲಿ ರಹೀಂ ಉಚ್ಚಿಲ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ದುರಂತ ನಾಯಕ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಯಾಕಂತ ಹೇಳಿದರೆ ಪಕ್ಷ ಯಾವಾಗ ಜವಾಬ್ದಾರಿ ಕೊಡ್ತದೆ ಆಗ ನಾವು ಅದರ ಪರವಾಗಿ ಮತ್ತು ಜವಾಬ್ದಾರಿಯಿಂದ ಮಾತಾಡ್ಲಿಕ್ಕೆ ಇರ್ತದೆ. ಯಾವಾಗ ಜವಾಬ್ದಾರಿಯಿಂದ ನಮ್ಮನ್ನು ವಿಮುಕ್ತರಾಗಿ ಮಾಡುವುದಲ್ಲ, ಇನ್ನೊಬ್ಬರಿಗೆ ಜವಾಬ್ದಾರಿ ಕೊಡುವಾಗ ನಾವು ಹಿಂದೆ ಸರಿಲೇಬೇಕಾಗ್ತದೆ. ಹಾಗೆ ನಾವು ಹಿಂದೆ ಸರಿದಿದ್ದೇವೆ ಅಂತ ಹೇಳಿದರೆ ನಾವು ಇನ್ನು ಕೂಡ ಹಿರಿಯ ನಾಯಕರು ಹೌದು, ಹಿರಿಯ ಕಾರ್ಯಕರ್ತರು ಹೌದು. ಆದರೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸ್ಥಾನದಿಂದ ಪದಮುಕ್ತಗೊಳಿಸುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣವನ್ನ ನೀಡಿಲ್ಲ, ಇಲ್ಲ, ಏಕಾಏಕಿಯಾಗಿ ಆ ಒಂದು ಸ್ಥಾನದಿಂದ ಕೆಳಗಿಳಿಸಲಾಯಿತು. ಇದು ಇಷ್ಟು ವರ್ಷದ ಸೇವೆಗೆ ಕೊಟ್ಟಂತ ಮರ್ಯಾದೆನ ಪಕ್ಷ ಏನೇ ಮಾಡಿದ್ರು ಅದರಲ್ಲಿ ಅದರ ಹಿಂದೆ ಏನಾದರೂ ಒಂದು ಇರ್ತದೆ. ಪಕ್ಷ ಏನೇ ಕ್ರಮವನ್ನು ಕೈಗೊಂಡ್ರು ಕೂಡ ಅದರ ಹಿಂದೆ ಒಂದು ಸದುದ್ದೇಶವೇ ಇರ್ತದೆ ಹೊರತು ನಾವಂತೂ ಅದರಲ್ಲಿ ದುರುದ್ದೇಶವನ್ನು ಕಾಣಲಿಲ್ಲ. ಇದು ನನ್ನ ಭಾವನೆ. ಸೊ ಹಾಗಾದ್ರೆ ರಹೀಂ ಉಚ್ಚಿಲ್ ಅವರು ಬಿಜೆಪಿ ಅನ್ನುವಂತಹ ಪಕ್ಷ ತಾಯಿ ಸಮಾನವಾಗಿ ಕಂಡಂತವರು? ಖಂಡಿತವಾಗಿಯೂ. ಸೊ ಅದಕ್ಕೋಸ್ಕರ ತಮ್ಮ ಧರ್ಮವನ್ನೇ ಬದಿಗೆ ಸರಿಸಿದ್ರ? ಖಂಡಿತ ಇಲ್ಲ. ನಾನು ಧರ್ಮದಲ್ಲಿ ನಿಷ್ಠೆ ಇದ್ದಿದ್ದರಿಂದಲೇ ಬಿಜೆಪಿಯವರು ನನ್ನನ್ನು ಹತ್ತಿರ ಸೇರಿಸಿದ್ದು. ನಾನು ನನ್ನ ಧರ್ಮಕ್ಕೆ ನಿಷ್ಠೆ ಇಲ್ಲದಿದ್ದರೆ ಬಿಜೆಪಿ ನನ್ನನ್ನು ಹತ್ತಿರ ಸೇರಿಸ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ನನಗೆ ಸಂಘದ ನಾಯಕರು, ಪಕ್ಷದ ನಾಯಕರು ನನಗೆ ಹೇಳಿಕೊಟ್ಟದ್ದೇನೆ ಅಂತ ಹೇಳಿದರೆ, ನೀನೊಬ್ಬ ನೈಜ ಧರ್ಮ ವಿಶ್ವಾಸಿ ಆಗದಿದ್ದರೆ, ನಿನ್ನ ಧರ್ಮಕ್ಕೆ ನೀನು ವಿಧೇಯನಾಗದಿದ್ದರೆ, ನಿನ್ನ ಧರ್ಮೀಯರು ನಿನ್ನನ್ನು ವಿರೋಧಿಸಿದರೆ, ನಿನಗೆ ನಿನ್ನ ಧರ್ಮದಲ್ಲಿ ಗೌರವ ಇಲ್ಲದಿದ್ದ ಮೇಲೆ ನಮ್ಮಲ್ಲಿ ನಿಮ್ಗೇನು ಗೌರವ ಇರ್ತದೆ? ನಮ್ಮಲ್ಲಿ ನಿಮ್ಗೇನು ಕೆಲಸ ಇರ್ತದೆ? ನಮಗೆ ನಿನ್ನಿಂದ ಏನು ಉಪಕಾರ ಆಗ್ತದೆ? ಅದು ಬೇಡ. ನಿನ್ನ ಧರ್ಮ ನಿನ್ನ ಏನಿದೆ ಅದು ನೀನು ಗೌರವಿಸಬೇಕು. ಅದು ಗೌರವಿಸುವುದಾದರೆ ಮಾತ್ರ ನಮ್ಮೊಂದಿಗೆ ಇರುವಂತೇಳಿ ನನ್ನ ನಾಯಕರು ನನಗೆ ಹೇಳಿರುವಂಥದ್ದು ಅದು. ಆ ಕಾರಣದಿಂದ ನನ್ನ ಧರ್ಮವನ್ನು ಪ್ರೀತಿಸಿಕೊಂಡು ಗೌರವಿಸಿಕೊಂಡೇ, ಬಹುಸಂಖ್ಯಾತರ ಭಾವನೆಗೆ ಗೌರವಿಸಿಕೊಂಡು, ಹಿಂದುತ್ವವನ್ನು ಗೌರವಿಸಿಕೊಂಡು, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ಗೌರವಿಸಿಕೊಂಡು ಭಾರತೀಯ ಪಕ್ಷದಲ್ಲಿ ನಾನು ನ್ಯಾಯಬದ್ಧವಾಗಿ ಇದ್ದೇನೆ. ಅಲ್ಪಸಂಖ್ಯಾತ ಮೋರ್ಚಾದಲ್ಲಿದ್ರಿ ಅಥವಾ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿದ್ರಿ, ಇದರಿಂದ ತಮ್ಮ ಸಮುದಾಯಕ್ಕೆ ಏನು ಪ್ರಯೋಜನ ಸಿಕ್ತು ಅಂತ? ಒಂದಲ್ಲ ಎರಡಲ್ಲ, ಸಾವಿರಾರು ಆಗಿದೆ. ಯಾಕಂತ ಹೇಳಿದರೆ ನಾವು ಬೇರೆ ರಾಜಕೀಯ ಪಕ್ಷ ಮತ್ತು ಬಿಜೆಪಿಯನ್ನು ನಾವು ಮಾಡಿಕೊಂಡು ಹೋದಾಗ
ನಿಮಗೆ ಬೇರೆ ರಾಜಕೀಯ ಪಕ್ಷದಲ್ಲಿ 10 ಜನ ಶಾಸಕರಿದ್ದಾರೆ, 10 ಜನ ಸಚಿವರಿದ್ದಾರೆ, 10 ಜನರಿಗೆ ಅಧಿಕಾರಗಳನ್ನು ಕೊಡಲಾಗಿದೆ. ಆದರೆ ಆ ಸಚಿವರು ಶಾಸಕರು ಇಸ್ಲಾಂ ಧರ್ಮದ ಹೆಸರು ಹೇಳಿಕೊಂಡು, ಮುಸಲ್ಮಾನರ ಹೆಸರು ಹೇಳಿಕೊಂಡು ಆ ಪಕ್ಷದಲ್ಲಿ ಅವರು ಮುಂದುವರಿದುಕೊಂಡು ತಮ್ಮ ಹೆಂಡತಿ ಮಕ್ಕಳು ಮತ್ತು ಅಂತಸ್ತು ನಮಗೆ ಮನೆ ಇಷ್ಟನ್ನು ಮಾಡಿದ್ದಾರೆ ಹೊರತು ಅವರಿಗೆ ಮತ ಹಾಕಿದ ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡಿದರೆ ಏನೂ ಇಲ್ಲ. ಅದೇ ಹೊತ್ತಲ್ಲಿ ಒಂದೇ MLA ಇಲ್ಲ, ಒಂದು MP ಇಲ್ಲ, ಏನೂ ಇಲ್ಲ ಬಿಜೆಪಿಯಲ್ಲಿ. ಆದರೆ ಮುಸಲ್ಮಾನರಿಗೆ ಬಿಜೆಪಿ ಕೊಟ್ಟಷ್ಟು ಕೊಡುಗೆ ಮತ್ತು ಕಾಂಗ್ರೆಸ್ ಕೊಟ್ಟ ಕೊಡುಗೆ ಎರಡನ್ನು ತುಲನೆ ಮಾಡಿ ನನ್ನಲ್ಲಿಗೆ ಸವಾಲಿಗೆ ಬರಲಿ. ಆಗ ಬಂದಾಗ ಮುಸಲ್ಮಾನರಿಗೆ ಓಟನ್ನು ಪಡೆದಂತಹ ಕಾಂಗ್ರೆಸ್ ಎಷ್ಟು ಕೊಟ್ಟಿದೆ, ಮುಸಲ್ಮಾನರ ಬೆಂಬಲವನ್ನು ಪಡೆಯದೆ ಬಿಜೆಪಿ ಮುಸಲ್ಮಾನರಿಗೆ ಎಷ್ಟು ಕೊಟ್ಟಿದೆ ಅನ್ನೋ ನಾವು ಮಾಡುವ. ಆಗ ಹಾಲಿಗೆ ಹಾಲು ನೀರಿಗೆ ನೀರು ಗೊತ್ತಾಗುತ್ತೆ. ಬಟ್ ಬಿಜೆಪಿ ಅವರು ಹೇಳ್ತಾ ಇದ್ದಾರಲ್ವಾ, ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಅಂತ ಹೇಳಿ, ಅದರ ಅರ್ಥ ಕಾಂಗ್ರೆಸ್ ಕೊಡ್ತಾ ಇದೆ ಅಲ್ಪಸಂಖ್ಯಾತರಿಗೆ. ನಾನು ಹೇಳುದು ಓಲೈಕೆ ಬೇರೆ, ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ನೀಡುವುದು ಬೇರೆ. ಅದು ಎರಡು ಬೇರೆ ಇದೆ. ಬಿಜೆಪಿ ಯಾವತ್ತೂ ಕೂಡ ಮುಸಲ್ಮಾನರು ಅನಿವಾರ್ಯ ಅಂತ ಹೇಳುವುದಿಲ್ಲ, ಮುಸಲ್ಮಾನರನ್ನು ಇಂದ್ರಚಂದ್ರ ದೇವೇಂದ್ರ ಅಂತ ಹೊಗಳುವುದಿಲ್ಲ, ಮುಸಲ್ಮಾನರಿಂದಲೇ ಏನು ದಿನ ಬೆಳಗಾಗುತ್ತೆ ಅನ್ನುವಂಥದ್ದು ಹೇಳುವುದಿಲ್ಲ. ಅಜ್ಜಿಯ ಕೋಳಿಯ ಹಾಗೆ ಮುಸಲ್ಮಾನರು ಅನ್ನುವಂಥದ್ದು ಏನು ಇದು ಕಾಂಗ್ರೆಸ್ ಹೇಳುತ್ತದೆ, ಆ ರೀತಿ ಹೇಳುವುದಿಲ್ಲ. ಅದೇ ಹೊತ್ತಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಹೇಳುವಾಗ ಮತವನ್ನೇ ಕೊಡದ ದಿನನಿತ್ಯ ಟೀಕೆಯನ್ನು ಮಾಡುವಂಥ ಮುಸಲ್ಮಾನರಿಗೆ ಕೂಡ ಹಜ್ಜಿಗರು ಕೊಟ್ಟಿದೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ 6 ಕೋಟಿ ಕೊಟ್ಟು ಬ್ಯಾರಿ ಭವನ ಕೊಟ್ಟಿದೆ. ಅವರು 20 ಕೋಟಿ ಕೊಡ್ತಾ ಇದ್ದದ್ದನ್ನು 1,000 ಕೋಟಿ ರೂಪಾಯಿಗೆ ಏರಿಸಿದ್ದು ಭಾರತೀಯ ಜನತಾ ಪಾರ್ಟಿಯ ಅವಧಿ. ಇದೆಲ್ಲ ಸೂರ್ಯಚಂದ್ರರಷ್ಟೇ ಸತ್ಯ. ಹಾಗಿರಬೇಕಾದ್ರೆ ನಾವು ಹೇಳುವುದು MLA-MLC-ಗಳನ್ನು ಕೊಟ್ಟು ನಮ್ಮನ್ನು ವಂಚಿಸುವುದಕ್ಕಿಂತ MLC-MLA ಬೇಡ, ನಮ್ಮ ಸಮುದಾಯಕ್ಕೆ ನೀವು ಏನಾದರೂ ಮಾಡಿ. ಇದು ಬಿಜೆಪಿಯನ್ನು ಆಗುವುದಾದರೆ ಅದಕ್ಕೆ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುವುದು, ಅದರಲ್ಲಿ ಇರುವುದು ನನ್ನ ಕರ್ತವ್ಯ. ಅದರಿಂದ ನಾನು ತೃಪ್ತನಾಗಿದ್ದೇನೆ, ಅಧಿಕಾರದಿಂದ ಅಲ್ಲ. ನಿಮ್ಮ ಪ್ರಕಾರ ಬಿಜೆಪಿ ಅವರು ಕೊಟ್ಟರೆ ಅನುದಾನ, ಕಾಂಗ್ರೆಸ್ನವರು ಕೊಟ್ಟರೆ ಓಲೈಕೆ? ಖಂಡಿತವಾಗಿಯೂ ಓಲೈಕೆ ಮಾಡುವಂತದ್ದು ಓಲೈಕೆ. ಹಾಗಾದ್ರೆ ಬಿಜೆಪಿ ಅವರು ಓಲೈಕೆ ಮಾಡಲಿಲ್ಲ? ಖಂಡಿತವಾಗಿ ಮಾಡಲಿಲ್ಲ. ಹಾಗಾದ್ರೆ ಹಿಂದೂಗಳ ಓಲೈಕೆ ಮಾಡಿದ್ದಾರೆ ಬಿಜೆಪಿ. ಮುಸಲ್ಮಾನರನ್ನು ಕಾಂಗ್ರೆಸ್ನವರು ಯಾವ ರೀತಿ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೂ ಗೊತ್ತಿದೆ. ಆಯ್ತು, ಓಲೈಕೆ ನೀವು ಮಾಡಿಯಪ್ಪ, ಓಲೈಕೆ ಮಾಡಿ ಏನಾದ್ರೂ ನೀವು ಆ ಓಲೈಕೆ ಮಾಡಿದ ಪ್ರಕಾರ ನೀವು ನಡೆಸ್ತೀರಾ? ಈಗ ಸರ್ಕಾರ ಬರುವಾಗ ಏನು ಹೇಳಿತು? ಬಂದ ತಕ್ಷಣ 2B ಅನ್ನು ನಾವು ರದ್ದು ಮಾಡಿಸ್ತೇವೆ. ಬಿಜೆಪಿ ತಂದದ್ದು 2 ವರ್ಷ ಆಯ್ತು, ತಂದಿದ್ಯಾ? ಅದು ಓಲೈಕೆಗಾಗಿ ಹೇಳಿದ್ದು ಅಂತ ಹೇಳಿ ಗೊತ್ತಾಯ್ತಲ್ಲ ಅಲ್ಲಿ, ಹೌದಲ್ವಾ? ಹೇಳಿದಲ್ಲ. ಬಿಜೆಪಿ ಹಾಗಲ್ಲ, ನಾವು 2B ಅನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ದೇವೆ. 2B ರದ್ದು ಮಾಡಿದ್ದು ಸರಿಯಾ? ಖಂಡಿತವಾಗಿ ಅಲ್ಲ. ಮುಸಲ್ಮಾನರಿಗೆ ಸಿಗುವಾಗ ನ್ಯಾಯ, ಆ ನ್ಯಾಯವನ್ನು ತೆಗೆದಿದೆ. ಹೌದು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು ನಮ್ಮ ಮುಖ್ಯಮಂತ್ರಿಯನ್ನು ಸಂಪರ್ಕ ಮಾಡಿದ್ದೇವೆ, ಗೃಹ ಸಚಿವರನ್ನು ಸಂಪರ್ಕ ಮಾಡಿದ್ದೇವೆ, ನಮ್ಮ ನಾಯಕರನ್ನು ಸಂಪರ್ಕ ಮಾಡಿದ್ದೇವೆ. 2B ಅನ್ನು ನೀವು ರದ್ದುಪಡಿಸುವುದು ಸರಿಯಲ್ಲ ಅಂತೇಳಿ ಅವರ ಮುಖ ನೋಡಿ ಅವರ ಕಚೇರಿಯಲ್ಲಿ ಕುಳಿತು ನನ್ನ ಧರ್ಮದ ಪರವಾಗಿ, ನಮಗೆ ಅದು ಅನ್ಯಾಯದ ಪರವಾಗಿ ನಾವು ಮಾತಾಡಿದ್ದೇವೆ. ಇದು ಬಿಜೆಪಿಯಲ್ಲಿದ್ದು ಮುಸಲ್ಮಾನ ನನ್ನ ಧರ್ಮಕ್ಕೆ ವಿರೋಧ ಮಾಡಲಿಲ್ಲ, ನನ್ನ ಧರ್ಮಕ್ಕೆ ಅನ್ಯಾಯವಾದಾಗ ನಾನು ಮಾತಾಡಿದ್ದೇನೆ. ನನ್ನ ಕರ್ತವ್ಯ ಅಷ್ಟೇ. ಕೊಡುವುದು ಕೊಡದೇ ಇರುವುದು ಸರ್ಕಾರ, ಕೇಳುವುದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ರೈಮುಚ್ಚಿಲ್ ಅವರಿಗೆ ಈ ಬಿಜೆಪಿನ ಅಷ್ಟು ಮುಖ್ಯ ಯಾಕೆ ಅಂತ ಹೇಳಿ, ಬೇರೆ ಪಕ್ಷಗಳಿಲ್ವಾ? ಎಲ್ಲ ರಾಜಕೀಯ ಪಕ್ಷಗಳು ಒಂದೇ. ಭಾರತದ ಸಂವಿಧಾನ ಪ್ರಕಾರ ಅದು ನೋಂದಾವಣೆ ಆಗಿರ್ತದೆ. ಆ ನೋಂದಾವಣೆ ಆದಂಥ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ರೀತಿ, ಬೇರೆ ಯಾವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ರಾಜಕೀಯ ಪಕ್ಷ ಹೀಗೆ ಇರಬೇಕಂತೇಳಿ ನಿರ್ಬಂಧ ಇದೆ. ಆ ರೀತಿ ಇರುವಂಥದ್ದು, ಹಾಗೆ ಇರುವಂಥ ಒಂದು ಪಕ್ಷ ಆಗಿದೆ ಭಾರತೀಯ ಜನತಾ ಪಾರ್ಟಿ. ಇನ್ನೊಂದು ವಿಚಾರ ಹೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಮುಚ್ಚುಮರೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪಕ್ಷ. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ಹಿಂದುತ್ವವಾದಿಗಳು. ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಕಾರ ನಡೆಸಿದ್ದಕ್ಕೆ ಕಾರಣ ಹಿಂದುತ್ವವಾದಿಗಳ ಹೊರತು ಮುಸಲ್ಮಾನರಲ್ಲ. ಅವರು ತಂದಂತಹ ಪಕ್ಷದಲ್ಲಿ ಮುಸಲ್ಮಾನರಿಗೆ ಈ ತನಕ ಸಿಗದಂತಹ ನ್ಯಾಯ ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ. ಅದಕ್ಕೆ ನಾವು ಕೃತಜ್ಞತಾಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೇವೆ. ಆದರೆ ಕೆಲವು ಬಿಜೆಪಿ ನಾಯಕರ ದಿನನಿತ್ಯದ ಮಾತುಗಳು, ಮುಸ್ಲಿಂ ವಿರೋಧಿ ಹೇಳಿಕೆಗಳು, ಮುಸಲ್ಮಾನರಿಗೆ ನೋವುಂಟು ಮಾತು, ಇದೆಲ್ಲವನ್ನು ನಾನು ಕಾಲಕ್ಕೂ ನಾನು ಖಂಡಿಸಿದ್ದೇನೆ, ಮುಂದೆಯೂ ನಾನು ಖಂಡಿಸುತ್ತೇನೆ. ಅದು ವ್ಯಕ್ತಿಗಳೇ ಹೇಳುವ ವಿಚಾರಗಳು ಹೊರತು ಪಕ್ಷ ಮಾಡುವುದಂತ ನಾನು ನೋಡಿಕೊಳ್ಳುವುದಿಲ್ಲ. ಯಾಕಂದ್ರೆ ಪಕ್ಷ ಆ ರೀತಿ ನೋಡಿಕೊಳ್ಳುವುದಾದರೆ ನನ್ನನ್ನು ಹೊರಗಿಡಬೇಕಿತ್ತು. ನನ್ನನ್ನು ನೀನು ಮುಸಲ್ಮಾನರ ಪರವಾಗಿ ಮಾತಾಡಬೇಡ ಅಂತ ಹೇಳಬೇಕಿತ್ತು, ನೀವು ಮುಸಲ್ಮಾನರ ಪರವಾಗಿ ನ್ಯಾಯ ಕೇಳಬೇಡ ಅಂತ ಹೇಳಬೇಕಿತ್ತು. ಅದು ಹೇಳಲಿಲ್ಲ. ನೀನು ಮುಸಲ್ಮಾನರ ಪರ ನ್ಯಾಯ ಕೇಳೋದು ನಿನ್ನ ಹಕ್ಕು, ಹಿಂದುತ್ವವಾದಿಗಳ ಪರವಾಗಿ ಮಾತಾಡೋದು ಹಿಂದುತ್ವವಾದಿಗಳ ಹಕ್ಕು. ಹಾಗಾದ್ರೆ ರಾಜಕೀಯದ ಭದ್ರತೆಗೋಸ್ಕರ ರೈಮುಚ್ಚಿಲ್ ಅವರು ಎಲ್ಲವನ್ನ ಸಹಿಸಿಕೊಂಡು ಬಿಜೆಪಿಯಲ್ಲೇ ಸುಮ್ಮನೆ ಕೂತಿದ್ರು ಇಲ್ಲಿ ತನಕ. ರಾಜಕೀಯ ಭದ್ರತೆ ಅಂತ ಹೇಳುವುದಕ್ಕಿಂತ ದೇವರ ದಯದಲ್ಲಿ ಒಳ್ಳೆಯ ಮಾತುಗಾರ ನಾನು. ನನ್ನ ಸಮಾಜವನ್ನು ಮುನ್ನಡೆಸುವಂತ ಒಳ್ಳೆ ಶಕ್ತಿ ನನಗಿದೆ. ನಾನು ಈಗ ಕೂಡ ಯಾವುದೇ ಇನ್ನೊಂದು ಪಕ್ಷವನ್ನು ಸೇರ್ಪಡೆಗೊಂಡ್ರೆ ನನಗೆ ರೆಡ್ ಹಾಟ್ ಕಾರ್ಪೆಟ್ ಆಗಿ ಸೇರಿಸುವವರಿದ್ದಾರೆ. ಆದ್ರೆ ನಾನು ಹಾಗೆ ಮಾಡುವುದಿಲ್ಲ. 2 ಬಾರಿ ರಾಜ್ಯ ಅಕಾಡೆಮಿ ಅಧ್ಯಕ್ಷವನ್ನು ಮಾಡಿ ಬಿಜೆಪಿ ಮಾಡಿದೆ. 2 ಬಾರಿ ನನ್ನ ರಾಜ್ಯ ಉಪಾಧ್ಯಕ್ಷ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಮಾಡಿದೆ. ಅದು ಹೌದಂತ ಆದ್ರೆ ಅದಕ್ಕೆ ಕೃತಜ್ಞತೆ
ಜೀವಿಸಬೇಕು ಅನ್ನುವಂಥದ್ದು ನನ್ನ ಧರ್ಮ ಹೇಳಿಕೊಟ್ಟದ್ದು, ನನ್ನ ಅಲ್ಲಾಹನ ಹೇಳಿಕೊಟ್ಟದ್ದು, ನನ್ನ ಪ್ರವಾದಿಯವರು ಹೇಳಿಕೊಟ್ಟದ್ದು. ನಿನಗೆ ಯಾರಾದರೂ ಕೃತಜ್ಞತೆಯನ್ನು ತೋರಿಸಿದ್ರೆ ನೀವು ಅವರಿಗೆ ಕೃತಜ್ಞತೆ ತೋರಿಸಬಾರದು ಅಂತ ಹೇಳಿ. ನಾನು ಬಿಜೆಪಿಯನ್ನು ನಾನು ಬಿಟ್ಟರೆ ನನ್ನ ತಾಯಿಗೆ ನಾನು ದ್ರೋಹ ಮಾಡಿದ ಹಾಗೆ, ನಾನು ಕೃತಜ್ಞತೆನಾಗಿ ಹಾಗೆ ಆಗುದಿಲ್ಲ. ನಾನು ಕೃತಜ್ಞನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಬಿಜೆಪಿಯಲ್ಲಿ ನಾನು ಇದ್ದೇನೆ. ಇನ್ನು ಬಿಜೆಪಿಯವರು ನನ್ನನ್ನು ಹೊರಗೆ ಕಳಿಸುವವರ ತನಕ ನಾನು ಬಿಜೆಪಿಯಲ್ಲಿ ಇರ್ತೇನೆ. ಅವರಾಗಿ ಹೊರಗೆ ಕಳಿಸಿದ್ರೆ ಆಗ ಏನು ಮಾತಾಡ್ಲಿಕ್ಕೂ ಆಗುದಿಲ್ಲ, ಅದು ಬೇರೆ ವಿಚಾರ. ಈಗಲೂ ಹಾಗಾದ್ರೆ ಬಿಜೆಪಿ ಅವರು ತಮ್ಮ ಸಂಪರ್ಕದಲ್ಲಿದ್ದಾರೆ, ನೀವೊಬ್ಬ ಹಿರಿಯ ಕಾರ್ಯಕರ್ತ ಅಥವಾ ಹಿರಿಯ ರಾಜಕಾರಣಿ ಅನ್ನುವಂತ ಮರ್ಯಾದೆ ಇಟ್ಟಿದ್ದಾರೆ. ಖಂಡಿತವಾಗಿಯೂ 18 ವರ್ಷದಿಂದ ಸಕ್ರಿಯವಾಗಿ, ಅದಕ್ಕಿಂತ ಹೆಚ್ಚಿನ ವರ್ಷಗಳಿದೆ, ಆದರೆ ಪದಾಧಿಕಾರಿಗಳಾಗಿ ಗುರುತಿಸಿಕೊಂಡು ನಾನು ಇರುವಂತದ್ದು 18 ವರ್ಷ ಆಯ್ತು. ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ರೈಮುಚ್ಚಿಲ್ ಅವರು ಕಾಣಿಸ್ತಾನೆ ಇಲ್ಲ ಪಕ್ಷದಲ್ಲಿ. ಪಕ್ಷದ ಸಂಘಟನೆ ಆಗಿರ್ಬೋದು, ಯಾವುದೇ ಪ್ರಮುಖ ಕಾರ್ಯಕ್ರಮಗಳಲ್ಲೂ ರೈಮುಚ್ಚಿಲ್ ಅವರು ವೇದಿಕೆಯಲ್ಲಿ, ಬಿಜೆಪಿ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಈಗ ಕಳೆದ ಅವಧಿಯಲ್ಲಿ ನಳಿನ್ ಕುಮಾರ್ ಕಟೀಲ್ರು ರಾಜ್ಯಾಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ಒಂದು 20-30 ಮಂದಿಗಳು ಪದಾಧಿಕಾರಿಗಳಿದ್ರು. ಈ ಅವಧಿಯಲ್ಲಿ ಅವರು ಯಾರನ್ನೂ ಕಾಣುವುದಿಲ್ಲ. ಅದರ ಅರ್ಥ ಅವರು ಯಾರು ಪಕ್ಷದಲ್ಲಿ ಇಲ್ಲ ಅಂತೇನೆ, ಅವರ ಹೇಳಿಕೆಗಳು ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪಕ್ಷ ಉಳಿದವರು ಹಾಗೆಲ್ಲ. ಇಲ್ಲಿ ಒಂದು 4, 5, 8 ಉಪಾಧ್ಯಕ್ಷರಿದ್ದು, ಕಾಂಗ್ರೆಸ್ ಅಲ್ಲಿ ಹಾಗಲ್ಲ. ಕಾಂಗ್ರೆಸ್ ಅಲ್ಲಿ 500 ಉಪಾಧ್ಯಕ್ಷರು ಇರ್ತಾರೆ. ನಾಳೆ ಬಂದ್ರು ಉಪಾಧ್ಯಕ್ಷರು, ನಾಡಿದ್ದು ಬಂದ್ರು ಉಪಾಧ್ಯಕ್ಷರು, ಇನ್ನು 50 ಜನ ಬಂದ್ರು ಉಪಾಧ್ಯಕ್ಷರು. ಸಿಕ್ಕಿದ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡುವಂತದ್ದು ಪಕ್ಷಗಳೆಲ್ಲ ಇದು. ಇದರಲ್ಲಿ ಒಂದು 3 ವರ್ಷಕ್ಕೆ ಒಂದು ನೇಮಕ ಇಷ್ಟು ಮಂದಿ ಆದ್ರೆ ಅವರಿಗೆ ಮಾತ್ರ ಜವಾಬ್ದಾರಿ, ಅವರು ಮಾತ್ರ ಮಾತಾಡುವಂಥದ್ದು. ಉಳಿದವರು ಅವರಿಗೆ ಬೆಂಬಲವಾಗಿರುವಂಥದ್ದು, ಅವರಿಗೆ ಬೆಂಬಲ ಕೊಡತಕ್ಕಂಥವರು, ಆಮೇಲೆ ಸಹಕಾರ ಕೊಡತಕ್ಕಂಥವರು, ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು. ಆಮೇಲೆ ಕಾರ್ಯಕರ್ತರಾದವರು ನಾಯಕರಾಗ್ತಾರೆ, ನಾಯಕರಾದವರು ಕಾರ್ಯಕರ್ತರಾಗ್ತಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯತೆ. ತಾವೇ ಹೇಳೋ ಪ್ರಕಾರ ಬಿಜೆಪಿ ಅನ್ನುವಂಥದ್ದು ರಾಷ್ಟ್ರೀಯತೆಯನ್ನ ಫಾಲೋ ಮಾಡುತ್ತೆ, ಹಿಂದುತ್ವದ ಸಿದ್ಧಾಂತವನ್ನ ಅಜೆಂಡವಾಗಿ ಇಟ್ಟುಕೊಳ್ಳುತ್ತೆ, ಇದೆಲ್ಲ ವಿಚಾರವನ್ನ ಹೇಳ್ತೀರಾ. ತಾವೊಬ್ಬ ಮುಸಲ್ಮಾನರಾಗಿ RSS ಅಥವಾ ಹಿಂದುತ್ವದ ಸಿದ್ಧಾಂತವನ್ನೇ ಫಾಲೋ ಮಾಡ್ತಾ ಇದ್ದೀರಾ ಹಾಗಾದ್ರೆ ಬಿಜೆಪಿಯಲ್ಲಿ? ನೋಡಿ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಹಿಂದುತ್ವವೇ, ಅದರಲ್ಲಿ 2 ಮಾತಿಲ್ಲ. RSS ಅನ್ನುವಂಥದ್ದು ಭಾರತದ ಮೂಲ ಸಂಸ್ಥೆ, ಅದರಲ್ಲಿ ಬಂದಂತ ಕೊಂಬೆ ರೆಂಬೆಗಳಲ್ಲಿ ಒಂದಾಗಿರ್ತದೆ, ಒಂದು ರಾಜಕೀಯ ಸಂಸ್ಥೆಯಾಗಿದೆ ಭಾರತೀಯ ಜನತಾ ಪಾರ್ಟಿ. ಈ ರಾಜಕೀಯ ಪಕ್ಷ ಈ ಸಿದ್ಧಾಂತ ಇಟ್ಟುಕೊಂಡು ಮುಸಲ್ಮಾನರನ್ನು ದ್ವೇಷ ಮಾಡಿದ್ರೆ, ರಾಜಕೀಯವಾಗಿ ನಾನು ಹೇಳುದು ಮಾಡಿದ್ರೆ, ಅಥವಾ ಮುಸಲ್ಮಾನರು ನಮ್ಮ ಪಕ್ಷದಲ್ಲಿ ಬೇಡ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತ ಮೋರ್ಚಾ ಅನ್ನುವ ವಿಭಾಗವನ್ನು ತೆರೀತಿರ್ಲಿಲ್ಲ. ಅಲ್ಪಸಂಖ್ಯಾತ ಮೋರ್ಚಾ ಅನ್ನುವಂಥದ್ದು ಅದು ಒಂದು ಸಂವಿಧಾನಿಕಬದ್ಧವಾದದ್ದು ಮತ್ತು ಪಕ್ಷದ ಒಂದು ಸಿದ್ಧಾಂತಗಳ ಅಡಿಯಲ್ಲಿ ಬಂದಂಥದ್ದು. ಹಾಗೆ ಇರುವುದರಿಂದ ಅಲ್ಪಸಂಖ್ಯಾತ ಮೋರ್ಚಾ ಅಂತ ಹೇಳಿದ್ರಲ್ಲಿ ಎಷ್ಟರವರೆಗೆ ಇರ್ತದೆ ಅಷ್ಟರವರೆಗೆ ನಾವು ಅದರಲ್ಲಿ ಇರ್ತೇವೆ. ಆ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಅನ್ನುವಂಥದ್ದನ್ನು ತೆಗೆದು ಬಿಟ್ಟರೆ ಆಗ ನೀವು ಹೇಳುವ ಈ ಪ್ರಶ್ನೆಗೆ ಅಲ್ಲಿ ಉತ್ತರ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಒಂದು ದೊಡ್ಡ ಹುದ್ದೆ ಏನಲ್ಲ, ಬರೀ ಒಂದೇ ಒಂದು ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ ಇರುವಂತ ಒಂದು ವಿಭಾಗ, ಒಂದೇ ಒಂದು ವಿಭಾಗ. ಅದು ಬಿಟ್ಟರೆ ಬೇರೆ ಎಲ್ಲಿದೆ? ಶಾಸಕ ಅಥವಾ ಸಂಸದ ಅಥವಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಮುಸಲ್ಮಾನರಿಗೆ ಅವಕಾಶಗಳಿಲ್ಲ ಬಿಜೆಪಿಯಲ್ಲಿ. ಹೌದು. ಸೊ ಅಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ತಾವು ಬಿಜೆಪಿಯನ್ನೇ ಮಾತೃಪಕ್ಷ, ನನ್ನ ತಾಯಿ ಸಮಾನ ಅಂತ ಹೇಳಿ. ಬಿಜೆಪಿ ಸಂಘ ಸಂಸ್ಥೆ ಅಲ್ಲ, ಅದು ರಾಜಕೀಯ ಪಕ್ಷ. ರಾಜಕೀಯ ಪಕ್ಷ ಯಾವುದನ್ನು ಬಯಸ್ತದೆ? ಮತವನ್ನು ಬಯಸ್ತದೆ. ಒಂದು ನಿಮಿಷ, ಜನ ಮತವನ್ನು ಕೊಟ್ಟರೆ 1 ಅಲ್ಲ 10 ಸೀಟು ಕೊಡ್ತಾರೆ. ಇದು ದಾರಿಯಲ್ಲಿ ಹೋಗೋರನ್ನು ಕರೆದು ಬನ್ನಿ ನಿಮ್ಗೆ ಅಲ್ಲಿ ಟಿಕೆಟ್ ಕೊಡ್ತೇನೆ ಅಂತ ಹೇಳುವಂತದ್ದಲ್ಲ, ಗೊತ್ತಾಯ್ತಲ್ಲ? ಅದಲ್ಲ. ಈಗ ನನ್ನ ಪ್ರಶ್ನೆ, ಟಿಕೆಟ್ ಕೊಡದೆ, MLA ಮಾಡದೆ, MLC ಮಾಡದೆ, ಮುಸ್ಲಿಂ ಸಮಾಜದ ನೋವಿಗೆ, ನ್ಯಾಯಯುತವಾದ ನೋವಿಗೆ, ಅವರ ನ್ಯಾಯಯುತವಾದ ಹಕ್ಕಿಗೆ ಇಲ್ಲಿ ಸ್ಪಂದನೆ ಬಿಜೆಪಿಯನ್ನು ಮಾಡಿದೆ ಅಂತ ಆದ್ರೆ, ಮಾಡಿದೆ ಅಂತ ಹೇಳಿದ್ರೆ, ನಾನು ಆ ನ್ಯಾಯ ಅದನ್ನು ತೆಗೆದುಕೊಡುವಂತ ಒಂದು ವ್ಯಕ್ತಿಯಾಗಿ ನಾನು ಇರ್ತೇನೆ. ನನ್ನ ಸಮಾಜಕ್ಕೆ ಮುಸ್ಲಿಂ ಬಿಜೆಪಿಯಿಂದ ಏನೆಲ್ಲ ಅವಕಾಶಗಳಿದೆ, ನ್ಯಾಯಬದ್ಧವಾದಂತಹ ಸಾಮಾಜಿಕ ನ್ಯಾಯಗಳನ್ನು ತೆಗೆಸಿಕೊಡ್ಲಿಕ್ಕೆ ಆಗ್ತದೆ, ಹಾಗೆ ಒಂದು ಪ್ರತಿನಿಧಿಯಾಗಿ ಆ ಪಕ್ಷದಲ್ಲಿ ಗುರುತಿಸಿಕೊಂಡು ನನ್ನ ಸಮಾಜ ಮತ್ತು ಪಕ್ಷದ ನಡುವೆ ಒಂದು ಸಂಪರ್ಕದ ಕೊಂಡಿಯಾಗಿ ನಾನು ಇರಲಿಕ್ಕಾಗಿ ನಾನು ಖಂಡಿತವಾಗಿದ್ದೇನೆ. ಬಿಜೆಪಿಯಲ್ಲಿ ತಮಗೆ ಆ ಮಟ್ಟಿಗಿನ ಮರ್ಯಾದೆ ಇದೆ ಅಂತ ಆದ್ರೆ ಮಂಗಳೂರು ಉಳ್ಳಾಲ ಕ್ಷೇತ್ರದಲ್ಲಿ ತಮ್ಮನ್ನೇ ಆಯ್ಕೆ ಮಾಡಬಹುದಿತ್ತು MLA ಎಲೆಕ್ಷನ್ಗೆ. ನಾನು ಇಲ್ಲಿ ತನಕ ಒಂದು ಬಾರಿಯೂ ಕೂಡ ಅವಕಾಶನೂ ಕೊಟ್ಟಿಲ್ಲ. ಇಲ್ಲ, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. 10 ವರ್ಷದ ಹಿಂದೆ ನನ್ನ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು, ಮಾತ್ರ ಅಲ್ಲ ಕೊನೆಯ ಹಂತದವರೆಗೂ ಬಂದಿತ್ತು. ನನಗೆ ಅಲ್ಲಿ ಟಿಕೆಟ್ ಅಂತ ಹೇಳಿ ಕನ್ಫರ್ಮ್ ಆಗಿತ್ತು, ನೀವು ಸೇರಿದಂತೆ ಎಲ್ಲ ಮಾಧ್ಯಮಗಳು ಪ್ರಕಟ ಮಾಡಿತ್ತು, ನನ್ನ ಹೆಸರು ಅಂತಿಮವಾಗಿತ್ತು. 224 ಕ್ಷೇತ್ರದಲ್ಲಿ ಉಳ್ಳಾಳದಲ್ಲಿ ನನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಹೆಸರು ಅಲ್ಲಿ ಅಂತಿಮ ಆಗಬೇಕಾದ್ರೆ ಪಕ್ಷ ನನ್ನನ್ನು ಗುರುತಿಸಿತ್ತು. ಆ ನಂತರ ಕೆಲವಾರು ಕಾರಣಗಳಿಂದಾಗಿ ಕೊಡಬಾರದು ಅಂತ ಹೇಳಿ ಅಲ್ಲಿ ಅಭಿಪ್ರಾಯಗಳು ಬಂತು. ಅಭಿಪ್ರಾಯ ಬಂದಾಗ ಆ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ನನ್ನನ್ನು ಹಿಂದಕ್ಕೆ ಸರಿಯಲಿಕ್ಕೆ ಹೇಳಿತ್ತು, ನಾನು ಸರಿದಿದೆ. ಅಭಿಪ್ರಾಯ ಬಂದದ್ದು ಮುಸ್ಲಿಮರಿಂದಲ್ಲ, ಅಲ್ಲಿ ಇದ್ದಂತಹ ಹಿಂದೂಗಳಿಂದ, ಹಿಂದೂ ನಾಯಕರಿಂದಲೇ ಬಂತು. ಹೌದು. ತಮ್ಮ ಪಕ್ಷದ ಒಳಗಿರುವಂತಹ ಹಿಂದೂ ನಾಯಕರೇ ತಮ್ಮನ್ನು ವಿರೋಧ ಮಾಡಿದ್ರು, ತಮ್ಮ ಕ್ಷೇತ್ರದಲ್ಲಿ ಇನ್ನೊಬ್ಬ ಮುಸ್ಲಿಂ ಬೆಳೀತಾ ಇದ್ದಾನೆ ಅನ್ನುವಂಥ ಕಾರಣಕ್ಕೆ. ಇಷ್ಟಾದ್ರೂ ಕೂಡ ಮತ್ತು ಕೂಡ ಅದೇ ಕ್ಷೇತ್ರದಲ್ಲಿ ನಾನು ಆ ಕ್ಷೇತ್ರದಲ್ಲಿ ಆ ಪಕ್ಷಕ್ಕೋಸ್ಕರ ದುಡಿತೀನಿ ಅಂತ ಹೋಗ್ತೀರಾ? ಇಲ್ಲ, ನಾನು ಅವತ್ತು ಯಾವಾಗ ನನಗೆ ಟಿಕೆಟ್ ಸಿಗಲಿಲ್ಲ ಆ ನಂತರ ನಾನು ಒಂದು ತೀರ್ಮಾನ ತೆಗೆದಿದ್ದೇನೆ, ಇನ್ನು ಸಾಯುವ ತನಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಇದ್ರೂ ಕೂಡ ಯಾವತ್ತೂ ಕೂಡ ನಾನು ಟಿಕೆಟ್ಗೆ ಬೇಡಿಕೆ ಹಾಕುವುದಿಲ್ಲ.
ನಾನು ಟಿಕೆಟನ್ನು ಪಡೆಯುವುದಿಲ್ಲ. ಒಂದು ವೇಳೆ ನಿಮಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ವಿನಯಪೂರ್ವಕವಾಗಿ ನಾನು ಅದನ್ನು ತಿರಸ್ಕರಿಸ್ತೇನೆ ಅನ್ನುವಂಥದ್ದನ್ನು ನಿಮ್ಮ ಮಾಧ್ಯಮದ ಮುಖಾಂತರವೇ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಟಿಕೆಟ್ ಪಡೀಲಿಕ್ಕೆ ನಾನು ಹೋಗಿ ಅದು ನನ್ನ ಹಕ್ಕಾಗಿತ್ತು, ಬಿಜೆಪಿಯ ನಾಯಕನಾಗಿ ನನ್ನ ಕರ್ತವ್ಯ ಆಗಿತ್ತು, ಕಾರ್ಯಕರ್ತನಾಗಿ ಕೇಳುವಂಥದ್ದು. ಕೇಳಿದ ಕಾರಣ ನನಗೆ ಎಷ್ಟೆಲ್ಲ ನೋವಾಗಿದೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಆ ನೋವು ಇನ್ನು ಮುಂದೆ ಅನುಭವಿಸಬಾರದು ಅನ್ನೋ ಉದ್ದೇಶದಿಂದಾಗಿ ಇನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟರು ನಾನು ತೆಗೆಯುವಂಥ ಸ್ಥಿತಿಯಲ್ಲಿ ನಾನು ಇವತ್ತು ಇಲ್ಲ. ಆದರೂ ಕಾರ್ಯಕರ್ತನಾಗಿ ನಾವು ನೀಡಲಿಕ್ಕೆ ಟಿಕೆಟ್ ಮಾತ್ರ ಪ್ರಾಮುಖ್ಯತೆ ಅಲ್ಲ. ಆ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಮ ಸಮಾಜಕ್ಕೆ ಆಗುವಂಥ ನೋವುಗಳ ಬಗ್ಗೆ ಅವರ ಮುಂದೆ ಕೂತ್ಕೊಂಡು ಮಾತಾಡತಕ್ಕಂಥ ಪ್ರಯತ್ನ ನಾನು ಇನ್ನು ಮುಂದೆಗೂ ಮಾಡ್ತೇನೆ. ಫಲ ಎಷ್ಟು ಅದು ಬೇರೆ ವಿಚಾರ, ಫಲ ಕೊಡುವವನು ಅವನು, ವಿಚಾರ ಅಷ್ಟೇ. ನಾವು ನಮ್ಮದೇನಿದೆ ಅದನ್ನು ನಾವು ಮಾಡಬೇಕು. ಅಲ್ಲ, ಉಳ್ಳಾಲ ಕ್ಷೇತ್ರದಲ್ಲಿ ಖಾದರ್ ಅವರಿಗೆ ಸರಿಯಾಗಿ ತೊಡೆತಟ್ಟಬಲ್ಲಂತಹ ಒಬ್ಬ ಮುಸ್ಲಿಂ ನಾಯಕ ಅಂತ ಇದ್ರೆ ರಹೀಂ ಉಚ್ಚಿಲ್ ಅವರು ಆಗಿದ್ರು ಆ ಸಂದರ್ಭದಲ್ಲಿ. ಅದು ಎಲ್ರಿಗೂ ಕೂಡ ಗೊತ್ತಿದ್ದಂಥದ್ದು. ತಾವೇ ಈಗ ಹೇಳಿದ್ರಿ ಅಲ್ಲಿ ನಾನೊಬ್ಬ ಮುಸ್ಲಿಂ ಅನ್ನುವಂತಹ ಕಾರಣಕ್ಕೋಸ್ಕರ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ. ಇದರಲ್ಲೇ ಗೊತ್ತಾಗ್ತಾ ಇಲ್ವಾ ಬಿಜೆಪಿಯ ರಾಜಕೀಯ ರಣತಂತ್ರ ಯಾವ ತರ ಆಗ್ತಾ ಇದೆ ಅಂತ? ಹಿಂದುತ್ವದ ಒಂದು ಪ್ರಯೋಗಶಾಲೆಯಾಗಿ ದಕ್ಷಿಣ ಕನ್ನಡವನ್ನ ನಾವು ಚೂಸ್ ಮಾಡ್ತೀವಿ. ಸೊ ಅಲ್ಲಿ ಮುಸ್ಲಿಮರಿಗೆ ಬಿಜೆಪಿಯಲ್ಲಿ ಬೆಳೆಯೋದಕ್ಕೆ ಅವಕಾಶಗಳು ಇಲ್ಲ. ಅಲ್ಲ, ಈಗ ಅವರು ಏನೇ ಹೇಳಿದ್ರು ಪಕ್ಷದ ನೆಲೆಗಟ್ಟಿನಲ್ಲಿ ಒಂದು ನಿರ್ಧಾರಗಳನ್ನು ತೆಗೆಯುವಾಗ ಆ ನಿರ್ಧಾರಗಳಿಗೆ ನಾವು ಬದ್ಧವಾಗಿರ್ಬೇಕಾಗಿರೋದು ಕಾರ್ಯಕರ್ತನ ಕರ್ತವ್ಯ. ನಾವು ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಬದ್ಧನಾದ ಮೇಲೆ ಪಕ್ಷ ತೆಗೆಯುವ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡುವುದಿಲ್ಲ, ಅದು ನನ್ನ ಒಂದು ನಿಲುವು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ, ಹೀಗೆ ನಿನ್ನೆ ಇದ್ದಾಗೆ ಇವತ್ತಿಲ್ಲ, ಇವತ್ತಿದ್ದಾಗೆ ನಾಳೆ ಇಲ್ಲ, ನಾಳೆ ದಿನಗಳಲ್ಲಿ ಇಲ್ಲ ಇವರಿಗೆ ಏನಾದ್ರೂ ಅವಕಾಶ ಕೊಡ್ಬೋದು ಅಂತೇಳಿ ಬರ್ಬೋದು. ಆಗ ಚರ್ಚೆಗೆ ಬಂದರೆ ನಾನು ತೆಗೀತೇನೆ ಇಲ್ವ ಅನ್ನುವಂಥದ್ದು ಎರಡನೇ ವಿಚಾರ. ಆದ್ರೂ ಆ ವಿಚಾರಗಳಾದ್ರೂ ಚರ್ಚೆಗೆ ಬರ್ತದಲ್ಲ, ಅದರರ್ಥ ಅದು ಒಳ್ಳೆ ಒಂದು ಬೆಳವಣಿಗೆ. ಬಿಜೆಪಿಗೂ ಗೊತ್ತು, ಆದ್ರೆ ಅದನ್ನ ರೇಸಿಗೆ ಕಟ್ಟೋದಕ್ಕೆ ಹೋಗ್ತಾ ಇಲ್ಲ ಉಳ್ಳಾಲ ಕ್ಷೇತ್ರದಲ್ಲಿ. ಅಲ್ಲ, ಹಾಗಲ್ಲ, ನಾನು ಆ ಆಕಾಂಕ್ಷಿಯಾಗಿದ್ದುಕೊಂಡು ರಾಜಕೀಯ ಮಾಡೋದಿಲ್ಲ, ಆ ಆಕಾಂಕ್ಷೆ ಇಟ್ಟುಕೊಂಡು ನಾನು ಬಿಜೆಪಿಯಲ್ಲಿ ಇದ್ದೇನೆ ಅಂತ ನಾನು ಹೇಳುವುದಿಲ್ಲ. ಸೊ ಬಿಜೆಪಿಯಲ್ಲಿ ಇದ್ದೀರಿ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ತಮ್ಮ ಧರ್ಮವನ್ನೇ ನಿಂದನೆ ಮಾಡುವಂಥದ್ದು ಅಥವಾ ಧರ್ಮ ವಿರೋಧಿ ಹೇಳಿಕೆಯನ್ನ ನೀಡೋದಕ್ಕೆ ಶುರು ಮಾಡಿದ್ರಿ. ಇದು ಪಕ್ಷದ ಭದ್ರತೆಯನ್ನ, ಆ ಪ್ರದೇಶದ ಭದ್ರತೆಯನ್ನ ಕಾಪಿಟ್ಟುಕೊಳ್ಳೋದಕ್ಕೆ ತಾವು ಮಾಡಿದಂತ ಒಂದು ಸ್ಟ್ರಾಟಜಿ ಆಗಿತ್ತು ಆ ಸಂದರ್ಭದಲ್ಲಿ. ಅದು ತಮಗೆ ಮುಳುವಾಯಿತು ತಮ್ಮ ರಾಜಕೀಯ. ಬಿಜೆಪಿಗೆ ಸೇರಿದ 18 ವರ್ಷದಲ್ಲಿ ಇವತ್ತಿನ ತನಕ ನನ್ನ ಒಂದಲ್ಲ ಎರಡಲ್ಲ ಸಾವಿರಾರು ಭಾಷಣಗಳು, ವಿಡಿಯೋ ಕ್ಲಿಪ್ಗಳು, ಹೇಳಿಕೆಗಳು ಇವತ್ತಿಗೂ ಯೂಟ್ಯೂಬ್ ಅಲ್ಲಿದೆ, ಇವತ್ತಿಗೂ ಸಾಮಾಜಿಕ ಜಾಲತಾಣದಲ್ಲಿದೆ. ಅದು ಮಾತ್ರ ಅಲ್ಲ, ನನ್ನ ಬಾಯಿಂದ ಏನು ಬರ್ತದೆ ಅನ್ನೋದನ್ನು ಕಾದು ಹೆಕ್ಕಿ ತೆಗೆಯುವಂತಹ ಒಂದು ಶಕ್ತಿ ಇಲ್ಲಿದೆ ಅಂತ ನಮಗೆ ಗೊತ್ತಿದೆ. ವಿರೋಧಿಗಳು ಅಂತ ವಿರೋಧಗಳು ಇದ್ದರೂ ಕೂಡ ಒಂದೇ ಒಂದು ಮುಸಲ್ಮಾನರ ವಿರೋಧವಾದಂಥ ಹೇಳಿಕೆಗಳು, ಒಂದೇ ಒಂದು ಇಸ್ಲಾಂ ಧರ್ಮಕ್ಕೆ ಅಪಚಾರವಾಗುವಂಥ ಹೇಳಿಕೆಗಳು, ಒಂದೇ ಒಂದು ಧರ್ಮದ್ರೋಹಿ ಹೇಳಿಕೆಗಳನ್ನು ನಾನು ಮಾಡಿದ್ದೇನೆ ಅಂತೇಳಿ ನನಗೆ ನ್ಯಾಯಬದ್ಧವಾಗಿ ಯಾರಾದರೂ ತೋರಿಸಿಕೊಟ್ಟರೆ ನಾನು ರಾಜಕೀಯ ಸನ್ಯಾಸತ್ವ ನಾನು ತೆಗಿತೇನೆ. ನನ್ನ ಧರ್ಮೀಯರಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಇವತ್ತಿಗೂ ನಾನು ಕೇಳ್ತೇನೆ, ಸವಾಲಾಗಿ ನಾನು ಕೇಳ್ತಾ ಇದ್ದೇನೆ, 18 ವರ್ಷದ ರಾಜಕೀಯ ಜೀವನದಲ್ಲಿ ಮುಸ್ಲಿಂ ವಿರೋಧಿ ಹೇಳಿಕೆ ಯಾವುದು ನಾನು ಕೊಟ್ಟಿದ್ದೇನೆ ಅಂತ ಹೇಳಿ. ತಮ್ಮ ಪ್ರಕಾರ ಬಿಜೆಪಿ ಅನ್ನುವಂಥದ್ದು ಮುಸ್ಲಿಂ ವಿರೋಧಿ ಪಕ್ಷ ಅಲ್ಲ, ಮುಸ್ಲಿಮರು ಆ ಒಂದು ಗುಂಗಿನಲ್ಲಿದ್ದಾರೆ, ಬಿಜೆಪಿ ಅನ್ನುವಂಥದ್ದು ಒಂದು ಮುಸ್ಲಿಮರ ವಿರೋಧ ಪಕ್ಷ ಅಂತ ಹೇಳಿ. ಇಲ್ಲ, ನಾನು ಹೇಳುವುದೇನಂತ ಹೇಳಿದ್ರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಬಿಜೆಪಿ ಕೂಡ ಒಂದೇ. ಬಿಜೆಪಿ ಪಕ್ಷದ ಉದ್ದೇಶ ಏನು? ರಾಜಕೀಯ ಮಾಡಬೇಕು, ಅಧಿಕಾರವನ್ನು ಪಡಿಬೇಕು. ಅಧಿಕಾರವನ್ನು ಪಡೆಯಲಿಕ್ಕೆ ಯಾವೆಲ್ಲ ತಂತ್ರಗಳನ್ನು ಮಾಡಬೇಕು ರಾಜಕೀಯ ಪಕ್ಷಗಳು, ಆ ರಾಜಕೀಯ ತಂತ್ರಗಾರಿಕೆಯನ್ನ ಬಿಜೆಪಿ ಕೂಡ ಮಾಡ್ತದೆ. ಆದ್ದರಿಂದ ಮುಸ್ಲಿಂ ಅಥವಾ ಹಿಂದೂ ಅಥವಾ ಬಿಜೆಪಿ ಈ ರೀತಿಯ ಮಾತುಗಳಿಗೆ ಅರ್ಥವೇ ಇಲ್ಲ. ರಾಜಕೀಯ ಪಕ್ಷಗಳು ರಾಜಕೀಯ ತಂತ್ರಗಾರಿಕೆಗಳನ್ನು ಮಾಡ್ತದೆ. ಬಿಜೆಪಿ ತಂತ್ರಗಾರಿಕೆ ಮಾಡಬೇಕಾದ್ರೆ ಹಿಂದುತ್ವವನ್ನು ಅನುಸರಿಸಬೇಕಾಗ್ತದೆ. ಹಿಂದುತ್ವದ ಆಧಾರದಲ್ಲಿಯೇ ರಾಜಕೀಯವಾಗಿ ಬೆಳೆದಿರುವಂಥದ್ದು, ಹಿಂದುತ್ವದ ಆಧಾರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಹಾಗಿರಬೇಕಾದ್ರೆ ಹಿಂದುತ್ವಕ್ಕೆ ಬಿಜೆಪಿ ಹೆಚ್ಚು ಒತ್ತು ಕೊಡ್ತದೆ ಅನ್ನುವಂಥದ್ದು ಸೂರ್ಯಚಂದ್ರರಷ್ಟೇ ಸತ್ಯ. ಅದಕ್ಕೆ ಹಿಂದೂ ಒತ್ತು ಕೊಡ್ತದೆ ಅಂತ ಹೇಳಿಕೊಂಡು ನಾನು ಮುಸಲ್ಮಾನಾದವ ಅದರ ವಿರುದ್ಧ ಹೋಗುವಂಥದ್ದಾಗಲಿ ಸರಿಯಲ್ಲ. ನಾನು ಅಲ್ಲಿ ಇದ್ದುಕೊಂಡು ನನ್ನ ಧರ್ಮಕ್ಕೆ ಬೇಕಾದ ಯಾವ ಪ್ರಯತ್ನಗಳನ್ನು ನಾನು ಮಾಡಬೇಕು ಸಾಮಾಜಿಕವಾಗಿ, ಎಲ್ಲವನ್ನು ನಾನು ಹೇಳುವುದಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಏನೆಲ್ಲ ಬೇಕು ಆ ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ. ಫಲ ಭಗವಂತ ಕೊಡುವಂಥದ್ದು ಅಷ್ಟೇ. ಓಕೆ, ಇನ್ನೊಂದು ವರ್ಗದಲ್ಲಿ ಒಂದು ಮಾತಿದೆ, ರಹೀಂ ಉಚ್ಚಿಲ್ ಅವರು ಉಳ್ಳಾಲ ಕ್ಷೇತ್ರದಲ್ಲಿ ಯಾವುದೇ ಸೀಟನ್ನು ಗೆದ್ದು ತರುವಂತಹ ತಾಕತ್ತು ಇರುವಂತಹ ವ್ಯಕ್ತಿಯಲ್ಲ, ಅವರ ಸಮುದಾಯದ ಮುಸಲ್ಮಾನರೇ ವಿರೋಧಿಸ್ತಾರೆ, ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಅಲ್ಲಿ ಸೀಟನ್ನು ನೀಡಿಲ್ಲ. ಒಪ್ತೀರಿ ಮಾತನ್ನ? ತಮ್ಮ ಸಮುದಾಯದವರ ತಮ್ಮನ್ನು ವಿರೋಧಿಸ್ತಾರೆ. ನನಗೆ 10 ವರ್ಷದ ಹಿಂದೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರ ಬಳಿಗೆ ಹೋದದ್ದು 10-15 ಮಂದಿ ಉಳ್ಳಾಳದ್ದೇ ಕ್ಷೇತ್ರದ ಧರ್ಮಗುರುಗಳು, ಒಂದು ಧರ್ಮವನ್ನು ಪ್ರತಿನಿಧಿಸುವಂತಹ ನಮ್ಮಲ್ಲಿ ಆಲಿಮ್ಗಳಂತ ಹೇಳ್ತಾರಲ್ಲ, ಅವರೇ ಹೋಗಿರುವಂಥದ್ದು. ಅವರೇ ಹೋಗಿ ಅಲ್ಲಿ ಕೇಳಿರತಕ್ಕಂಥದ್ದು ನೀವು ರಹೀಂ ಉಚ್ಚಿಲ್ರಿಗೆ ಟಿಕೆಟ್ ಕೊಡಿ ಅಂತ. ಈಗ ವಿರೋಧಿಸ್ತಾ ಇದ್ರೆ ನಮ್ಮ ಧರ್ಮದ ನಾಯಕರು ಯಾಕೆ ಅಲ್ಲಿ ಹೋಗ್ಬೇಕಿತ್ತು? ಯಾಕೆ ಹೋಗ್ಬೇಕಿತ್ತು? ತಮ್ಮನ್ನು ಯಾರು ವಿರೋಧಿಸಲೇ ಇಲ್ಲ ಮುಸ್ಲಿಮರು?
ಅಲ್ಲ, ರಾಜಕೀಯವಾಗಿ ವಿರೋಧಗಳು ಇದ್ದೇ ಇರ್ತದೆ. ಮುಸಲ್ಮಾನರು ವಿರೋಧಿಸ್ತಾರೆ, ಹಿಂದೂಗಳು ವಿರೋಧಿಸ್ತಾರೆ. ಈಗ ಯಾವುದೇ ಕಾಂಗ್ರೆಸ್ನವರು ನನ್ನನ್ನು ಬೆಂಬಲಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾವುದೇ SDP ಅವರು ನನ್ನನ್ನು ಬೆಂಬಲಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನನ್ನನ್ನು ಬೆಂಬಲಿಸಲೇಬೇಕು, BJPಯವರು ಬೆಂಬಲಿಸಬೇಕು. ಹೀಗೆ BJPಯವರ ಜೊತೆಯಲ್ಲಿ ನನ್ನ ವೈಯಕ್ತಿಕವಾದ ಮುಸ್ಲಿಂ ಬಳಗ ಕೂಡ ನಾವು ಹೇಳೋದು ಸರಿ, ನಮ್ಮಿಂದ ಏನಾದರೂ ಆಗಬಹುದು ಅಂತ ನಿರೀಕ್ಷೆ ಅಲ್ಲಿದೆ. ಈಗ UT ಖಾದರಲ್ಲಿ ಕ್ಷೇತ್ರದ ಶಾಸಕರು, ಅವರ ವಿರೋಧಿಗಳಿಲ್ವಾ? ಅವರ ವಿರೋಧಿಗಳು ಅವರನ್ನು ವಿರೋಧಿಸಿದರೆ ಅದಕ್ಕೆ ವಿರೋಧವಾಗಿ ಸ್ಪರ್ಧೆ ಯಾರು ಕೊಡ್ತಾರೆ ಅವರನ್ನು ಬೆಂಬಲಿಸುವುದಿಲ್ವಾ? ಅದು ಒಂದು ವರ್ಗದ ನಮಗೆ ಬೆಂಬಲ ಅಲ್ವಾ? ಆ ರೀತಿಯ ಬೆಂಬಲಗಳಿದೆ. ಎಲ್ಲಿ ಒಂದು ವ್ಯಕ್ತಿಗಳಿದ್ದಾರೆ ಅಲ್ಲಿ ವಿರೋಧಿಗಳು ಯಾರಿದ್ದಾರೆ, ಆ ವಿರೋಧಿಗಳು ನಮಗೆ ಬೆಂಬಲಿಗರಾಗಿ ಅಲ್ಲಿ ಬದಲಾವಣೆ ಆಗ್ತಾರೆ, ಮತದಾರರಾಗಿ ಬದಲಾವಣೆ ಆಗ್ತಾರೆ. ಈ ಕಾರಣದಿಂದಾಗಿ ಒಂದು ವರ್ಗ ಅವತ್ತು ಸೃಷ್ಟಿಯಾಗಿತ್ತು, ಇವತ್ತು ಹಾಗಿಲ್ಲ. ಅದು ನಾನು ಖಂಡಿತವಾಗಿ ಒಪ್ತೇನೆ. ಈಗ ಬದಲಾವಣೆ ಆಗಿದೆ ಹಾಗಾದ್ರೆ. ಹೌದು, ವಿರೋಧಿಗಳಿಲ್ಲ. ಬಟ್ ಒಂದು ಕಾಲದಲ್ಲಿ ಯಾವ ಮಟ್ಟಕ್ಕೆ ವಿರೋಧ ಇತ್ತು ಅನ್ನುವಂಥದ್ದು ಈಗ ತಮ್ಮ ಆರೋಗ್ಯದ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟಕ್ಕೆ ದಾಳಿ ಆಯಿತು ತಮ್ಮ ಮೇಲೆ, 7 ಜನರು ಎಲ್ಲಿಂದ ಬಂದರು, ಅವ್ರು ಯಾರು, ಯಾವ ಸಮುದಾಯಕ್ಕೆ ಸೇರಿದವರು, ತಮ್ಮ ಸಮುದಾಯಕ್ಕೆ ಸೇರಿದವರೇ ತಮ್ಮನ್ನ ಕೊಲೆ ಮಾಡೋದಕ್ಕೂ ಕೂಡ ಬಂದರು, ಶವವಾಗಿ ಬಿದ್ದಿದ್ದೀರಿ ಅನ್ನುವಂಥ ಒಂದು ತಪ್ಪು ಕಲ್ಪನೆಯಿಂದ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಹೌದು. ಆ ಘಟನೆ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡ, ಆಮೇಲೆ ಸಂಘದ ಹಿರಿಯರ ಜೊತೆಯಲ್ಲಿ ಸಂಪರ್ಕ ಹೊಂದಿರುವ ಕಾರಣಕ್ಕಾಗಿ, ಹಿಂದೂ ಬಾಂಧವರೊಟ್ಟಿಗೆ ನನ್ನ ಅನ್ಯೋನ್ಯತೆ ಇರುವ ಏಕೈಕ ಕಾರಣದಿಂದಾಗಿ ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತ ಹೇಳಿ ನಾನು ಹೇಳುವುದಲ್ಲ. ಆ ಕೊಲೆ ಮಾಡಲಿಕ್ಕೆ ಬಂದ 7 ಮಂದಿಗಳು ಅಲ್ಲಿ FIR ಅಲ್ಲಿ ದಾಖಲಾಗಿರುವಂತ ಸತ್ಯ, ಅಲ್ಲಿ ದಾಖಲೆಯಲ್ಲಿ ಆಗಿರುವಂತ ಸತ್ಯ ಸುಳ್ಳು ಅಂತ ಹೇಳುವುದಿಲ್ಲಲ್ಲ. ಆರೋಪಿಗಳು ಬಂಧನಾದಾಗ ನೀವು ಯಾಕೆ ಮಾಡಿದ್ದೀರಿ ಅಂತ ಕೇಳಿದಾಗ ಅವರು ಕೊಟ್ಟಂತ ಉದ್ದೇಶ ಅದುವೇ. ಅದರ ಜೊತೆಯಲ್ಲಿ ನಾನು ಯಾವುದಾದ್ರೂ ಮುಸಲ್ಮಾನರಿಗೆ ವಿರೋಧವಾದದ್ದು ಆ ಕಾರಣಕ್ಕಾಗಿ ನೀವು ಮಾಡಿದರೆ ಯಾವುದು ಅಂತೇಳಿ ಅವರಲ್ಲಿ ಕೇಳಲಿಲ್ಲ, ಇವತ್ತಿನವರೆಗೆ ಉತ್ತರ ಇಲ್ಲ. ನಾನು ಇವತ್ತು ಕೂಡ ಒಬ್ಬ ವ್ಯಕ್ತಿಯಾಗಿದ್ದೇನೆ, ನನ್ನನ್ನು ಕೊಲೆ ಮಾಡಿದವರಲ್ಲಿ ನೀವು ಯಾಕೆ ಕೊಲೆ ಮಾಡಲಿಕ್ಕೆ ಬಂದಿದ್ದೀರಿ, ನಾನು ಇಸ್ಲಾಂ ಧರ್ಮಕ್ಕೆ ಏನು ದ್ರೋಹ ಮಾಡಿದ್ದೇನೆ, ಮುಸಲ್ಮಾನರಿಗೆ ಏನು ದ್ರೋಹ ಮಾಡಿದ್ದೇನೆ, ನನ್ನ ನಡೆನುಡಿಯಲ್ಲಿ ಏನಾಗಿದೆ ಅಂತೇಳಿ ಒಂದು ದಯವಿಟ್ಟು ಹೇಳಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಂಥ ಮುಸಲ್ಮಾನ್ ನಾನು. ಇವತ್ತಿನವರೆಗೂ ಒಬ್ಬನೇ ಒಬ್ಬ ಮುಂದೆ ಬಂದು, ನೋಡಪ್ಪ ನೀನು ಈ ರೀತಿ ತಪ್ಪು ಮಾಡಿದ್ದಿ, ನೀನು ಈ ರೀತಿ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ದೀರಿ, ನೀನು ಈ ರೀತಿ ನೀನು ಮಾಡಿ ಅದಕ್ಕಾಗಿ ಕೊಲೆ ಮಾಡಿದ್ದೇವೆ ಅಂತ ಹೇಳಿ ಇವತ್ತಿನವರೆಗೂ ಒಂದು ಉತ್ತರವಾಗಿ ನೀವು ಸಾಮಾಜಿಕ ಈಗಲೂ ನಿಮ್ಮ ಮುಂದೆ ನಾನು ಬಹಿರಂಗ, ಈಗ ಏನೇ ಮಾಡಿದಾಗ ನಾವು ಸವಾಲಲ್ಲ ಹಾಕುದು, ನಿಮ್ಮದೇ ಮೂಲಕ ನಾನು ಸವಾಲಾಗ್ತೇನೆ. ಯಾರಾದರೂ ಒಬ್ಬ ಕೊಲೆ ಮಾಡಿದಂಥ 6 ಮಂದಿ ವ್ಯಕ್ತಿಗಳ ಪೈಕಿ ಅಥವಾ ಅವರನ್ನು ಪ್ರತಿನಿಧಿಸುವವರು, ನೀನು ಮುಸ್ಲಿಂನ ಈ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ದೇವೆ, ಈ ರೀತಿ ನೀನು ವಿರೋಧ ಮಾಡಿದ್ದಿ, ಒಂದು ಲೈನ್ ಹೇಳಿ, ನಾನು ತಲೆ ತಗ್ಗಿಸಿ ನಾನು ಅವರಲ್ಲಿ ಕ್ಷಮೆ ಕೇಳ್ತೇನೆ, ನನ್ನ ಸಮಾಜದಲ್ಲಿ ಕ್ಷಮೆ ಕೇಳ್ತೇನೆ, ನನ್ನ ಧರ್ಮಗುರುಗಳಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಆದರೆ ಇವತ್ತಿನವರೆಗೂ ನನಗೆ ಉತ್ತರ ಸಿಗದೆ ನನ್ನನ್ನು ಇನ್ನೂ ಹಾಗೆ ಯಕ್ಷಪ್ರಶ್ನೆಯಾಗಿ ಉಳಿಯುವ ರೀತಿಯಲ್ಲಿ ಮಾಡಿದ್ದಾರೆ. ಬಿಜೆಪಿಗೆ ಸೇರಿದ್ರಿಂದ ರೈಮುಚ್ಚಿದವರು ಪಡ್ಕೊಂಡಿದ್ದೇನೂ ಇಲ್ಲ, ಎಲ್ಲವೂ ಕೂಡ ಕಳ್ಕೊಂಡಿದ್ದೆ, ಜೊತೆಗೆ ತಮ್ಮ ಕೈ ಬೆರಳುಗಳು ಕೂಡ, ಅದು ಕೂಡ ಸಾಕ್ಷಿ ಆಗ್ತಾ ಇದೆ. ಒಂದು ಬಾರಿ ತೋರಿಸೋದಾದ್ರೆ ಖಂಡಿತವಾಗಿಯೂ ಒಂದು ಬೆರಳು ಹೋಗಿದೆ, 3 ತುಂಡು ಮಾಡಿದಂಥ ನನ್ನ ಕೈ, ತಲೆಗೆ ಯಾವ ರೀತಿ ಕಡಿದಿದ್ದಾರಂತ ಹೇಳಿದರೆ ಅದು ನನ್ನ ಉಸಿರು ಹೋಯಿತು ಅಂತ ಹೇಳುವವರೆಗೂ ಕಡಿದಿದ್ದಾರೆ. ಕೊನೆಯ ಕ್ಷಣದವರೆಗೂ ನಾನು ಹೇಳ್ತಾ ಇದ್ದ ಪದಗಳು ಒಂದೇ, ಲಾ ಇಲಾಹ ಇಲ್ಲಲ್ಲಾಹ್ ಅಂತ. ಯಾಕಂದರೆ ಪ್ರತಿಯೊಬ್ಬ ಮುಸಲ್ಮಾನ ಆಗ್ರಹಿಸೋದನ್ನು ಸಾಯುವಾಗ ಅವನ ಬಾಯಿಯಲ್ಲಿ ಆ ಶಬ್ದ ಬರಬೇಕು ಅಂತ ಹೇಳಿ. ಅದು ಎಲ್ಲಿ ನನ್ನ ಬಾಯಿಯಲ್ಲಿ ಕೇಳುವುದು ಕ್ಷೀಣವಾಯಿತು ಆಗ ಅವರು ತಿಳ್ಕೊಂಡ್ರು ಇವನು ಸತ್ತಿದ್ದಾನೆ ಅಂತ. ಆ ರೀತಿ ಆ ಕ್ಷೀಣವಾದಾಗ ಅಲ್ಲಿಂದ ಎದ್ದು ಹೋದದ್ದು. ಯಾರೋ ಪುಣ್ಯಾತ್ಮರು ತಗೊಂಡ್ರು, ಆಸ್ಪತ್ರೆಗೆ ತಗೊಂಡು ಹೋದೆವು. ಅಲ್ಲಿ ಮಿರಾಕಲ್ ರೀತಿಯಲ್ಲಿ ನಾನು ಬದುಕಿದೆ. ಕಾರಣ ನನ್ನ ಧರ್ಮಕ್ಕೆ ಆಗಲಿ, ನಾನು ಯಾವುದೇ ತಪ್ಪು ಮಾಡದೇ ಇರುವುದರಿಂದ ಕೊಲ್ಲುವವನಿಗಿಂತ ರಕ್ಷಿಸುವವನ ಮೇಲೂ ಕಾಯುವವನ ಮೇಲೂ ಅವನು ನನ್ನನ್ನು ಕಾದಿದ್ದಾನೆ. ಎಲ್ಲ ಬಗೆಯಲ್ಲೂ ನನಗೆ ಅಲ್ಲಿ ಇದಾಗಿದೆ. ಆಮೇಲೆ BJPಯಲ್ಲಿ ಏನು ಬಂದಿದ್ದೀರಿ ಅಂತ ಹೇಳಿದರೆ, ಲಕ್ಷಾಂತರ ಹಿಂದೂಗಳ ಪ್ರೀತಿ ವಿಶ್ವಾಸ, ಲಕ್ಷಾಂತರ ಹಿಂದೂಗಳು ಒಬ್ಬ ಮುಸಲ್ಮಾನನ್ನು ಇವನು ನಮ್ಮವ ಅಂತೇಳಿ ಸ್ವೀಕರಿಸ್ತಾನಲ್ಲ, ಅದು ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ಸಿಗುವುದಿಲ್ಲ. ಸೌಭಾಗ್ಯ ಅದು ನನಗೆ ಸಿಕ್ಕಿದೆ. 2 ಬಾರಿ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದು ಬಿಡಿ, ಅದು ರಾಜಕೀಯವಾದಂಥ ಲಾಭ ಅಂತ ಹೇಳ್ಬೋದು. ಪಕ್ಷ 2 ಬಾರಿ ಉಪಾಧ್ಯಕ್ಷರು ಕೊಡು, ಅದು ಕೂಡ ರಾಜಕೀಯವಾದ ಲಾಭ ಅಂತ. ಆದರೆ ಇಷ್ಟು ಜನ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ದಾರಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದು ನನಗೆ ಇಲ್ಲಿ ಕಳಿಸಿರತಕ್ಕಂಥದ್ದು. ರಾಷ್ಟ್ರೀಯವಾದ ನಾನು ಇಲ್ಲಿ ಕಲಿತಿದ್ದೇನೆ, ಬಹುಸಂಖ್ಯಾತರ ಭಾವನೆಗಳನ್ನು ನಾನು ಗೌರವಿಸಿದ್ದೇನೆ. ಯಾವತ್ತೂ ಕೂಡ ಬಹುಸಂಖ್ಯಾತರ ಭಾವನೆಗಳಿಗೆ ವಿರೋಧವಾಗುವಂಥ, ಧಕ್ಕೆ ಆಗುವಂಥ ಒಂದು ಮಾತು ಹೇಳಲಿಲ್ಲ. ನನ್ನ ಸಮುದಾಯಕ್ಕೆ ಕೂಡ ಅನ್ಯಾಯ ಮಾಡಲಿಲ್ಲ. ನನ್ನ ಧರ್ಮವನ್ನು ನಾನು ಕಟ್ಟುನಿಟ್ಟಾಗಿ ನಾನು ಪಾಲಿಕೆ ಮಾಡ್ತಾ ಇದ್ದೇನೆ. ಯಾರಾದರೂ ಒಬ್ಬರು ಬಂದು ಹೇಳಿ ರಹೀಮುಚ್ಚಿಲನ್ನ ಒಂದು ಬಾರಲ್ಲಿ ಕಂಡಿದ್ದೇವೆ, ರಹೀಮುಚ್ಚಿಲರನ್ನು ಯಾರಾದರೂ ಒಂದು ಬೇಡದ ಸ್ಥಳದಲ್ಲಿ ಕಂಡಿದ್ದೇವೆ, ರಹೀಮುಚ್ಚಿಲ್ ಕ್ಲಬ್ ಜುಗಾರಿಯಲ್ಲಿ ಮಾಡಿದ್ದಾರೆ, ಅವನು ಇಸ್ಲಾಂ ವಿರೋಧಿ ಆಗುವಂತಹ ಕೃತ್ಯಗಳಲ್ಲಿ ಭಾಗವಹಿಸಲು ನಾವು ಕಂಡಿದ್ದೇನೆ, ಅವನು ನೈಜ ಮುಸಲ್ಮಾನ ಅಲ್ಲ ಅಂತ ಹೇಳುವಂಥದ್ದು ಒಂದು ಆಧಾರ ಸಮೇತ ತೋರಿಸಲಿ. ಆದರೂ ಕೂಡ ಮುಸಲ್ಮಾನರು ನನಗೆ ಇವತ್ತು ಕಾಫಿರ್ ಅನ್ನೋ ಪಟ್ಟ ಕೊಡ್ತಾ ಇದ್ದಾರೆ, ನಾನು ಮುಸ್ಲಿಂ ಅಲ್ಲ ಅನ್ನತಕ್ಕಂಥ ಪತ್ತ ಕೊಡ್ತಾ ಇದ್ದಾರೆ. ನಾನು
ಹೆಸರಿಗಾಗಿ ಮುಸಲ್ಮಾನ್ ಅಂದ ಬಟ್ ಆದ್ರೆ ನಾನು ಮುಸಲ್ಮಾನ ಹೌದಾ ಅಲ್ವಾ, ಇಸ್ಲಾಮಿನಲ್ಲಿ ನನ್ನ ನಿಷ್ಠೆ ಇದೆಯೇ ಅಲ್ವಾ, ಇವರಿಗೆ ಯಾರಿಗೆ ತಿಳಿಸಬೇಕಾದ ಅಗತ್ಯ ಇಲ್ಲ. ಅದು ಏನಿದು ಸರ್ವಶಕ್ತನಾದ ನನ್ನ ಅಲ್ಲಾಹನಿಗೆ, ಆ ಅಲ್ಲಾಹನ ಮತ್ತು ನನ್ನ ಮಧ್ಯೆ ಇರುವಂತಹ ಸಂಬಂಧ, ಆ ಸಂಬಂಧದಲ್ಲಿ ಅವನು ತೃಪ್ತನಾಗಿದ್ರೆ ನನಗೆ ಇವರ ಯಾರ ತೃಪ್ತಿಯ ಅಗತ್ಯವಿಲ್ಲ. ಅಲ್ಲ, ಇಷ್ಟಕ್ಕೂ ಕೂಡ ರೈಮುಚ್ಚಿಲ್ ಅವರಿಗೆ ಇಷ್ಟು ಬಂಡಧೈರ್ಯ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಕಾಡೆಮಿಯಲ್ಲಿ ಇದ್ದಂತ ಅಧ್ಯಕ್ಷ ಸ್ಥಾನವನ್ನ ಏಕಾಏಕಿಯಾಗಿ ತೆಗೆದುಹಾಕಿದ್ರು. ತಮ್ಮ ಮೇಲೆ ಬಿಜೆಪಿಯಲ್ಲಿ ಪಕ್ಷದಲ್ಲಿ ತೊಡಗಿಕೊಂಡಿದ್ದೀರಾ ಅನ್ನುವಂಥ ಕಾರಣಕ್ಕೋಸ್ಕರ ಮಾರಣಾಂತಿಕ ಹಲ್ಲೆಯಾಗಿ ಜೀವನ್ಮರಣ ಹೋರಾಟವನ್ನ ನಡೆಸಿದ್ರಿ. ತಮಗೆ ನೀಡಿದ್ದಂಥ ಗನ್ಮ್ಯಾನ್ ಅನ್ನ ಬಿಜೆಪಿ ಅವಧಿಯ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ತೆಗೆದುಹಾಕಿದ್ರು. ಎಲ್ಲವೂ ಕೂಡ ಬಿಜೆಪಿಯಿಂದಲೇ ಕಳ್ಕೊಂಡ್ರಿ. ಆದ್ರೂ ಕೂಡ ಈಗಲೂ ಕೇಳಿದ್ರೆ ನಾನೊಬ್ಬ ಬಿಜೆಪಿಯ ಹೌದು ವ್ಯಕ್ತಿ ಅಂತ ಆಶಾವಾದಿಯಾಗಿದ್ದೇನೆ. ಯಾಕಂತ ಹೇಳಿದರೆ ನಾನು ನನ್ನ ನಾಯಕರೊಟ್ಟಿಗೆ, ಸಂಘದ ನಾಯಕರೊಟ್ಟಿಗೆ ಹೊಂದಿದಂತ ಒಪ್ಪಂದ ಇದೆಯಲ್ಲ, ಮಾತುಕತೆ ಇದೆಯಲ್ಲ, ಅವರೊಟ್ಟಿಗೆ ಸೇರಿದಂತ ಸಂದರ್ಭಗಳಿದೆಯಲ್ಲ, ಅವರು ತೋರಿಸಿದ ಪ್ರೀತಿ ವಿಶ್ವಾಸ ಅದು ನನ್ನ ಕಣ್ಣ ಮುಂದೆ ಬರ್ತದೆ. ಅದು ಕಣ್ಣ ಮುಂದೆ ಬಂದಾಗ ನಾನು ಎಲ್ಲೂ ಅವರಲ್ಲಿ ಕಪಟತನ ನೋಡ್ಲಿಲ್ಲ, ಅವರಲ್ಲಿ ದ್ರೋಹ ನೋಡ್ಲಿಲ್ಲ, ವಂಚನೆ ನೋಡ್ಲಿಲ್ಲ. ಆಮೇಲೆ ರಾಜಕೀಯ ಪಕ್ಷ ಯಾವ ರೀತಿಯಲ್ಲಿ ಮುಂದುವರಿಯುತ್ತದೆ ನಿಮಗೆ ಗೊತ್ತಿದೆ. ರಾಜಕೀಯ ಪಕ್ಷದಲ್ಲಿ ರಾಜಕಾರಣಿಗಳು ಇನ್ನೊಂದು ರಾಜಕಾರಣಿಗಳಿಗೆ ರಾಜಕೀಯ ಉದ್ದೇಶಕ್ಕಾಗಿ ಏನನ್ನು ಮಾಡಬಹುದು. ಅದು ಮಾಡಿದ್ದಾರಂತ ಹೇಳಿದರೆ ಅದು ಪಕ್ಷದ ನಾಯಕರಿಗೆ ಮಾಡಿದಾಗ ಅವರು ಮಾಡುವಂಥದ್ದಾಗಲಿ ಅಥವಾ ಸಂಘದ ನಾಯಕರು ಮಾಡುವಂತಾಗಲಿ ಪಕ್ಷ ಮಾಡುವುದಂತ ನಾವು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ವ್ಯಕ್ತಿಗಳಿಂದ ವ್ಯಕ್ತಿಗಳು ನನಗೆ ಮಾಡಿರಬಹುದು. ಆ ವ್ಯಕ್ತಿಗಳಿಂದ ವ್ಯಕ್ತಿಗಳು ಮಾಡಿದಾಗ ನಾನು ಪಕ್ಷ ಮಾಡಿದ್ದೇನಂತ ಹೇಳಿಕೊಂಡು ದೂರ ಹೋಗುವುದು, ಅದಕ್ಕೆ ನಾನು ತಿರುಗಿ ನಿಲ್ಲುವುದು ಅಥವಾ ಅದರ ವಿರುದ್ಧ ಅಪಪ್ರಚಾರ ಮಾಡುವುದು ಇದು ಸರಿಯಲ್ಲ. ಇನ್ನು ಮುಂದೆಯೂ ಅಷ್ಟೇ, ಏನೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಹೋಗುವುದಿಲ್ಲ. ನನ್ನ ನಡೆ ನುಡಿ ನಿಮಗೆ ಇಷ್ಟ ಆಗುವುದಿಲ್ಲ ಅಂತೇಳಿ ನೀವೆಲ್ಲಿಯಾದರೂ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಹೋದರೆ ಕೂಡ, ಹಾಕಿದರೆ ಕೂಡ ಗೌರವಪೂರ್ವಕವಾಗಿ ನಾನು ಹೊರಗೆ ಹೋಗ್ತೇನೆ ಹೊರತು ಹೋದ ನಂತರ ಕೂಡ ನಾನು 18 ವರ್ಷ ನನ್ನನ್ನು ಬೆಳೆಸಿ ಅವಕಾಶ ಕೊಟ್ಟವರು ನಾನು ದೂರ್ಲಿಕ್ಕೆ ಹೋಗುವುದಿಲ್ಲ, ನಿಂದಿಸಲಿಕ್ಕೆ ಹೋಗುವುದಿಲ್ಲ, ಅಪಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗಂತ ನೀವು ಬಿಟ್ಟ ತಕ್ಷಣ ನನಗೆ ಇನ್ನೊಂದು ಪಕ್ಷದಲ್ಲಿ ಅವಕಾಶ ಕೊಟ್ಟು ಕರೆದು ಕೊಟ್ಟರು ನಾನು ಹೋಗಲ್ಲ. ರಾಜಕೀಯ ಸನ್ಯಾಸತ್ವ ಬೇಕಾದ್ರೆ ನಾನು ತಗೊಳ್ತೇನೆ. ನಮಗೆ ಸಾರ್ವಜನಿಕ ಜೀವನ ಮಾಡಬೇಕಾದ್ರೆ ರಾಜಕೀಯವೇ ಅಗತ್ಯ ಏನಿಲ್ಲ. ಮಂಗಳೂರು ಉಳ್ಳಾಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಾವು ಬೆಳೀಲಿಲ್ಲ, ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಕೆಲ ನಾಯಕರುಗಳು ತಮ್ಮನ್ನ ತುಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವರ ಹೆಸರನ್ನು ಹೇಳ್ಬೋದಾ? ಅಲ್ಲ, ತುಳಿಯುವ ಪ್ರಯತ್ನ ಅಂತ ಹೇಳಿದ್ದಕ್ಕಿಂತ ಅವರು ಕೂಡ ನನ್ನ ಹಾಗೆ ಆಕಾಂಕ್ಷಿಗಳು. ರಾಜಕೀಯ ಪಕ್ಷದಲ್ಲಿ ಸ್ಪರ್ಧೆಗಳು ಇರ್ತಾರೆ. ಮುಂದಿನ ಚುನಾವಣೆಯನ್ನು ನಾನು ಸ್ಪರ್ಧಿಸಬೇಕಂತ ಅವರು ಬಯಸುವುದು ತಪ್ಪಲ್ಲ. ಅವರು ಹಾಗೆ ಏನು ಬಯಸ್ತಾರಲ್ಲ, ಅವರು ಅಷ್ಟೇ ಕೊಡುಗೆಯನ್ನು ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅವರು ಪಕ್ಷದ ಅಧ್ಯಕ್ಷರಾಗಿದ್ದರು, ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಬೆಳೆಸಿದ್ದಾರೆ, ಪಕ್ಷಕ್ಕೋಸ್ಕರ ಸಾಯಂ ಕಷ್ಟಪಟ್ಟಿದ್ದಾರೆ. ಇನ್ನೊಬ್ಬರು ಅದೇ ಮಾಡಿದ್ದಾರೆ. ಹಾಗೆ ಮಾಡುವಾಗ ಗೊತ್ತಾಯ್ತಲ್ಲ, ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಏನು ಮಾಡಿದ್ದೇನಂತ ನೀವು ಕೇಳಿದ್ರೆ ಅದು ಇದೆ ನನ್ನ ಹತ್ರ. ಬಟ್ ಖಾದರ್ನ ಮುಂದುಗಡೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಬೇಕು ಅಥವಾ ಗೆಲ್ಲುವ ಕುದುರೆ ಅಂತ ಇದ್ರೆ ಅದು ರೈಮುಚ್ಚಿಲ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದ್ದಂತಹ ನೈಜ ಸತ್ಯ. ಗೆಲ್ಲುವ ಕುದುರೆ ಇದ್ದರೂ ಕೂಡ ಅದನ್ನ ಹಟ್ಟಿಯಲ್ಲಿ ಕಟ್ಟಿ ಹಾಕುವಂತ ಪ್ರಯತ್ನಗಳು ಯಾಕೆ ಬಿಜೆಪಿಗೆ ಅಂತ ಹೇಳಿ ಅದೇ ನಾನು ಹೇಳಿದೆಲ್ಲ. ಬೇರೆಯವರು ನಾವು MLA ಆಗಬೇಕು, ನಾವು ಅಲ್ಲಿ ನಿಂತು ಗೆಲ್ಲಬೇಕು ಅನ್ನುವಂತ ಆಸೆ ಅವರಿಗಿದೆ. ಅದಕ್ಕೆ ಅಲ್ಲಿ ಮನ್ನಣೆ ಸಿಕ್ಕಿತು, ಅಲ್ಲಿ ಗೌರವ ಸಿಕ್ಕಿತು. ಆ ಸಿಕ್ಕಿದ ಕಾರಣದಿಂದ ನಾನು ಅಲ್ಲಿ ಬದಿಗೆ ಸರಿಸಲ್ಪಟ್ಟೆ ಅಷ್ಟೇ ಹೊರತು ಅದವರ ಸ್ವಾರ್ಥ ಅಥವಾ ನಾನು ಬೆಳೆಯುವುದನ್ನು ಅವರು ತಡೆದ್ರು ಅಂತ ಹೇಳುವಂಥದ್ದಲ್ಲ. ಅವರು ನನ್ನನ್ನು ಬೆಳೆಯುವುದರಲ್ಲಿ ತಡೆಯಲಿಲ್ಲ. ಅವರು ಬೆಳೆಯಬೇಕಂತ ಹೇಳಿ ಬೆಳೀಲಿಕ್ಕೆ ಅವರ ಎಲ್ಲ ಪ್ರಯತ್ನಗಳನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ರು. ಅಭಿನಂದನೆಗಳು, ಮುಂದಕ್ಕೂ ಅಭಿನಂದನೆಗಳು. ಅವರು ಇನ್ನೂ ಬೆಳೆಯಬೇಕು ನಮ್ಮ ಕಣ್ಣ ಮುಂದೆ. ಯಾಕಂದ್ರೆ ಅವರು ನಾಯಕರಾಗಿ ಬೆಳೆಯುವುದನ್ನು ನಾವು ಕಾಣಬೇಕು. ಇದು ನನ್ನ ಬಯಕೆ. ಗನ್ಮ್ಯಾನ್ ವಿಚಾರ ಅರ್ಧಕ್ಕೆ ಬಿಟ್ಟು ಹೋದ್ವಿ. ತಮ್ಮ ಮೇಲೆ ದಾಳಿ ಆದ ಬಳಿಕ ಬಂದಂತಹ ಗನ್ಮ್ಯಾನ್ ಅನ್ನ ಅದನ್ನು ಕೂಡ ವಾಪಸ್ ಪಡ್ಕೊಂಡ್ರು ತಮ್ಮ ಬಿಜೆಪಿ ಅವಧಿ. ನನ್ನ ಮೇಲೆ ಅಟ್ಯಾಕ್ ಆದ ನಂತರ 9 ಬಾರಿ ನನ್ನ ಮೇಲೆ ನಂತರ ಅಟ್ಯಾಕ್ ಕೂಡ ಇತ್ತು. ಒಂದು ಸಲ ಅಲ್ಲ, 9 ಬಾರಿ. ನನಗೆ ಅಲ್ಲಿ ಹಿತೇಂದ್ರ ಅಂತೇಳಿ ಕಮಿಷನರ್ ಇದ್ದಂತ ಸಂದರ್ಭದಲ್ಲಿ ಅವರೇ ಹೇಳಿಕೊಟ್ಟದ್ದೇನಂತ ಹೇಳಿದ್ರೆ ಶಾರ್ಪ್ ಶೂಟರ್ ಬಂದಿದ್ದಾರೆ ನಿಮ್ಮನ್ನು ತೆಗೀಲಿಕ್ಕೆ ಅಂತ. ರೈಮುಚ್ಚಿಲ್ ಹೇಳಿದ್ರೆ ರಾಜಕೀಯ, ಒಂದು ಆಯುಕ್ತರು ಹೇಳಿದ್ರೆ ರಾಜಕೀಯ ಆಗ್ತದ? ಶ್ರೇಯಸ್ ಅನ್ನುವಂತ ಒಬ್ಬ ಪತ್ರಕರ್ತನ ಮುಖಾಂತರ ನಮಗೆ ಕೊಟ್ಟಂತ ಮಾಹಿತಿ ಅದು, ಗೊತ್ತಾಯ್ತಲ್ಲ. ನಾನೆಲ್ಲವೂ ಏನು ಮಾಧ್ಯಮದಲ್ಲಿ ಹೇಳುವಾಗ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ಒಂದು ಸಲ ಪ್ರೆಸ್ ಕ್ಲಬ್ ಅಲ್ಲಿ ಏನು ಉದ್ದೇಶಿಸಿ ಮಾತಾಡ್ಲಿಕ್ಕಾಗಿ ನಾನು ಹೋದದ್ದು. ಯಾವತ್ತೂ ಇರುವ ಗನ್ಮ್ಯಾನ್ ಅವತ್ತು ಒಂದು ದಿವಸ ಇರಲಿಲ್ಲ, ಅವರ ಭಾವ ತೀರಿಕೊಂಡ್ರು ಅಂತ. ನಾನು ಒಂದು ದಿವಸ ಗನ್ಮ್ಯಾನ್ ಬಿಟ್ಟು ನಾನು ಪ್ರೆಸ್ ಕ್ಲಬ್ಗೆ ನಾನು ಹೋದೆ. ನಾನು ಪ್ರೆಸ್ ಕ್ಲಬ್ಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮುಗಿಸಿ ನಾನು ಕೆಳಗೆ ಬರುವುದರಲ್ಲಿ 7 ಮಂದಿ ದೊಡ್ಡ ದೊಡ್ಡ ದಪ್ಪದವರು ಅಲ್ಲಿ ಬಂದರು ಮಾತ್ರ ಅಲ್ಲ, ನನ್ನ ಕಣ್ಣ ಮುಂದೆನೆ ಒಳಗೆ ಹೋಗುವುದನ್ನು ನಾನು ನೋಡಿದೆ. ನಾನು ಬೇರೆ ಗಾಡಿಗೆ ಹತ್ತಿ ನಾನು ಕಮಿಷನರ್ ಕಚೇರಿಗೆ ಬಂದು, ಮುರುಗನ್ ಅವರು ಕಮಿಷನರ್ ಆಗ ಬಂದರು. CC ಕ್ಯಾಮೆರಾದಲ್ಲಿ ಚೆಕ್ ಮಾಡುವಾಗ ಬಂದವರದ್ದು ದಾಖಲೆ ಆಗಿದೆ. ಸೀದಾ ಒಳಗೆ ಬಂದವರು ಪ್ರೆಸ್ ಕ್ಲಬ್ ಅಲ್ಲಿ ಕೇಳ್ತಾರೆ, ರೈಮುಚ್ಚಿಲ್ ರವರದ್ದು ಪ್ರೆಸ್ ಕಾನ್ಫರೆನ್ಸ್ ಮುಗಿಯಿತಾ ಅಂತ. ಅವರು ಹೋಗಿ ಅಲ್ಲಿ ಕೇಳಬೇಕಾದ್ರೆ ಅದರ ಅರ್ಥ ಏನು? ಅವ್ರು ನನ್ನನ್ನೇ ಹುಡುಕಿಕೊಂಡು ಬಂದಿದ್ದಾರೆ ಅಂತೇಳಿ ಒಂದು.
ಇನ್ನೊಂದು ಆ ದಿನ ನನ್ನ ಪ್ರೆಸ್ ಮೀಟ್ ಬಿಟ್ಟರೆ ಬೇರೆ ಪ್ರೆಸ್ ಮೀಟ್ ಅಲ್ಲಿ ಇರಲಿಲ್ಲ. ಹಾಗಾದ್ರೆ ಬೇರೆಯವರನ್ನು ಹುಡುಕಿಕೊಂಡು ಬಂದರು ಅಂತ ಹೇಳಿದ್ರೆ ಅರ್ಥ ಇಲ್ಲ. ಮೂರನೆಯದು ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಪ್ರೆಸ್ ಕ್ಲಬ್ಗೆ ಸಂಬಂಧಪಡದ ಬೇರೆ ಯಾವ ಕಚೇರಿಗಳು ಇಲ್ಲ. ಅಂದ್ರೆ ಅವರು ಬ್ಯಾಂಕಿಗೆ ಬಂದರು, ಅಂಗಡಿಗೆ ಬಂದರು, ಮತ್ತೊಂದಕ್ಕೆ ಬಂದರು ಅಂತ ಹೇಳುವಾಗೂ ಇಲ್ಲ. ಇಷ್ಟ ಆಗಿ ಸಿಸಿ ಕ್ಯಾಮೆರಾದಲ್ಲಿ 7 ಜನರು ಸ್ಪಷ್ಟವಾಗಿ ಇದ್ದರೂ ಕೂಡ ಇನ್ನೂ ಅವರ ಬಂಧನ ಆಗಲಿಲ್ಲ. ಇದು ಇಂಥದ್ದು. ಯಾಕಂತ ಹೇಳಿದ್ರೆ ಕೆಲವರು ಶೋಕಿಗಾಗಿ ಗನ್ಮ್ಯಾನ್ ಅನ್ನು ಇಡ್ತಾರೆ. ನಾನು ಗನ್ಮ್ಯಾನ್ ಅನ್ನು ಇಟ್ಟುಕೊಂಡು ಎಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗಿ ಶೋಕಿ ಮಾಡಿದ್ದೇನೆ ಯಾರಾದ್ರೂ ಹೇಳಿ? ನಾನು ಗನ್ಮ್ಯಾನ್ ಇದ್ದಾಗ ಕೂಡ ಸಾಯಲಿಕ್ಕೆ ಕೊಲ್ಲುವವರಿಗೆ ಗನ್ಮ್ಯಾನ್ ಇದ್ರೂ ಕೊಲ್ತಾರೆ ಅನ್ನುವಂತ ಹೆದರಿಕೆಯಿಂದ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ಎಲ್ಲೂ ಸಾರ್ವಜನಿಕವಾಗಿ ನಾನು ಕಾಣ್ತಿರ್ಲಿಲ್ಲ. ಹೋಗಬೇಕಾದ್ರೆ ನಾನು ಮಾಹಿತಿ ಕೊಡದೆ ಯಾವುದೇ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೆ ಅಂತ ಎಲ್ರಿಗೂ ಗೊತ್ತಿತ್ತು. ಹೀಗಿದ್ದಾಗಲೂ ನೀವು ಹೇಳಿದ ಹಾಗೆ ಹೌದು, ಹೋದದ್ದು ಚುನಾವಣೆಗಿಂತ ಮೊದಲು ನಮ್ಮ ಅವಧಿ ಇದ್ದಾಗಲೇ ಹೋಗಿದ್ದು ಹೌದು. ಆದರೆ ಅದನ್ನು ಕೂಡ ನಾನು ಸರ್ಕಾರದ ಇಸಿಗೆ ಹಾಕುವುದಿಲ್ಲ. ಕೆಲವು ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಸಿಕ್ಕಿರಬಹುದು, ಕೆಲವು ಅಧಿಕಾರಿಗಳಿಗೆ ಅದು ಬೇಡ ಅಂತ ಆಗಿರಬಹುದು. ನಾನು ಆಗಲೂ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದು ಹೀಗೆ ತೆಗೆದಿರಿದ್ದೀರಿ, ನನಗೆ ಹೀಗೆ ಆಗಿದೆ ಅಂತ ಹೇಳ್ತಾರೆ. ನಂತರ ಏನಿಲ್ಲ, ದೇವರು ನಮಗೆ ಇಷ್ಟು ಆಯುಷ್. ಈಗ ನೋಡಿ, 1 ವರ್ಷದ ಹಿಂದೆ 2 ವರ್ಷದಿಂದ ಕೊರೋನಾ ಬಂತು. 95% ನನ್ನ ಲಂಗ್ಸ್ ಹೋಗಿತ್ತು, ಹಾರ್ಟ್ ಹೋಗಿತ್ತು. ICU ಅಲ್ಲಿ 14 ದಿವಸ ಇದ್ದೆ. ಗುರು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅನೌನ್ಸ್ ಮಾಡಿ ಹೇಳಿದ್ರು, ಫ್ಯಾಮಿಲಿಯವರಿಗೆ ಕರೆದು ಎಲ್ಲರೂ ಬಂದು ನೋಡ್ಲಿಕ್ಕೆ ಹೇಳಿ, ಇನ್ನು ಬದುಕಿದ್ರೆ 24 ಗಂಟೆ ಅಂತ. ಇಡೀ ಮಾಧ್ಯಮದಲ್ಲಿ ನಾನು ಸತ್ತು ಹೋಗಿದ್ದೇನೆ ಅಂತ ಹೇಳಿಯೇ ಬಂತು. ಇಷ್ಟೆಲ್ಲ ಆದ್ರೂ ಕೂಡ ಮರುದಿವಸ ಫೀನಿಕ್ಸ್ ಪಕ್ಷಿಯಾಗೆ ನಾನು ಎದ್ದು ಬಂದಿದ್ದೇನೆ. ಅಂದ್ರೆ ಸೃಷ್ಟಿಕರ್ತ ನನ್ನನ್ನು ಉಸಿರು ಉಳಿಸಬೇಕಂತ ಇದ್ರೆ ಖಂಡಿತವಾಗಿ ಅವತ್ತು ಕೊಲೆ ಮಾಡಲಿಕ್ಕೆ ಕೊಚ್ಚಿ ಹಾಕಿದಾಗಲೂ ಉಳಿಸಿದ್ದಾನೆ. ಇಲ್ಲಿ ಇದದು ಬಂತು 3ನೇ ಬಾರಿ ನನಗೆ ಎದೆನೋವು ಅಂತೇಳಿ ನಾನು ಹೋದಾಗ ಅಲ್ಲಿ ಹೋಗಿದ್ದೆ ಸ್ಟಂಟ್ ಆಗಲಿಕ್ಕೆ. ಟೆಸ್ಟ್ ಮಾಡಿದ ಡಾಕ್ಟರ್ ಹೇಳಿದ್ರು ಸ್ಟಂಟ್ ಆಗುವ ಸ್ಥಿತಿಯಲ್ಲಿ ಇಲ್ಲ, 3 ಬ್ಲಾಕ್ ಆಗಿದೆ, ನೀವು ಇವಷ್ಟರವರೆಗೆ ಬದುಕಿದ ದೊಡ್ಡ ಪುಣ್ಯ ಅಂತ ಹೇಳಿ ನನಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ನನ್ನನ್ನು ಬದುಕಿಸಲಾಯಿತು. ಇಂತಹ 3 ಬಾರಿ ಮಾಡುವಾಗ ಆ ಕಾಯುವವನು 3 ಸಲ ನನ್ನನ್ನು ಕಾದಿದ್ರೆ ಗೊತ್ತಾಯ್ತಲ್ಲ. ಇನ್ನು ಇವರು ಬಂದು ಕಡಿದ್ರೆ, ಒಂದು ವೇಳೆ ನನ್ನನ್ನು ಕೊಂದ್ರೆ ನಾನು ಹೋದ್ರು ಬೇಜಾರು ಮಾಡ್ಲಿಕ್ಕೆ ಏನಿಲ್ಲ. ಯಾಕಂದ್ರೆ 3 ಬಾರಿ ಬದುಕಿಸಿ ತೋರಿಸಿದ್ದಾನೆ, ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಭಗವಂತ. ಅದರಿಂದಾಗಿ ಕೊನೆ ಉಸಿರಿರುವವರೆಗೂ ಧೈರ್ಯವಾಗಿ ಆ ಕ್ಷಣದವರೆಗೂ ಒಂದೇ ಇರೋದು. ಸಾಯುವಾಗ ಬಿಳಿ ಬಟ್ಟೆ ಏನು ನನಗೆ ಹಾಕ್ತಾರೆ, ಅದು ಈಗ ನೀವು ಇನ್ನೊಂದು ಮಾತು ಹೇಳಿದರೆ, ಏನೆಲ್ಲ ನಾನು ಕೆಲಸ ಮಾಡಿದ್ದೇನೆ ನನ್ನ ಸಮಾಜಕ್ಕೆ, ಬೇಸರದಿಂದ ಹೇಳ್ತೇನೆ, ಒಂದು ಶಾಲ್ ನನಗೆ ನನ್ನ ಸಮುದಾಯದವರು ಹಾಕಲಿಲ್ಲ. ನನ್ನ ಬ್ಯಾರಿ ಭಾಷೆಗೆ 6 ಕೋಟಿ ರೂಪಾಯಿ ಖರ್ಚು ಮಾಡಿ ಹಣ ತಂದಿದ್ದೇನೆ. 15 ವರ್ಷದ ಇತಿಹಾಸದಲ್ಲಿ ಯಾರು ಮಾಡದ್ದು ತಂದಿದ್ದೇನೆ. ಆಮೇಲೆ ಸ್ಥಳ ಮಂಜೂರು ಮಾಡಿಸಿದ್ದೇನೆ. ಈ ಭಾಷೆಗೆ ಲಿಪಿ ಇರಲಿಲ್ಲ, ಲಿಪಿ ತರುವ ಮೂಲಕ ಇಷ್ಟು 40 ಲಕ್ಷ ಮಾತಾಡುವವರಿಗೆ ಶ್ರೀಮಂತಿಕೆಗೊಳಿಸಿದ್ದೇನೆ. ನಮ್ಮ ಕೊಲಮಲ್ಲಿ ಬ್ಯಾರಿ ಅನ್ನೋ ಕೊಲಮ್ ಇರಲಿಲ್ಲ ಯಾವುದರಲ್ಲಿ ಜನಸಂಖ್ಯೆಯಲ್ಲಿ, ಅದು ಬ್ಯಾರಿ ಬರಬೇಕು ಅನ್ನುವ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇವತ್ತು ಒಂದು ಸಣ್ಣ ಹಾಡುವವರಿಗೆ, ಒಂದು ದಫು ಮುಡಿಸುವವರಿಗೆ, ಒಂದು ಸಣ್ಣ ಕೋಲ್ಕಳಿ ಮಾಡುವವರಿಗೆ, ಒಂದು ನಾಟಕ ಮಾಡುವವರಿಗೆ ಶಾಲ್ ಆಗ್ತಾರಲ್ಲ, ಇಷ್ಟು ಮಾಡಿದವರಿಗೆ ನನ್ನ ಬ್ಯಾರಿ ಸಮಾಜದ ಬ್ಯಾರಿ ಸಂಘಟನೆಗಳು ಒಂದು ಶಾಲ್ ನನಗೆ ಹಾಕಲಿಲ್ಲ. ಇಷ್ಟು ಮಾಡಿ, ಆದರೆ ಒಂದು ಹೇಳ್ತೇನೆ, ಮರಣದ ದಿವಸ ಆ ಬಿಳಿ ಬಟ್ಟೆಯನ್ನು ಹಾಕ್ತಾರಲ್ಲ, ಅದು ಅಲ್ಲಾಹನ ವತಿಯಿಂದ ನಾನು ಸಮುದಾಯಕ್ಕೆ ಮಾಡಿದ ಸೇವೆಗಾಗಿ ಅಲ್ಲಾಹನು ಕೊಡುವ ಶಾಲು ಅಂತೇಳಿ ನಾನು ಸ್ವೀಕರಿಸ್ತೇನೆ. ನಾನು ಆ ಶಾಲು ಅದು ಪವಿತ್ರವಾದ ಶಾಲಾಗಿರಲಿ, ಅಲ್ಲಾಹನು ಒಪ್ಪುವಂತ ಶಾಲಾಗಿರಲಿ, ಆ ದಿವಸ ನನ್ನ ಮರಣ ನೋಡ್ಲಿಕ್ಕೆ ಬಂದವರು ಇವತ್ತೆಲ್ಲ ನಾವು ಮಾಡಬೇಕಿತ್ತು ಅಂತೇಳಿ ಅವರಿಗೆ ಅನಿಸಿದ್ರೆ ಇದು ನನಗೆ ಜನ್ಮ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಬ್ಯಾರಿ ಸಮುದಾಯಕ್ಕೆ ಭವನವನ್ನ ನಿರ್ಮಿಸುವಂತ ಪ್ರಯತ್ನ ಕೂಡ ಮಾಡಿದ್ರಿ ತಮ್ಮ ಅಧಿಕಾರಾವಧಿಯಲ್ಲಿ. ಓಮಂಜೂರಲ್ಲಿ ಇದ್ದಂತದನ್ನ ತುಕ್ಕೋಟಿಗೆ ಶಿಫ್ಟ್ ಮಾಡುವ ಪ್ರಯತ್ನ ಆಯ್ತು. ಏನ್ ಲಾಭ ಆಯ್ತು ಅದರಿಂದ? ನೋಡಿ, ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ 40 ಲಕ್ಷ ರೂಪಾಯಿ ಕೊಟ್ಟು ಮೂಡದಿಂದ ಸ್ಥಳವನ್ನು ಖರೀದಿಸಿದ ನಂತರ ನನಗೆ ಅಲ್ಲಿ ಹಿಂದೂ ಬಾಂಧವರು ಬಂದು ಹೇಳಿದ್ರು ಅದು ನಾಗನ ಸನ್ನಿಧಿಗೆ ಸೇರಿದಂತ ಜಾಗ. ರಹೀಮ್ ಅವರೇ, ಅಲ್ಲಿ ಮಹಿಳೆಯರು ಬಂದಾಗ ಕೆಲವು ಮಹಿಳೆಯರು ಎಲ್ಲ ಸಂದರ್ಭದಲ್ಲಿ ಬಂದರೆ ಆಗುದಿಲ್ಲ. ಅದು ನಾಗನ ಸನ್ನಿಧಿ ಅಂತ ಹೇಳಿದ್ರೆ ಅಲ್ಲಿ ಬಹಳ ಶುದ್ಧವಾಗಿರ್ಬೇಕು, ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಇಲ್ಲ, ನೀವು ಅದು ಅಲ್ಲಿಂದ ವರ್ಗಾಯಿಸಬೇಕು ಅಂತ ಅವರು ಕೇಳಿದಾಗ ನಾನು ಅಲ್ಲಿರುವಂತಹ ನಾಗನಿಗೆ ಗೌರವವನ್ನು ಕೊಟ್ಟು, ನಾನು ಅಲ್ಲಾಹನಲ್ಲದೆ ಇನ್ನೊಬ್ಬನಿಗೆ ನಾನು ಆರಾಧಿಸುವುದಿಲ್ಲ, ಆದರೆ ನಾನು ಆ ನಾಗನಿಗೆ ನಾನು ಗೌರವ ಕೊಡ್ತೇನೆ, ಅದು ಹಿಂದೂ ಬಾಂಧವರ ಒಂದು ಅಸ್ಮಿತೆಯ ಒಂದು ವಿಚಾರ, ಅದನ್ನು ನಾನು ಕೊಟ್ಟುಕೊಂಡು ಖಂಡಿತವಾಗಿಯೂ ಇದರಿಂದ ನನ್ನ ಅಕಾಡೆಮಿ ಅಧ್ಯಕ್ಷತೆ ಹೋದರೂ ಪರವಾಗಿಲ್ಲ ಅಂತ ಹೇಳಿ DC ಹತ್ರ ಮಾತಾಡಿ ಅವರೇ ಕೊಟ್ಟಂತ ಸ್ಥಳ ಆಗಿತ್ತು ಉಳ್ಳಾಳ ತೊಕ್ಕೊಟ್ಟು. ನಾನು ಮಾಡಿದ್ದಲ್ಲ, DC ಅವರು ಕೊಟ್ಟ ಸ್ಥಳ ಅದು. ಅವರು ಕೊಟ್ಟಂತ ಸ್ಥಳದಲ್ಲಿ ಹಬ್ಬಕ್ಕ ಉತ್ಸವದವರು ವಿರೋಧ ಮಾಡಿದ್ರು. ಆಗುವ ಅವರಿಗೆ ನಾನು ಹೇಳಿದೆ, ನೋಡಿ ನಾಗನ ಸ್ಥಾನವನ್ನು ನಾನು ಕ್ಯಾನ್ಸಲ್ ಮಾಡಿ ನಮಗೆ ಇಲ್ಲಿ ಕೊಟ್ಟದ್ದು, ಇಲ್ಲಿ ನಿಮಗೆ ಯಾವ ತೊಂದರೆ ಆಗುವುದಿಲ್ಲ ಅಂತ ವಿರೋಧ ಮಾಡಿದ್ರು. ಅದು ಕೊನೆಯ ದಿನ. ನಾನು ಹೇಳ್ತೇನೆ ಬಿಜೆಪಿ ವಿರೋಧ ಮಾಡಿದ್ದಲ್ಲ,
RSS ವಿರೋಧ ಮಾಡಲಿಲ್ಲ, ಬಜರಂಗದಳ ವಿರೋಧ ಮಾಡಲಿಲ್ಲ, ಸಂಘ ಪರಿವಾರ ವಿರೋಧ ಮಾಡಲಿಲ್ಲ, ಹಿಂದೂಗಳು ವಿರೋಧ ಮಾಡಲಿಲ್ಲ. ಬರೀ ಹಬ್ಬಕ್ಕ ಉತ್ಸವ ಸಮಿತಿ ದಿನಕರ್ ಉಳ್ಳಾಲ್ ಕೆಲವರನ್ನ ಸೇರಿಸಿಕೊಂಡು ಮಾಡಿದಂತ ವಿರೋಧ. ಆ ವಿರೋಧವನ್ನು ಹಿಂದೂಗಳ ತಲೆಗೆ ನಾನು ಕಟ್ಟುವುದಿಲ್ಲ, RSS ತಲೆಗೆ ಕಟ್ಟುವುದಿಲ್ಲ. ಯಾಕೆಂತ ಹೇಳಿದ್ರೆ ವಿರೋಧ ಮಾಡಿದ್ರೆ ಅವತ್ತು ನನಗೆ ಡೇಟ್ ಅನ್ನು ಸುನೀಲ್ ಕುಮಾರ್ ಕೊಡ್ತಾ ಇದ್ರ, ಶಿಲಾನ್ಯಾಸ ಡೇಟ್ ಕೊಡ್ತಾ ಇದ್ರ. ಇವತ್ತು ಬಿಜೆಪಿ ವಿರೋಧಿಸಿದ್ರೆ ಆ ಶಿಲಾನ್ಯಾಸ ನಿಲ್ಲಿಸಲಿಕ್ಕೆ DC ಒಂದು ಫೋನ್ ಮಾಡಿದ್ರೆ ಅರ್ಧ ಗಂಟೆ ಕೆಲಸ, ಅವ್ರು ನಿಲ್ಲಿಸಿರ್ಲಿಲ್ಲ. ಸಂಘದ ನಾಯಕರಾದ ಯಾರಾದ್ರೂ ಅವರು ಫೋನ್ ಮಾಡಿ ಹೇಳ್ತಿದ್ರಲ್ಲ, ನೀವು ರಹೀಮ್ರೆ ಅದನ್ನು ನಿಲ್ಲಿಸಿ, ನೀವಲ್ಲಿ ಮಾಡಬೇಡಿ. ಇಲ್ಲ, ನೀವು ಇಲ್ಲಿ ನಾಗನ ಸನ್ನಿಧಿಗೆ ಗೌರವ ಕೊಟ್ಟಿದ್ದೀರಿ, ಇಲ್ಲಿ ನಾಗನ ಸನ್ನಿಧಿಯಲ್ಲಿ ನಿಮಗೆ ಪ್ರಾರ್ಥನೆ ಮಾಡಿದ್ದೇವೆ, ನಿಮಗೆ ಅಲ್ಲಿ ನಾಗನ ಅನುಗ್ರಹ ಇದೆ, ನಿಮಗೆ ನಾಗನ ಇದಿದೆ. ಯಾರು ನಿಮ್ಮನ್ನು ವಿರೋಧಿಸ್ತಾರೆ ಅವರಿಗೆ ನಾಗನ ಶಾಪ ಇದೆ ಅಂತ ಹೇಳಿಕೊಂಡು ನೀವಲ್ಲಿ ಮುಂದುವರಿಯಿರಿ ಅಂತ ಹೇಳಿದವರು ಹಿಂದೂ ನಾಯಕರು. ಹೀಗಿರ್ಬೇಕಾದ್ರೆ ನಾನು ಯಾಕೆ ಹಿಂದೂಗಳು ಬ್ಯಾರಿ ಭವನವನ್ನು ಇವತ್ತು ದೊಡ್ಡ ಅಪಪ್ರಚಾರ ನಡೀತಾ ಇದೆ. ತೊಕ್ಕೋಟಲ್ಲಿರುವಂತಹ ಬ್ಯಾರಿ ಭವನ ವಿರೋಧಿಸಿದ್ದು ಹಿಂದೂಗಳು ಅಂತ, ಸಂಘದವರು ಅಂತ. ಸಂಘದವರಲ್ಲ, ಸಂಘದವರು ಆಗಿದ್ರೆ ನನಗೆ ಅವತ್ತು ಡೇಟ್ ಕೊಡುವಾಗ ಅವರು ವಿರೋಧಿಸಬೇಕಿತ್ತಲ್ಲ. ದಿನಕರ್ ಉಳ್ಳಾಲ್ ಅಂತ ಒಂದು ವ್ಯಕ್ತಿ, ಅವರು ಅವರದ್ದೇ ಆದ ಕಾರಣಗಳಿದೆ, ಆ ಕಾರಣಗಳಿಗಾಗಿ ಅವರು ವಿರೋಧ ಮಾಡಿದ್ದಾರೆ. ಈಗ ಅದು ತಿಪ್ಲಿಬಗಡು ವರ್ಗಾವಣೆ ಆಗಿದೆ, ಮುಂದೆ ಅಲ್ಲಿ ಒಳ್ಳೆ ಒಂದು ಬ್ಯಾರಿ ಭವನ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ. ರಹೀಮ್ ಉಚ್ಚಿಲ್ ಅವರಿಗೆ RSS ಸಂಘ ಪರಿವಾರ ಅಂತ ಹೇಳಿದ್ರೆ ತುಂಬಾನೇ ಅಚ್ಚುಮೆಚ್ಚು. ಆದ್ರೆ PFI, SDPI ಅಥವಾ ಇಸ್ಲಾಂಗೆ ಸಂಬಂಧಪಟ್ಟಂತ ಸಂಘಟನೆ ಅಂತ ಹೇಳಿದ್ರೆ ಸ್ವಲ್ಪ ದೂರ. ಒಬ್ಬ ನೈಜ ಮುಸ್ಲಿಮರಾಗಿ ಇದೆಲ್ಲವನ್ನ ವಿರೋಧ ಮಾಡಬೇಕಾಗದೆ ಇಲ್ಲ. ಈ ನೈಜ ಮುಸಲ್ಮಾನ್ ಆದವ ಇಂಥದೇ ಸಂಘಟನೆಗಳಿಗೆ ಬೆಂಬಲ ಕೊಡಬೇಕು ಅಥವಾ ಇಂಥ ಸಂಘಟನೆಗಳಿಂದ ದೂರ ಇರಬೇಕು ಅನ್ನುವಂಥದ್ದಿಲ್ಲ. ಇಸ್ಲಾಂ ಅಂತ ಹೇಳಿದ್ರೆ ನಮಗೆ ಅಲ್ಲಾಹನು ಯಾವ ರೂಪವನ್ನು ಕಲಿಸಿದ್ದಾನೆ ಆ ಪ್ರಕಾರದಲ್ಲಿ ಭಾವಿಸುವುದಾಗಿದೆ. ಇಲ್ಲಿ ನಮಗೆ ವಿಷಯ ಇರುವುದೇ ಅಷ್ಟೇ. SDP ಅವರು ಮಾಡುವಂತ ತುಂಬಾ ಒಳ್ಳೆಯ ಕೆಲಸಕ್ಕೆ ನಾನು ವೈಯಕ್ತಿಕವಾಗಿ ಬೆಂಬಲ ಕೊಟ್ಟಿದ್ದೇನೆ. SDP ಅವರು ಏನಾದರೂ ಮಾಡುವ ಕೆಲಸಗಳಲ್ಲಿ ನನಗೆ ವಿರೋಧ ಇದ್ದಾಗ ಸೈದ್ಧಾಂತಿಕ ವಿರೋಧವನ್ನು ವ್ಯಕ್ತಪಡಿಸಿದ್ದೇನೆ. ಹಾಗಂತ ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಆದ್ದರಿಂದಾಗಿ ನಾನು ಯಾವುದೇ ವ್ಯಕ್ತಿ, ಸಂಘಟನೆ, ರಾಜಕೀಯ ಇದನ್ನು ನೋಡಿಕೊಂಡು ಅವರನ್ನು ಪ್ರೀತಿಸುವುದು, ವಿರೋಧಿಸುವುದು ಅಂತ ನಾನು ಸಬ್ಜೆಕ್ಟ್ ವೈಸ್ ವಿಷಯಾಂತರಿಕವಾಗಿ ಕೆಲವರನ್ನು ಬೆಂಬಲಿಸಿದ್ದೇನೆ, ವಿಷಯಾಂತರವಾಗಿ ಕೆಲವರನ್ನು ವಿರೋಧಿಸಿದ್ದೇನೆ, ಇಷ್ಟೇ. ತಮ್ಮ ಪ್ರಕಾರ ಈ ಶರಿಯತ್ ಕಾನೂನು ಮತ್ತು ಭಾರತೀಯ ಸಂವಿಧಾನ, ಸೊ ಇದರಲ್ಲಿ ಯಾವುದನ್ನು ತಾವು ಮೊದಲಾಗಿ ಚೂಸ್ ಮಾಡಿದ್ದೀರಾ? ಸಂವಿಧಾನವನ್ನು ಪ್ರೀತಿಸದಿದ್ದರೆ, ದೇಶವನ್ನು ಪ್ರೀತಿಸದಿದ್ದರೆ ಅವನು ಮುಸಲ್ಮಾನೇ ಆಗುವುದಿಲ್ಲ. ಆಗ ನೀವು ಹೇಳಿ, ಒಬ್ಬ ಮುಸಲ್ಮಾನ್ ಆಗಬೇಕಾದ್ರೆ ಏನಾಗಬೇಕು? ಇಷ್ಟೇ. ಈ ನನ್ನ ಪ್ರಶ್ನೆಯಲ್ಲೇ ಉತ್ತರಲ್ಲಿ ಅಡಗಿದೆ ಅಂತ ಹೇಳಿ ಕಾಣ್ತದೆ. ಅಲ್ಲಿ ಏನಾಗಿದೆ, ನೀನು ಹುಟ್ಟಿದ ಭೂಮಿಯನ್ನು ಪ್ರೀತಿಸದಿದ್ದರೆ ನೀನು ಮುಸಲ್ಮಾನ್ ಅಲ್ಲ. ಅರಬಿ ಭಾಷೆಯಲ್ಲಿ ಹೇಳುವುದು ಹುಬ್ಬುಲ್ ವತನ್ ಮಿನಲ್ ಈಮಾನ್. ನೀನು ಹುಟ್ಟಿದ ಭೂಮಿಯನ್ನು ಪ್ರೀತಿಸದಿದ್ದರೆ ನೀನು ಮುಸಲ್ಮಾನ್ ಅಲ್ಲ. ಹಾಗಿದ್ದ ಮೇಲೆ ನಾನು ಮುಸಲ್ಮಾನ್ ಆಗಬೇಕಾದ್ರೆ ಏನಾಗಬೇಕು? ಈ ಭೂಮಿಯನ್ನು ಪ್ರೀತಿಸಬೇಕು. ಈ ಭೂಮಿಯನ್ನು ನಾನು ಪ್ರೀತಿಸದಿದ್ದರೆ ನಾನು ಮುಸಲ್ಮಾನ್ ಅಲ್ಲ. ನಾವು ಪ್ರತಿಯೊಬ್ಬ ಮುಸಲ್ಮಾನ ಏನನ್ನು ತಿಳ್ಕೊಂಡು ಬದುಕ್ತಾನೆ? ಅಲ್ಲಾಹನಿಗೆ ದಾಸನಾಗಿ ಅಲ್ಲಾಹನ ಇಷ್ಟಾನುಸಾರ ಬದುಕಿ ಜೀವಿಸಿ ಇಷ್ಟಾನುಸಾರ ಸಾಯಬೇಕಂತ ಒಬ್ಬ ಮುಸಲ್ಮಾನ ಬಯಸ್ತಾನೆ. ನೀನು ಹಾಗೆ ಬದುಕಿ ಜೀವಿಸಿ ಸಾಯಬೇಕಾದ್ರೆ ನೀನು ಹುಬ್ಬುಲ್ ವತನ್ ಮಿನಲ್ ಈಮಾನ್, ನೀನು ಹುಟ್ಟಿರುವ ಭೂಮಿಯನ್ನು ಪ್ರೀತಿಸಬೇಕು ಅಂತ ಹೇಳಿದಾಗ ಇಲ್ಲಿ ನಾವು ಸಂವಿಧಾನವನ್ನು ವಿರೋಧಿಸಿದ್ರೆ ನಾವು ಭೂಮಿಯನ್ನು ವಿರೋಧಿಸಿದಾಗೆ ಆಗ್ಲಿಲ್ವಾ? ಸಂವಿಧಾನವನ್ನು ವಿರೋಧಿಸಿದಾಗೆ ಆಗ್ಲಿಲ್ವಾ? ಸೊ ಅದರಿಂದಾಗಿ ಸಂವಿಧಾನ ಮತ್ತು ಇಸ್ಲಾಂ ಎರಡು ಕಣ್ಣು. ಈ ಕಣ್ಣಾಗ್ಬೋದ ಈ ಕಣ್ಣಾಗ್ಬೋದ ಕೇಳಿದ್ರೆ ಉತ್ತರ ಆಗುದಿಲ್ಲ. ಎರಡು ಕಣ್ಣು ಇದ್ರೇನೆ ನಮಗೆ ಸಮರ್ಪವಾದ ದೃಷ್ಟಿ. ಆದ್ದರಿಂದ ಇದು ಎರಡೂ ಒಂದೇ ಕೋನದಲ್ಲಿ ಹೋಗ್ತದೆ. ನೀನು ಮುಸಲ್ಮಾನ್ ಆಗಬೇಕಾದ್ರೆ ನೀನು ಸಂವಿಧಾನವನ್ನು ಪ್ರೀತಿಸಬೇಕು, ಗೌರವಿಸಬೇಕು. ನೀನು ಮುಸಲ್ಮಾನ್ ಆಗಬೇಕಾದ್ರೆ ದೇಶವನ್ನು ಪ್ರೀತಿಸಬೇಕು. ಬಟ್ ಅಸದುದ್ದೀನ್ ಓವೈಸಿ ಹೇಳ್ತಾರೆ, ನನ್ನ ಕುತ್ತಿಗೆಗೆ ಚಾಕು ಇಟ್ಟರು ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ನಾನು ಮುಂದಾಗೋದಿಲ್ಲ. ಅಥವಾ ಮೊನ್ನೆಯಷ್ಟೇ ಸಜಿಪದಲ್ಲಿ ನಡೆದಿರುವಂತಹ ಘಟನೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೋಸ್ಕರ ಮಸೀದಿಯ ಮುಂದುಗಡೆ ಚಾಕು ಇರಿತಾ ಆಯಿತು. ಇದಲ್ಲದೆ ಮೈಸೂರಲ್ಲೇ ನಡೆದಿರುವಂತಹ ಘಟನೆಯಲ್ಲೂ ಕೂಡ ಪ್ರವಾದಿಯ ನಿಂದನೆ ಆಯಿತು ಅನ್ನುವಂತಹ ಕಾರಣಕ್ಕೋಸ್ಕರ ಸಂವಿಧಾನಕ್ಕಿಂತ ಹೆಚ್ಚಾಗಿ ನಮಗೆ ಶರಿಯತ್ ಕಾನೂನೇ ಮುಖ್ಯ ಅಂತ ಬಂತು. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ತಾವು ಮಾತ್ರ ಈಗ ಸಂವಿಧಾನ ಅಂತ ಹೇಳ್ತಾ ಇದ್ದೀರಾ, ಮಿಕ್ಕಂತ ಮುಸ್ಲಿಮರು ಎಲ್ಲರೂ ಕೂಡ ಶರಿಯತ್ ಕಾನೂನೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಈ ನೆಲದಲ್ಲಿ. ನೋಡಿ, ಮುಸಲ್ಮಾನರ ಉಸಿರು ಅಂತ ಹೇಳಿದ್ರೆ ಯಾವುದು? ಕುರಾನ್ ಮತ್ತು ಶರಿಯತ್, ಅದು ಉಸಿರು. ಈ ಉಸಿರಾಗಿರುವ ಕುರಾನ್ ಅಲ್ಲಿ ಹೇಳ್ತಾರೆ, ಗೊತ್ತಾಯ್ತಾ, ನಮ್ಮ ಪವಿತ್ರವಾದಂತ ಒಂದು ಊರು, ನಗರ ಯಾವುದು? ಮಕ್ಕ. ಮುಸಲ್ಮಾನರಿಗೆ ಪವಿತ್ರ ಯಾವುದು? ಮಕ್ಕ. ಮಕ್ಕವನ್ನು ಕುರಾನ್ ಅಲ್ಲಿ 3 ಹೆಸರಲ್ಲಿ ಕರೆದಿದ್ದಾರೆ. ಒಂದು ಬಕ್ಕ, ಇನ್ನೊಂದು ಮಕ್ಕ, ಇನ್ನೊಂದು ಉಮ್ಮುಲ್ ಕುರಾ ಅಂತ ಹೇಳಿ ಕರೆದಿದ್ದಾರೆ. ಇದರಲ್ಲಿ ಉಮ್ಮುಲ್ ಕುರಾ ಅಂದ್ರೆ ಏನು? ಮಕ್ಕವನ್ನು ಅಲ್ಲಾಹನು ಕರೀತಾನೆ ನಗರಗಳ ತಾಯಿ. ಮಕ್ಕ ಪ್ರದೇಶವನ್ನು ಅಲ್ಲಾಹನು ಏನು ಕರೆದಿದ್ದಾನೆ? ಉಮ್ಮುಲ್ ಕುರಾ ಅಂದ್ರೆ ನಗರಗಳ ತಾಯಿ. ಯಾರು ಕರೆಯುವುದು ಮಕ್ಕವನ್ನು ನಗರಗಳ ತಾಯಿ ಅಂತ? ಅಲ್ಲಾಹನು. ಕುರಾನಿನ ಮೂಲ ಯಾರು? ಅಲ್ಲಾಹನು. ಆ ಅಲ್ಲಾಹನು ಅಲ್ಲಿ ಕರೀತಾನೆ. ಇನ್ನು ನಮ್ಮ ಕುರಾನಲ್ಲಿ ಒಂದೊಂದು ವಾಕ್ಯಗಳಿಗೆ ಒಂದೊಂದು, ಅದು ಕುರಾನ್ನ ಎದೆ, ಅದು ಕುದಾವನ್ನ ಹಾರ್ಟ್, ಇದು ಕುರಾನ್ನ ಕಲೀಜ್ ಅಂತ ಹೇಳ್ತಾರೆ ಒಂದೊಂದು ಅಧ್ಯಾಯಕ್ಕೆ, ಗೊತ್ತಾಯ್ತಲ್ಲ. ಹಾಗೆ ಫಾತಿಯಾ ಅಂತೇಳಿ ಒಂದು ಸೂರತ್ ಇದೆ. ನಾವು ಆರಂಭ ಅದನ್ನು ಏನು ಹೇಳ್ತಾರೆ ಗೊತ್ತಾ?
ಉಮ್ಮುಲ್ ಕುರ್ಆನ್ ಅಂತ ಹೇಳ್ತೇವೆ, ಅಂದ್ರೆ ಕುರ್ಆನಿನ ತಾಯಿ ಅಂತ. ಅಂದ್ರೆ ಅಲ್ಲಾಹನಿಗೆ ಮಿಗಿಲಾದವರು ಯಾರು ಇಲ್ಲ. ಆ ಅಲ್ಲಾಹನೇ ಒಂದು ಆಯತ್ತನ್ನು ಕುರಾನಿನ ತಾಯಿ ಅಂತ ಹೇಳ್ತಾನೆ. ಅಲ್ಲಾಹನು ಹೇಳ್ತಾನೆ ಒಂದು ನಗರವನ್ನು ನಗರಗಳ ತಾಯಿ ಅಂತ. ಅಲಂಕಾರಿಕ ಪದವಾಗಿ ಅಲ್ಲಾಹನೇ ತಾಯಿ ಅಂತ ಬಳಸಿರುವಾಗ ಈ ಭೂಮಿಯಲ್ಲಿ ಜನಿಸಿ ಇಲ್ಲಿಯ ನೀರು ಕುಡಿದು ಇಲ್ಲಿಯ ಹವೆಯನ್ನು ಸೇರಿಸಿ ಈ ಬಹುಸಂಖ್ಯಾತ ಸಂಸ್ಕೃತಿಯ ಮಧ್ಯದಲ್ಲಿ ಇದ್ದು ಈ ದೇಶದಲ್ಲಿ ಹುಟ್ಟಿರುವುದೇ ಧನ್ಯ ಅಂತ ತಿಳ್ಕೊಂಡುವಂತ ಒಂದು ನಾನು ಈ ದೇಶವನ್ನು ತಾಯಿ ಅಂತ ಕರಿಬಾರದು ಅಂತ ಯಾರು ಹೇಳ್ತಾರೆ ಅವರು ಬರೀ ನೀವು ಹೇಳಿದಿರಿ ದೇಶದ್ರೋಹಿ ಅಂತ ಅಲ್ಲ, ಅದಕ್ಕೂ ಇನ್ನು ಪದವನ್ನು ಸೇರಿಸಿ ಅವನು ಧರ್ಮದ್ರೋಹಿ. ತಾಯಿ ಅನ್ನುವಂಥ ಪದವನ್ನು ಯಾಕೆ ಆ ರೀತಿಯಲ್ಲಿ ಅದನ್ನು ಒಂದು ವಿಚಾರವಾಗಿ ತಗೊಂಡು ಹೋಗ್ತೀರಿ? ತಾಯಿ ಅನ್ನುವ ಪದದ ಅರ್ಥ ಏನು? ಆ ರೀತಿ ಅವರು ಹೇಳಿದ್ದಾರೆ ಅಂತ ಹೇಳಿದರೆ ಅದೇ ಹೇಳುದು. ಈ ರೀತಿ ಅವರು ಹೇಳುವುದರಿಂದಾಗಿ ಇಲ್ಲಿ ಹಿಂದೂ ಬಾಂಧವರು ಮುಸಲ್ಮಾನರನ್ನು ದ್ವೇಷಿಸಲಿಕ್ಕೆ ಶುರು ಮಾಡ್ತಾರೆ. ಗೊತ್ತೈತಲ್ಲ, ಅವರಿಂದ ದೂರ ಆಗಬೇಕಾದ್ರೆ ನಾನು ಏನು ಹೇಳಿದ್ದೇನೆ ಅಂತ ಮಾತುಗಳು ಇಲ್ಲಿ ಮುಸಲ್ಮಾನರು ಹೆಚ್ಚು ಹೆಚ್ಚು ಹೇಳಬೇಕಾಗ್ತದೆ. ತಾವು ಹೇಳುವಂಥದ್ದು ನನಗೆ ಶರೀಯತ್ಗಿಂತ ಸಂವಿಧಾನ ಮುಖ್ಯ, ನನಗೆ ಬೇರೆ ಪಕ್ಷಗಳಿಗಿಂತ ಬಿಜೆಪಿ ಮುಖ್ಯ ಅಂತ ಹೇಳ್ತೀರಾ. ಆದ್ರೆ ಈಗ ಕೇಂದ್ರ ಸರ್ಕಾರ ತರ್ತಾ ಇರುವಂತಹ ವಕ್ಫ್ ಬಿಲ್ಗೆ ತಾವು ವಿರುದ್ಧವಾಗಿದ್ದೀರಾ ಅಂದ್ರೆ ಬಿಜೆಪಿಗೂ ವಿರುದ್ಧ, ಈ ನೆಲದ ಕಾನೂನಿಗೂ ಕೂಡ ವಿರುದ್ಧ. ಹಾಗಾದ್ರೆ ನೋಡಿ, ನಾನು ಬಿಜೆಪಿಗೂ ವಿರೋಧ ಅಲ್ಲ, ಮುಸಲ್ಮಾನರಿಗೆ ವಿರೋಧ ಅಲ್ಲ, ನಾನು ನ್ಯಾಯದ ಪರ. ನನ್ನ ಮೇನ್ ಬಗ್ಗೆ ನ್ಯಾಯದ ಪರ. ಈಗ ಈ ವಕ್ಫ್ ಏನು ಬಂದಿದೆ ಬಿಲ್, ವಿರೋಧ ಇದ್ರೆ ಅದನ್ನು ವಿರೋಧ ಅಂತಾನೆ ಹೇಳಬೇಕು, ಪರ ಇದ್ರೆ ಪರ ಅಂತ ಹೇಳಬೇಕು. ವಿರೋಧ ಯಾಕೆ ಅನ್ನುವುದನ್ನು ನಾನೊಂದು ಹೇಳುವಂತದ್ದು ವಿಷಯ ಇಷ್ಟೇ. ವಕ್ಫ್ ಅಂತ ಹೇಳಿದರೆ ಒಬ್ಬ ಹಿರಿಯರು ಅಥವಾ ಹಿಂದೆ ಗತಿಸಿ ಹೋದವರು ಅವರು ಅಲ್ಲಾಹನ ಮಾರ್ಗಕ್ಕಾಗಿ ಮುಸಲ್ಮಾನರಿಗಾಗಿ ದಾನ ಮಾಡಿದಂತಹ ಭೂಮಿ, ಅದು ಮುಸಲ್ಮಾನರಿಗೆ ಸೇರಬೇಕಾದಂತ ಅಲ್ಲಿ ಹಕ್ಕು. ಈ ಹಕ್ಕುಗಳು ಮುಸಲ್ಮಾನರಿಗೆ ಸೇರುವಾಗ ಇಲ್ಲಿ ಬೇರೆ ಬೇರೆ ಹಿಂದೂ ಮಂಡಳಿಗಳಿದೆ, ಅಲ್ಲಿ ಯಾರೂ ಹಿಂದೂ ಅಲ್ಲದವರನ್ನು ನೇಮಕ ಮಾಡುವುದಿಲ್ಲ. ಇಲ್ಲಿ ಮುಸಲ್ಮಾನರ ವಕ್ಫಿಗೆ ಕಡ್ಡಾಯವಾಗಿ 2 ಹಿಂದೂಗಳು ನೇಮಕ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಶಿವಪೂಜೆಯಲ್ಲಿ ಕರಡಿ ಯಾಕೆ ಅನ್ನುವಂಥ ಪ್ರಶ್ನೆ ಮುಸಲ್ಮಾನರು ಕೇಳುವುದನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಒಂದು ಲೆಕ್ಕದಲ್ಲಿ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಹೌದು, ಬೇರೆ ಯಾವುದೇ ಹಿಂದೂಗಳ ದೇವಸ್ಥಾನ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇದರಲ್ಲಿ ಮುಸಲ್ಮಾನರಿಲ್ಲ, ಕ್ರೈಸ್ತರದರಲ್ಲಿ ಹಿಂದೂಗಳಿಲ್ಲ. ಹೀಗಿದ್ದ ಮೇಲೆ ವಕ್ಫ್ ಅನ್ನುವಂಥದ್ದು ಯಾರು ಮುಸಲ್ಮಾನರಿಗೆ ಕೊಟ್ಟಂತ ಜಾಗ. ಇದರಲ್ಲಿ ಕೆಲವು ಸರ್ಕಾರ ಕೊಟ್ಟದ್ದು ಇದೆ. ಸರ್ಕಾರ ಯಾವುದಕ್ಕೆ ಕೊಟ್ಟದ್ದು? ಅವರು ಕಬ್ರಿಸ್ತಾನ ಕೇಳುವಾಗ ಹಿಂದೂಗಳು ಸ್ಮಶಾನ ಕೇಳಿರ್ತಾರೆ, ಮತ್ತೊಬ್ಬರು ಬರಿಯಲ್ ಗ್ರೌಂಡ್ ಅಂತೇಳಿ ಕ್ರಿಶ್ಚಿಯನ್ ಗ್ರೌಂಡ್ ಕೇಳಿರ್ತಾರೆ. 3 ಸಮುದಾಯಕ್ಕೂ ಹಂಚಿಕೆ ಮಾಡಿ ಭೂಮಿಯನ್ನು ಕೊಟ್ಟಾಗ ಮುಸಲ್ಮಾನರಿಗೆ ಕೊಟ್ಟಂತ ಕಬ್ರಿಸ್ತಾನ ಏನಾಗ್ತದೆ, ಆಟೋಮೆಟಿಕ್ ಆಗಿ ಅಲ್ಲಿ ವಕ್ಫ್ ಆಗ್ತದೆ. ಹಾಗೆ ಅದು ಸರ್ಕಾರ ಕೊಟ್ಟಂತ ಭೂಮಿ ಆಗ್ತದೆ ಹೊರತು ಉಳಿದದೆಲ್ಲವೂ ಮುಸಲ್ಮಾನರು ದಾನ ಮಾಡಿರುವಂತಹ ಸ್ವತ್ತುಗಳಾಗಿದೆ. ಹೀಗೆ ಇದನ್ನು ಉಳಿಸಬೇಕಾದ ಕರ್ತವ್ಯ ವಕ್ಫುದಾಗಿರಬೇಕಾದ್ರೆ ಇದರ ಮಧ್ಯದಲ್ಲಿ ನಿಮಗೇನು ಕೆಲಸ ಅನ್ನುವಂಥದ್ದು ಇವರ ಪ್ರಶ್ನೆ. ಯಾರದ್ದು? ಅವರದ್ದು. ಇನ್ನೊಂದು ವಿಚಾರ ಇಲ್ಲಿ ಹೇಳ್ತೇನೆ, ಇದಕ್ಕೆ ವಿರುದ್ಧವಾಗಿ ನಾನು ಹೇಳುವಂಥದ್ದು. ಈಗ ಹಿಂದೂಗಳು ಯಾಕೆ ನಾವು ಅದರಲ್ಲಿ ಬೇಕು ಅಂತ ಹೇಳ್ತಾರೆ ಅದು ನೋಡ್ಬೇಕಲ್ಲ. ಖಂಡಿತ. ನಿಮ್ಮದೇ ಮುಸಲ್ಮಾನರದ್ದು, ನಮ್ಮದರಲ್ಲಿ ನೀವಿಲ್ಲ, ನಿಮ್ಮದರಲ್ಲಿ ನಾವು ಯಾಕೆ ಬೇಕು ಅಂತ ಅವ್ರು ಕೇಳಬೇಕಲ್ಲ. ಈಗ ಮಸೀದಿಯೊಳಗೆ ಭಯೋತ್ಪಾದನೆ ನಡೀತದೆ, ಮಸೀದಿಯೊಳಗೆ ಬೇಡದ್ದು ನಡೀತದೆ ಅಂತೇಳಿ ಅಪವಾದ ಹಾಕಿದಾಗ ಇದೇ ಮುಸಲ್ಮಾನರು ಬನ್ನಿ ನೋಡಿ ಮಸೀದಿ ಅಂತ ಹೇಳಿ ಇವತ್ತು ದೊಡ್ಡ ಆಂದೋಲನ ಮಾಡಿಕೊಂಡು ಸಹಸ್ರ ಸಂಖ್ಯೆಯ ಲೈನಲ್ಲಿ ಹಿಂದೂಗಳನ್ನು ಮಸೀದಿಯ ಒಳಗೆ ಕರ್ಕೊಂಡು ಬರುವುದಿಲ್ವಾ? ಯಾಕೆ? ನೋಡಿ ಇಲ್ಲಿ ಯಾವ ಮೂರ್ತಿ ಇದೆ, ನೋಡಿ ಇಲ್ಲಿ ಯಾವ ಭಯೋತ್ಪಾದನೆ ನಡೀತಾ ಇದೆ, ಹೌದಲ್ಲ? ಅದು ನೋಡಿ ಬಂದಂತ ಹಿಂದೂಗಳು ಏನು ಹೇಳಿದ್ರು? ನಾವು ಮಸೀದಿಯೊಳಗೆ ಹೋದೆವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ನಾವು ನೋಡಲಿಲ್ಲ, ಅಲ್ಲಿ ನಾವು ಭಯೋತ್ಪಾದನೆ ನೋಡಲಿಲ್ಲ. ಹಾಗೆ ಅವರು ಆ ಮಾತುಗಳನ್ನು ಹೇಳಿದಾಗ ಇಲ್ಲಿ ಮುಸಲ್ಮಾನರಿಗೆ ಖುಷಿ ಆಯ್ತಾ ಇಲ್ವಾ? ಅದೇ ರೀತಿಯಲ್ಲಿ ಇವತ್ತು ಹಿಂದೂಗಳು ಹೇಳ್ತಾ ಇದ್ದಾರೆ, ಮುಸಲ್ಮಾನರು ಕೆಲವರು ಹೇಳ್ತಾರೆ ವಿಧಾನಸೌಧ ನಮ್ಮದು, ಹೈಕೋರ್ಟ್ ನಮ್ಮದು, ಅಲ್ಲಿ ತಮಿಳುನಾಡಲ್ಲಿರುವ ಅಷ್ಟು ದೊಡ್ಡ ದೇವಸ್ಥಾನ ಇದೆಯಲ್ಲ ಅದು ನಮ್ಮದು. ಯಾರು ಹೇಳುದದು? ಮುಸಲ್ಮಾನರು. ಯಾರ ಸೊತ್ತಿನ ಬಗ್ಗೆ ಹೇಳ್ತಾ ಇದ್ದೀರಿ ನೀವು? ಸರ್ಕಾರದ ಸೊತ್ತಿನ ಬಗ್ಗೆ. ಮತ್ತು ಹೌದಾ? ಹಾಗೆ ಇರಬೇಕಾದ್ರೆ ಅಲ್ಲಿ ಅನುಮಾನವನ್ನು ಸೃಷ್ಟಿ ಮಾಡಿದ್ಯಾರು? ಹಾಗೆ ಸೃಷ್ಟಿ ಮಾಡಿದಾಗ ಅವರಿಗೆ ಆ ಸಂಶಯವನ್ನು ನಿವಾರಣೆ ಮಾಡಿಕೊಡೋ ಜವಾಬ್ದಾರಿ ಯಾರದ್ದು? ಸರ್ಕಾರಕ್ಕಿದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಇಲ್ಲಿ ಮಾಡಲಿಕ್ಕೆ ಇದರ ಮೂಲ ಕಾರಣ ಯಾರು? ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳ್ತೀರಲ್ಲ, 50 ವರ್ಷ 70 ವರ್ಷ ಆಳ್ವಿಕೆ ಮಾಡಿದಂತ ಮುಸಲ್ಮಾನರು ಓಟನ್ನು ತೆಗೆದಂತ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡಿದ್ದು, ಹೌದಲ್ವಾ? ಇಲ್ಲಿ
2,30,000 ಕೋಟಿಯ ವಕ್ಫ್ ಹಗರಣ ಆಗಿದೆ ಅಂತ ಅನ್ವರ್ ಮಾಣಿಪಾಡಿ ಅವರು ವರದಿ ಕೊಟ್ರಲ್ಲ, ಆ ವರದಿಯನ್ನು ಕೊಟ್ಟರು ಯಾರು? ಬಿಜೆಪಿ ಸರ್ಕಾರ ಅಲ್ವಾ? ಮುಸಲ್ಮಾನರ ಇವರಿಗೆ ವಿರೋಧ ಇದ್ರೆ ಮುಸಲ್ಮಾನರ ಆಸ್ತಿ ಬಂದ್ರೆ ಲಾಭ ಯಾರಿಗೆ ರೀ? ಮುಸಲ್ಮಾನರಿಗೆ ಅಲ್ವಾ? ವಕ್ಫ್ ಸ್ವತ್ತು ಮರಳಿ ಬಂದ್ರೆ ಲಾಭ ಯಾರಿಗೆ? ಒಂದು ಹಿಂದೂಗೆ ಸಿಗ್ತದಾ? ಸಿಗಲ್ಲ. ಇದರ ₹1 ಹಿಂದೂವಿಗೆ ಸಿಗ್ತದಾ? ಸಿಗಲ್ಲ. ಹಾಗಾದ್ರೆ 2,30,000 ಅಂದ್ರೆ ಏನು? ಒಂದು ವರ್ಷದ ಬಜೆಟ್ ನೆನಪಿಟ್ಟುಕೊಳ್ಳಿ. ಒಂದು ವರ್ಷದ ಕರ್ನಾಟಕ ಸರ್ಕಾರದ ಬಜೆಟ್ ಈಗಾಗಿದ್ದು 3 ಲಕ್ಷ ಕೋಟಿ ಅಂದ್ರೆ ಸರಿ ಸಮಾನ ಒಂದು ವರ್ಷದ ಬಜೆಟ್ಗಾಗಿರುವಷ್ಟು ಹಣ ಮುಸಲ್ಮಾನರು ತಿಂದು ತೆಗಿದ್ದೀರಿ, ಕಾಂಗ್ರೆಸ್ನವರು ತಿಂದು ತೆಗಿದ್ದೀರಿ, ಜಾತ್ಯತೀತವಾದಿಗಳು ತಿಂದು ತೆಗಿದ್ದೀರಿ ಅಂತ ಹೇಳಿ ಈ ಹಣ ಇದನ್ನು ಮರಳಿ ತರಬೇಕಂತೇಳಿ ವರದಿ ಕೊಡ್ತಾ ಇರೋದು ಯಾರು? ಮುಸಲ್ಮಾನರಿಂದ ಓಟನ್ನೇ ಪಡೆಯದ ಮುಸಲ್ಮಾನ ವಿರೋಧಿಗಳಾದ ಬಿಜೆಪಿ ಮಾಡ್ತಾ ಇರುವುದು. ಹೌದಲ್ವಾ? ಇದು ತಂದಾಗ ಎಷ್ಟು ಮುಸಲ್ಮಾನರು ಬೀದಿಗೆ ಇಳಿದು ಹೊರಗೆ ಬಂದು ಅನ್ವರ್ ಮಾಣಿಪಾಡಿ ಅವರು ನಿಮಗೆ ಶಹಬ್ಬಾಸ್ ಹೇಳಿದ್ದಾರೆ. ಅಲ್ಲಾಹನ ಆಸ್ತಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಲ್ಲ ಬಿಜೆಪಿಯ ನಾಯಕರೇ, ನೀವು ಶಹಬ್ಬಾಸ್ ಅಂತ ಎಷ್ಟು ಮಂದಿ ಹೇಳಿದ್ದೀರಿ? ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ನೀವು ಮಂಡನೆ ಮಾಡುವ ಮೂಲಕ ಮುಸ್ಲಿಂ ಸಮಾಜದ ವಕ್ಫ್ ಆಸ್ತಿಯನ್ನು ಉಳಿಸಲಿಕ್ಕೆ ನೀವು ನ್ಯಾಯ ಒದಗಿಸಿದ್ದೀರಲ್ಲ, ನಿಮಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿ ಎಷ್ಟು ಮುಸಲ್ಮಾನರು ಹೇಳಿದ್ದಾರೆ? ಇವತ್ತು ವರದಿಯನ್ನೇ ನಾವು ಬಹಿರಂಗಪಡಿಸಿ ಆಯ್ತು. ಎಷ್ಟು ಮುಸಲ್ಮಾನರು ಮಾತಾಡಿದ ಅಂದರೆ ಮುಸಲ್ಮಾನರ ಆಸ್ತಿ ಅಲ್ಲಾಹನ ಆಸ್ತಿಯನ್ನು ಬಿಜೆಪಿ ತಂದರೆ ಅದಕ್ಕೆ ಶಹಬ್ಬಾಸ್ಗಿರಿ ಇಲ್ಲ. ಅದೇ ಆಸ್ತಿಯನ್ನು ಕಾಂಗ್ರೆಸ್ನವರು ತಿಂದರೆ ನಾವು ಮೌನ ವಹಿಸ್ತೇವೆ. ನೀವು ಮಾತಾಡುವಾಗೆಲ್ಲ ಮುಸಲ್ಮಾನರ 2,30,000 ಆಸ್ತಿಯನ್ನು ಕಾಂಗ್ರೆಸ್ನವರು ತಿಂದು 100 ಕುಡಿದ್ರು. ಈಗ ಅನ್ವರ್ ಮಾಣಿಪಾಡಿ ವರದಿ ಹೇಳ್ತಾರಲ್ಲ, ಈಗ ನಿಮ್ಮ ಮೇಲೆ ಒಂದು ಸುಳ್ಳು ಆರೋಪ ಆಗಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ತೀರೋ? ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಇಲ್ವಾ? 2,30,000 ರೂಪಾಯಿಯನ್ನು ತಿಂದಿದ್ದಾರಂತ ಹೆಸರು ಸಮೇತ MP MLAಗಳದ್ದು ಮಾಜಿ ರಾಜಕಾರಣಿಗಳ ಹೆಸರು ಅನ್ವರ್ ಮಾಣಿಪಾಡಿ ಹೇಳ್ತಾರಲ್ಲ, ಯಾಕೆ ಒಬ್ರು ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಡುವುದಿಲ್ಲ? ಯಾಕೆ ನ್ಯಾಯಾಲಯದಲ್ಲಿ ಹೋಗಿ ಮಾನನಷ್ಟ ಆಗಿದೆ ಅಂತ ಹೇಳುವುದಿಲ್ಲ? ಯಾಕೆ ಸಾರ್ವಜನಿಕರ ಮುಂದೆ ಸಮಾಜದ ಮುಂದೆ ನಮ್ಮನ್ನು ಕಳ್ಳರು ಅಂತೇಳಿ ನೀವು ಬಿಂಬಿಸ್ತಾ ಇದ್ದೀರಿ ಅಂತೇಳಿ, ನಮ್ಮ ಮಾನ ಹರಾಜಾಗಿದೆ ಅಂತೇಳಿ ಇವರ ಮೇಲೆ ₹1 ಮಾನಹಾನಿ ಮಾಡುವುದಿಲ್ಲ? ಇದು ನೋಡುವಾಗ ಯಾಕೆ ಅಲ್ಲಾಹನು ಬಯಸಿರಬಾರದು? ಮುಸಲ್ಮಾನರ ಆಸ್ತಿಯನ್ನು ಮುಸಲ್ಮಾನರು ತಿಂದು ನೀರು ಕುಡಿದಿದ್ದೀರಿ, ಮುಸಲ್ಮಾನರು ದ್ರೋಹ ಮಾಡಿದ್ದಾರೆ ಮುಸಲ್ಮಾನರಿಗೆ. ನಿಮ್ಮ ಆಸ್ತಿಯನ್ನು ಉಳಿಸಲಿಕ್ಕೆ ನಾನು ಹಿಂದೂಗಳಿಗೆ ಕೈಯಲ್ಲಿ ಅಧಿಕಾರ ಕೊಡ್ತೇನೆ, ನಾನು ಹಿಂದೂಗಳ ಇಬ್ಬರನ್ನು ನನ್ನೆಲ್ಲ ಹಾಕಿಕೊಟ್ಟು ನಿಮ್ಮ ಮುಸಲ್ಮಾನರಿಗೆ ನ್ಯಾಯ ಒದಗಿಸಿ ಕೊಡ್ತೇನೆ ಅನ್ನುವಂಥದ್ದು ಇದು ಅಲ್ಲಾಹನ ಇಚ್ಛೆ ಆದರೆ ಏನು ಮಾಡ್ಲಿಕ್ಕೆ ಆಗ್ತಿದೆ? ಹಾಗಾದ್ರೆ ತಾವು ನರೇಂದ್ರ ಮೋದಿ ಅವರು ಅಥವಾ ಕೇಂದ್ರ ಸರ್ಕಾರ ತರ್ತಾ ಇರುವಂತ ಬಿಲ್ಗೆ ತಮ್ಮ ಸಂಪೂರ್ಣ ಒಪ್ಪಿಗೆ ಇದೆ? ನಾನು ಹೇಳುವುದೇ ಇಲ್ಲ. ನಾನು ಆ ಬಿಲ್ಗೆ ಈಗಲೂ ವಿರೋಧ. ಅದೇ ನಾನು ಹೇಳುದು, ನಿಮಗೆ ಅರ್ಥ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇಲ್ಲಿ ಮುಸಲ್ಮಾನರು ಮಾಡಿದ್ದಾರೆ, ನಾನು ಯಾಕೆ ವಿರೋಧ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ವೇಳೆ ಇದಕ್ಕೆ ವಿರೋಧ ಮಾಡದೇ ಇದ್ರೆ ಇಲ್ಲಿಂದ ನಾನು ಮನೆಗೆ ಹೋಗ್ಲಿಕ್ಕಿಲ್ಲ, ಇಲ್ಲಿಂದ ನಾನು ಮನೆಗೆ ಹೋಗ್ಲಿಕ್ಕಿದ್ದ ಗೊತ್ತಾಯ್ತಾ? ನಾಳೆ ನಾನು ಸಮಾಜಕ್ಕೆ ಮುಖ ತೋರಿಸ್ಲಿಕ್ಕಿಲ್ಲ. ನನ್ನ ಸಮಾಜ ನನ್ನನ್ನು ಬಿಡುವುದಿಲ್ಲ. ನನ್ನ ಸಮಾಜ 1,000 ಕೋಟಿಯನ್ನು ತಿಂದು ಮುಸಲ್ಮಾನರಿಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ಬಿಜೆಪಿಯವರು ನಿನಗೆ ಉಪಕಾರ ಮಾಡಿದ್ರೆ ಅದರ ಮಾತು ನಿನ್ನ ನಾಲಿಗೆಯಲ್ಲಿ ಬರಬಾರ್ದು. ಹಾಗಾಗಿ ನಾಲಿಗೆಯಲ್ಲಿ ಬರಬಾರ್ದು. ಒಂದು ನಿಮಿಷ, ಬಿಜೆಪಿಯನ್ನು ನೀನು ಹೊಗಳಿದ್ರೆ ನೀನು ಮುಸ್ಲಿಂ ವಿರೋಧಿ, ನೀನು ಮುಸ್ಲಿಂ ವಿರೋಧಿ. ಬಿಜೆಪಿ ಮಾಡಿದ ಒಳ್ಳೆಯದನ್ನು ನೀನು ಹೇಳುವಾಗಿಲ್ಲ, ಹೇಳಿದರೆ ನಿನ್ನ ಕೈಕಾಲು ತುಂಡು ಮಾಡಿ ಹಾಕ್ತೇನೆ. ಹೀಗೆ ಇರಬೇಕಾದ್ರೆ ನನಗೆ ನನ್ನ ತಾಯಿ ಮಗ ನೀನು ಹೋಗಬೇಡ, ಒಳ್ಳೆ ಮಾತು ಸತ್ಯ ನೀನು ಹೇಳ್ತಿ ಮಗ, ಇವತ್ತಿನ ಕಾಲದಲ್ಲಿ ಅದಿಲ್ಲ, ನಿನ್ನನ್ನು ಕೊಚ್ಚಿಕೊಂದ್ರೆ ನನಗೆ ನನ್ನ ಮಗ ಹೋಗ್ತಾನೆ, ನನ್ನ 2 ಮಕ್ಕಳು ಹೇಳ್ತಾರೆ ಅಪ್ಪ ನಿನ್ನನ್ನು ಕೊಚ್ಚಿಕೊಂದ್ರೆ ನನಗೆ ಅಪ್ಪ ಇಲ್ಲದೆ ಆಗ್ತಾರೆ, ಅದರಿಂದ ಸತ್ಯ ಇದ್ದು ನೀನು ಮಾತಾಡಬೇಡ. ಹಾಗಾದ್ರೆ ಪ್ರಾಣಭಯ ಇದೆ, ಖಂಡಿತವಾಗಿದೆಯಲ್ಲ. ಯಾಕಂತ ಹೇಳಿದ್ರೆ ಆ ಕೊಚ್ಚಿ ಕೊಲ್ಲುವ ಹೊತ್ತಲ್ಲಿ ಆದಂತ ಭಯಾನಕತೆ ಈಗಲೂ ನನ್ನ ಕಣ್ಣ ಮುಂದೆ ಇದೆ, ಕಣ್ಣ ಮುಂದೆ ಇದೆ. ಇಷ್ಟು ಪ್ರಾಣಭಯ ಇದ್ರು ಕೂಡ ಮತ್ತೂ ಕೂಡ ಯಾಕೆ ಸರ್ ಇದೇ ರಾಜಕೀಯ, ಇದೇ ಬಿಜೆಪಿ? ನಾನು ಹೇಳುದು ನೋಡಿ, ಇಷ್ಟು ಇದ್ರು ಬಿಜೆಪಿಯಲ್ಲಿ ಇದ್ದು ಕೂಡ ನಾನು ಇದು ವಿರೋಧಿಸಿದೆಲ್ಲ. ಬಿಜೆಪಿಯಲ್ಲಿ ಇದ್ದುವೆ ಕೇಂದ್ರದಲ್ಲಿ ತರುವಂತ ವಕ್ಫ್ ಬಿಲ್ ಅನ್ನು ನಾನು ವಿರೋಧಿಸಿದ್ದೇನೆ. ನಾನು ಏನ್ ಹೇಳಿದ್ದೇನೆ? ಮುಸಲ್ಮಾನರು ತಿಂದಿದ್ದಾರಲ್ಲ ಅವರಿಂದ ಉಳಿಸಿಕೊಡುವುದು ಅಲ್ಲಾಹನ ತೀರ್ಮಾನ ಆಗಿದ್ರೆ ಏನು ಮಾಡ್ತೇನೆ ಅಂತ ನಾನು ಕೇಳಿದ್ದೇನೆ. ನಂಬರ್ 1. ಎರಡನೆಯದಾಗಿ ನಾನು ಹೇಳ್ತೇನೆ, ಇನ್ನೊಂದು ಇದರಲ್ಲಿ ವಿರೋಧಿಸುವ ಕಾರಣ ಏನಂತ ಹೇಳಿದ್ರೆ, ಬಿಜೆಪಿ ಓಪನ್ ಆಗಿ ಹೇಳ್ತದೆ ನಮಗೆ ಮುಸಲ್ಮಾನರು ಬೇಡ, ಬಿಜೆಪಿ ಓಪನ್ ಆಗಿ ಹೇಳ್ತದೆ ನಾವು ಹಿಂದೂ ರಾಷ್ಟ್ರ ಮಾಡ್ತೇವೆ, ಬಿಜೆಪಿನ ಓಪನ್ ಆಗಿ ಹೇಳ್ತದೆ ಎಲ್ಲ ರೀತಿಯಲ್ಲೂ ಈ ರೀತಿಯ ಪ್ರತಾಪ್ ಅಂತವರ ಮಾತುಗಳು ಕೇಳ್ತದೆ. ಹೀಗೆಲ್ಲ ಹೇಳಿದಂತ ಬಿಜೆಪಿ ನಿಮ್ಮ ಆಸ್ತಿಯನ್ನು ನಾವು ಮರಳಿ ತರುತ್ತೇವೆ ಅಂತ ಹೇಳಿದಾಗ ಅವರನ್ನು ಈ ಮುಸಲ್ಮಾನರು ನಂಬುವ ಸ್ಥಿತಿಯಲ್ಲಿ ಇದ್ದಾರಾ? ಈಗ ನೀವು ಇದ್ದ MP ಗಳನ್ನ ತೆಗೆದಿದ್ದೀರಿ,
ಇದ್ದ ರಾಜ್ಯಸಭಾ ಸದಸ್ಯರನ್ನು ತೆಗೆದಿದ್ದೀರಿ. ನಿಮ್ಮಲ್ಲಿ ಯಾವ ಇಂಡಿಯಾದಲ್ಲಿ ಎಂಪಿಗಳಿಲ್ಲ, MLAಗಳಿಲ್ಲ, ವಿಧಾನ ಪರಿಷತ್ ಸದಸ್ಯರಿಲ್ಲ. ಮುಸಲ್ಮಾನರಿಗಿರುವ ಎಲ್ಲ ಹುದ್ದೆಗಳನ್ನು ನೀವು ತೊಡೆದು ಹಾಕಿದ್ದೀರಿ. ಪಕ್ಷದಿಂದಲೂ ಕಾರ್ಯಕರ್ತರಾಗಿ ನೀವು ಇರೀರಿ, ನಾಯಕರಾಗಲಿಕ್ಕೆ ನಿಮಗೆ ಅವಕಾಶ ಕೊಡುವುದಿಲ್ಲ ಅಂತ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿಯೂ ಇಂಥ ಮಾತುಗಳೆಲ್ಲ ಇರುವಾಗ ನಾವು ಆಕಾಶದಿಂದ ಸ್ವರ್ಗವನ್ನು ತಂದು ನಿಮಗೆ ಕೊಡ್ತೇವೆ ಅಂತೇಳಿ BJP ಹೇಳಿದ್ರು. ಅದನ್ನು ನಂಬುವ ಸ್ಥಿತಿಯಲ್ಲಿ ಇವತ್ತು ಮುಸಲ್ಮಾನರು ಇಲ್ಲ, ಗೊತ್ತಾಯ್ತಲ್ಲ. ಆದರೆ ಈ 2,40,000 ಕೋಟಿ ಇಲ್ಲಿ ಬಂದು ಇವರಿಗೆ ಸಿಕ್ಕಿದ್ರೆ ಆಗ ನಂಬುತ್ತಿದ್ರು. ಆ ನಂಬಿಸುವ ಕೆಲಸ ಎಲ್ಲಿಂದಲೂ ಆಗಲಿಲ್ಲ. BJP ನಾಯಕರ ಜವಾಬ್ದಾರಿ ಇದೆ. ಏನಂತ ಹೇಳಿದರೆ, ಈಗ ಈ ಬಿಲ್ ತಂದ ನಂತರ ನೋಡಿ ಅವರು ಯಾವ ವಿಚಾರಗಳಲ್ಲಿ ಇವತ್ತು ಮುಸಲ್ಮಾನರು ವಿರೋಧಿಸ್ತಾರೆ. ಯಾಕಂದ್ರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ವಿಚಾರ ಆಗಿದ್ದರಿಂದ 2 ನಿಮಿಷ ನಾನು ಈಗ ಒತ್ತು ಕೊಡ್ಲಿಕ್ಕೆ ಬಯಸ್ತೇನೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾವ ಸೊತ್ತುಗಳು ವಕ್ಫಲ್ಲಿ ದಾಖಲಾಗಿದೆ ಆ ಸೊತ್ತುಗಳನ್ನು ವಕ್ಫ್ ಅಂತ ನಾವು ಒಪ್ತೇವೆ. ಯಾವ ಸೊತ್ತುಗಳು ವಕ್ಫಲ್ಲಿ ದಾಖಲೆ ಆಗಲಿಲ್ಲ ಆ ಸೊತ್ತುಗಳನ್ನ ಸರ್ಕಾರಿ ಸೊತ್ತು ಅಂತ ನಾವು ಬಗೆಯುತ್ತೇವೆ. ಈಗ ಉದಾಹರಣೆಗೆ ಇಲ್ಲಿ ಒಂದು ಉಳ್ಳಾಳ ದರ್ಗಾ ಇದೆ, ಉದಾಹರಣೆ ಹೇಳುದು. ಅಲ್ಲಿ ದರ್ಗಾದಲ್ಲಿ 500 ವರ್ಷದಿಂದ ದರ್ಗಾ ಇದೆ ಅಂತ ನಿಮಗೆ ಗೊತ್ತಿದೆ, ಮಸೀದಿ ಇದೆ ಅಂತ ನಿಮಗೆ ಗೊತ್ತಿದೆ, ಕಬ್ರಸ್ಥಾನ ಇದೆ ಅಂತ ಗೊತ್ತಿದೆ, ಅಲ್ಲಿ ಅದಕ್ಕೆ ಬೇಕಾದ ಸಂಸ್ಥೆಗಳಿದೆ ಅಂತ ಗೊತ್ತಿದೆ. ಆದರೆ ಅದು ವಕ್ಫಲ್ಲಿ ನೋಂದಾವಣೆ ಆಗಿರುವುದಿಲ್ಲ. ಹಾಗಾದರೆ ಆ ಉಳ್ಳಾಳ ದರ್ಗಾ ಸರ್ಕಾರಿ ಸೊತ್ತ ಇಲ್ಲ, ಆಗುದಿಲ್ಲ. ಇದಾಗಿರ್ತದೆ ಗೊಂದಲ. ಆದ್ರೆ ಇದೇ ಗೊಂದಲಕ್ಕೆ ಮಾನ್ಯ ಜಗದಾಪಾಲರವರು ಉತ್ತರ ಕೊಡ್ತಾರೆ. ಯಾವಾಗ ಈ ಬಿಲ್ ಏನು ಮಂಡನೆ ಮಾಡಿದಾರಲ್ಲ, ಮಾಡಿದ ನಂತರ ಉತ್ತರ ಕೊಡ್ತಾರೆ. ಏನಂತ, ಯಾವ ವಕ್ಫು ನೋಂದಣ ಆಗಿಲ್ಲ ಆ ಸೊತ್ತುವಿನಲ್ಲಿ ಮಸೀದಿ ಇದ್ದರೆ, ಮದ್ರಸ ಇದ್ದರೆ, ಕಬ್ರಸ್ಥಾನ ಇದ್ದರೆ, ಮುಸಲ್ಮಾನರ ಯಾವುದೇ ಸ್ಟ್ರಕ್ಚರ್ಸ್ ಇದ್ದರೆ ಅದನ್ನು ನಾವು ರಿಜಿಸ್ಟರ್ ಮಾಡಿ ಕೊಡ್ತೇವೆ ಹೊರತು ನಿಮ್ಮ ಒಂದೇ ಒಂದು ಸೊತ್ತನ್ನು ನಾವು ತೆಗೆಯುವುದಿಲ್ಲ ಅಂತ ಹೇಳಿ ಜಗದಾಂಬಿಕಾ ಪಾಲ್ರವರೇ ಸ್ವತಃ ಹೇಳ್ತಾರೆ. ಓಕೆ. ಸೊ ರೈಮಿಚಿಲ್ ಅವರ ಸ್ಟೇಟ್ಮೆಂಟ್ಗಳನ್ನ ಗಮನಿಸ್ತಾ ಹೋದ್ರೆ ಹಾವು ಸಾಯಲೂಬಾರದು, ಕೋಲು ಮುರಿಯಲೂಬಾರದು, ಆ ತರದ ಕೆಲವೊಂದು ಹೇಳಿಕೆಗಳು. ಪ್ರತಾಪ್ ಸಿಂಹನವರ ವಿಚಾರದಲ್ಲೂ ಕೂಡ ಅಷ್ಟೇ. ಅವರನ್ನ ಗೆಲ್ಲಿಸೋದಕ್ಕೆ MP ಎಲೆಕ್ಷನ್ ಸಂದರ್ಭದಲ್ಲಿ ಸುಮಾರು 24ಕ್ಕಿಂತಲೂ ಅಧಿಕ ವೇದಿಕೆಗಳಲ್ಲಿ ಮತಯಾಚನೆಯನ್ನ ಮಾಡಿದಂತ ದಿಕ್ಸೂಚಿ ಭಾಷಣಕಾರನೇ ನಾನು. ಪಕ್ಕದಲ್ಲೇ ಕೂರಿಸಿ ಅವರಿಗೆ ಮತ ಕೊಡಿ ಅಂತ ಹೇಳಿ ಕೇಳಿದ್ದೆ ನಾನು. ಇದು ಸಾರ್ವಜನಿಕವಾಗಿ ಹೇಳ್ತೇನೆ. ನನಗೆ ಕೊಡಗಿನಲ್ಲಿ ಇನ್ಚಾರ್ಜ್ ಇತ್ತು. ಇನ್ಚಾರ್ಜ್ ಇಂದ ಸಂಬಂಧ 24 ಕಡೆಗಳಲ್ಲಿ ಅವರ ಪಕ್ಕದಲ್ಲೇ ಕೂರಿಸಿಕೊಂಡು ಇಡೀ BJP ವಿಚಾರಗಳಲ್ಲಿ ಹೇಳಿ ಮತವನ್ನು ಕೊಡಿಸಿದವ. ಈಗ ಅವರು ಮುಸಲ್ಮಾನರು ಮಕ್ಕಳನ್ನು ಹುಟ್ಟಿಸುವುದಂತ ಹೇಳಿದ್ರೆ ನನಗೆ ಬೇಜಾರಾಯಿತು. ನಾನು ಬಹಿರಂಗವಾಗಿ ನಾನು ಅದರಲ್ಲಿ ಹೇಳಿದ್ದೇನೆ, ಪ್ರತಾಪ್ ಸಿಂಹ ನೀವು ಮಾತಾಡಿದ್ರೆ ನನಗೆ ಬೇಜಾರಾಗ್ತದೆ, ನೀವು ಈ ತರ ಮಾತಾಡಬಾರ್ದು ಅಂತ ನಾನು ಹೇಳಿದ್ದೇನೆ. ಮರುದಿವಸ ಬಂದು ಪುನಃ ಅದನ್ನೇ ಅವರು ಮಾಡ್ತಾರೆ. ಏನು ಮಾಡ್ಲಿಕ್ಕೆ ಆಗ್ತದೆ? ಅವರು ಆ ರೀತಿ ಮಾತಾಡಿದ್ದರಿಂದ ಅವರ ವ್ಯಕ್ತಿತ್ವವನ್ನಲ್ಲಿ ತೋರಿಸ್ತದೆ. ಈಗ ಉಳಿದ BJPಯಲ್ಲಿ ಇನ್ನೂ ಒಳ್ಳೆಯವರಿದ್ದಾರಲ್ಲ, ಅವರು ಆ ತರ. ಈಗ ರಾಜೇಶ್ ನಾಯಕ್ ಇದ್ದಾರೆ ಬಂಟ್ವಾಳದಲ್ಲಿ, ಅವರು ಪ್ರಬಲ ಹಿಂದುತ್ವವಾದಿಗಳು. ಹಿಂದೂ ಧರ್ಮ ಅವರ ಉಸಿರು. ಆದರೆ ಯಾವತ್ತಾದರೂ ಅವರ ನಡೆ, ನುಡಿ, ಮಾತು, ಕೃತಿಯಲ್ಲಿ ಮುಸಲ್ಮಾನ ವಿರೋಧ ಹೇಳಿಕೆಗಳು ಬಂದಿದೆಯಾ? ಇಲ್ಲ, ಬರುವುದಿಲ್ಲಲ್ಲ. ಈಗ ಅವರ ಹಿಂದೆ ಎಷ್ಟು ಜನ ಮುಸಲ್ಮಾನರಿಲ್ಲ? ಅಲ್ಲ, ಪ್ರತಾಪ್ ಸಿಂಹನ ಹೇಳಿಕೆಗೆ ತಾವು ಈ ತರ ಬೆಂಕಿ ಕಾಡ್ತಾ ಇದ್ದೀರಾ. ಬಟ್ ಈ ಹಿಂದೆ ಲವ್ ಜಿಹಾದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವುಗಳೇ ದೂಷಣೆ ಮಾಡ್ತಾ ಇದ್ದೀರಾ. ಹಿಂದೂಗಳ ಮನೆಯ ಹೆಣ್ಣು ಮಕ್ಕಳನ್ನ ನಮ್ಮ ಮುಸ್ಲಿಮರು ಕದ್ದೊಯ್ತಾ ಇದ್ರು ಅನ್ನುವಂಥ ಹೇಳಿಕೆಗಳು ನೀಡ್ತಾ ಇದ್ರು. ಹಾಗಾದ್ರೆ ಲವ್ ಜಿಹಾದ್ ಅನ್ನುವಂಥದ್ದು ಇಸ್ಲಾಂ ಅಲ್ಲಿ ಇದೆ? ಲವ್ ಜಿಹಾದ್ ಅನ್ನುವ ಕಾನ್ಸೆಪ್ಟೇ ಇಸ್ಲಾಂ ಅಲ್ಲಿ ಇಲ್ಲ. ಲವ್ ಜಿಹಾದ್ ಇಸ್ಲಾಂಗೂ ಸಂಬಂಧವೇ ಇಲ್ಲ. ಕರಾವಳಿಯಲ್ಲಿ ಹಾಗಾದ್ರೆ ಘಟನೆಗಳೇ ನಡೆಯಲಿಲ್ವಾ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ? ನಡೆದಿರುವುದೇನು? ಆ ಹೆಣ್ಣಿನ ಮೇಲೆ ಇವನಿಗೆ ಪ್ರೀತಿ ಇದೆ, ಅವನ ಕಾಮದ ತೀಟೆ ತೀರಿಸಲಿಕ್ಕಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಕಾಮದ ತೀರಿಸಲಿಕ್ಕೆ ಕರ್ಕೊಂಡು ಹೋಗುವಾಗ ಅವಳ ಮಂಕುಮರಳು ಮಾಡ್ತಾನೆ. ಮಂಕುಮರಳು ಮಾಡಿ ಅವನನ್ನು, ನೀನು ನನ್ನನ್ನು ಮದುವೆ ಆಗಬೇಕಾದ್ರೆ ನೀನು ಇಸ್ಲಾಮಿಗೆ ಬರಬೇಕು ಅಂತ ಹೇಳ್ತಾನೆ. ಅವಳು ಅದನ್ನ ಕೇಳಿಕೊಂಡು ಇವನ ಪ್ರೀತಿ ಅವನ ತೆಕ್ಕೆಯಲ್ಲಿ ಇರ್ಲಿಕ್ಕಾಗಿ, ಅವನ ಬಿಸಿ ಅಪ್ಪುಗೆ ಬೇಕಾಗಿ ಅವಳು ಹೋಗುದು. ಅದಕ್ಕೆ ನಾವು ಯಾಕೆ ಜಿಹಾದ್ ಅನ್ನುವ ಪವಿತ್ರ ಪದವನ್ನು ನಾವು ಹಾಕಬೇಕು? ಜಿಹಾದ್ ಅಂದ್ರೆ ಏನು? ಯುದ್ಧ ರಂಗದಲ್ಲಿ ನಡೆಯುವಂತ ಧರ್ಮ ಯುದ್ಧಗಳು, ಅದಕ್ಕೆ ಜಿಹಾದ್ ಅಂತ ಹೇಳುದು. ಆ ಧರ್ಮ ಯುದ್ಧಗಳು ಪ್ರವಾದಿಯವರ ಕಾಲದಲ್ಲಿ ಆಗಿರುವುದಕ್ಕೆ ಪವಿತ್ರವಾದ ಶ್ರೇಷ್ಠತೆ ಇದೆ. ಮಹಾಭಾರತ, ರಾಮಾಯಣ ಯಾವ ರೀತಿ ನಡೆಯುವಾಗ ಧರ್ಮ ಯುದ್ಧಗಳಾಗಿತ್ತು, ಅಂತಹ ಧರ್ಮ ಯುದ್ಧಗಳಿಗೆ ಜಿಹಾದ್ ಅಂತ ಹೇಳುದು. ಆ ಜಿಹಾದ್ ಇವನು ಕಾಮದ ತೀಟೆಗೆ ಕರ್ಕೊಂಡು ಹೋಗುವುದಕ್ಕೆ ನಾವು ಯಾಕೆ ಜಿಹಾದ್ ಅಂತ ಹೇಳಬೇಕು ಆ ಪದ? ಹಾಗಾದ್ರೆ ತಮ್ಮ ಪ್ರಕಾರ ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮದ ಯುವತಿಯನ್ನು ಮದುವೆ ಆಗುವಂಥದ್ದು ಸರಿಯಲ್ಲ? ಖಂಡಿತವಾಗಿಲ್ಲ. ಖಂಡಿತ. ಇಸ್ಲಾಂ ಧರ್ಮದಲ್ಲಿ ಪ್ರೀತಿಯೇ ಇಲ್ಲ. ಮದುವೆ ಆದ ನಂತರವೇ ಅವನ ಹೆಂಡತಿಯನ್ನು ಪ್ರೀತಿಸಬೇಕು ಹೊರತು ಮದುವೆಗಿಂತ ಮೊದಲು ಆ ಹೆಣ್ಣಿನೊಂದಿಗೆ ಅವನು ಮಾತಾಡ್ಲಿಕ್ಕೆ ಇಲ್ಲ.
ಈ ವಿಚಾರವನ್ನ ತಾವು ತಮ್ಮ ಸಮುದಾಯದ ಪ್ರಮುಖ ನಾಯಕರ ಜೊತೆ ಕೂತುಕೊಂಡು ಚರ್ಚೆಯನ್ನ ಮಾಡಿ ಇದಕ್ಕೊಂದು ನಿರ್ಣಯವನ್ನು ಮಾಡೋದಕ್ಕೆ ಯಾಕೆ ಹಿಂದೆ? ಈಗ ನೀವು ಹೇಳಿದ ಮಾತಿಗೆ ಸಾರ್ವಜನಿಕವಾಗಿಯೇ ನಾನು ಮಾತಾಡಿದಾಗ ಇದನ್ನು ಎಲ್ಲ ಮುಸಲ್ಮಾನ ನಾಯಕರು ಧಾರ್ಮಿಕ ಮುಖಂಡರು ಕೇಳ್ತಾರಲ್ಲ, ಈ ಹಿಂದೆ ಹೇಳಿದ್ದನ್ನು ಕೇಳಿದಾರಲ್ಲ. ಹಾಗೆ ನಾವು ಹೇಳಬಹುದೇ ಹೊರತು ನಾವು ಯಾರನ್ನು ಅವರನ್ನು ಬಲವಂತವಾಗಿ ತಂದು ನೀವು ಇದನ್ನು ಹೇಳಿ ಅಂತ ಹೇಳುದಿಲ್ಲ. ಆಮೇಲೆ ಹೇಳಲಿಲ್ಲ ಅಂತ ಹೇಳಲಿಕ್ಕೂ ಇಲ್ಲ. ಅಲ್ಲ, ತಾವೇ ಹೇಳ್ತಾ ಇದ್ದೀರಾ ಇಲ್ಲ, ಈ ಇಲ್ಲ ಅನ್ನುವಂಥದ್ದನ್ನು ಮುಸ್ಲಿಂ ಧರ್ಮ ಗುರುಗಳು ಹೇಳಿದ್ದಾರೆ. ಆದ್ರೆ ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ಮುಸ್ಲಿಂ ಧರ್ಮ ಗುರುಗಳು ಹೇಳುವಂತದ್ದು ಎಲ್ಲಿರ್ತದೆ ಅಂತ ಹೇಳಿದ್ರೆ ಅದು ಮಸೀದಿ ಆವರಣದಲ್ಲಿ ಇರ್ತದೆ. ಅಲ್ಲಿರುವಂತ ಮುಸ್ಲಿಂ ಯುವಕರಿಗೆ ಹೇಳ್ತಾರೆ, ನೀವು ಹೋಗಬೇಡಿ, ಮತಾಂತರ ಮಾಡಬೇಡಿ. ಅವರು ಇಷ್ಟು ವರ್ಷ ಅವರ ತಾಯಿ ತಂದೆಯವರೊಟ್ಟಿಗೆ ಬೆಳೆದು ಆ ಸಂಸ್ಕಾರ ಆಚಾರ ವಿಚಾರಗಳಿಗೆ ಹೊಂದಿಕೊಂಡವರು, ನಿಮ್ಮ ಒಂದು ಹಾಳಾದ ಒಂದು ಪ್ರೀತಿಗೋಸ್ಕರ ಅವರ ತಾಯಿ ತಂದೆ ಸಂಬಂಧ ಮುರಿದು ಬರುವುದು, ಅವರ ಧರ್ಮವನ್ನೇ ಅವರು ಮುರಿದು ಬರುವುದು, ಇದು ಮಾಡುವುದು ಇಸ್ಲಾಂ ಧರ್ಮಕ್ಕೆ ಮಾಡುವ ಅಪಚಾರ. ಈ ರೀತಿಯ ಹೇಳಿಕೆಗಳನ್ನು ನಮ್ಮ ಧರ್ಮಗುರು ನಿರಂತರವಾಗಿ ಹೇಳ್ಕೊಂಡು ಬರ್ತಿದ್ದಾರೆ. ಆದ್ರೆ ಎಲ್ಲಿ ಹೇಳಿಕೊಂಡು ಬಂದಿರುವುದು? ಮುಸಲ್ಮಾನರ ಮಧ್ಯೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಹೊರಗೆ ಗೊತ್ತಾಗುದಿಲ್ಲ. ಹಾಗಾದ್ರೆ ತಮ್ಮ ಪ್ರಕಾರ ತಮ್ಮ ಧರ್ಮದ ಯುವಕರು ಇಸ್ಲಾಂ ಧರ್ಮದ ಯಾವುದೇ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಅದು ಲವ್ ಜಿಹಾದ್ ಆಗಿರ್ಬೋದು, ಹಿಜಾಬ್ನ ವಿಚಾರ ಆಗಿರ್ಬೋದು, ಅಥವಾ ಮೈಸೂರಲ್ಲಿ ಕಲ್ಲು ತೂರಾಟ ಆಯ್ತಲ್ಲ, ನಮ್ಮ ಪ್ರವಾದಿ ನಿಂದನೆಗೋಸ್ಕರ ನಾವು ಪ್ರತಿಕ್ರಿಯೆಯನ್ನ ನೀಡ್ತೀವಿ ಅಂತ ಹೇಳಿ ಎಲ್ಲವೂ ಕೂಡ ಅದೇ ರೀತಿ ಆಗ್ತಾ ಇದೆ. ಅದೇ ನಾನು ಹೇಳಿದ. ಹಾಗಾದ್ರೆ ಒಪ್ಕೊಳ್ತೀರಾ ಇಸ್ಲಾಂ ಮುಸ್ಲಿಂ ಯುವಕರು ತಮ್ಮ ಕುರಾನ್ ಅನ್ನು ಫಾಲೋ ಮಾಡ್ತಾ ಇಲ್ಲ? ನಾನು ಹೇಳುದು ಕೇಳಿ, ಲವ್ ಜಿಹಾದಲ್ಲಿ ಹಿಂದೂ ತರುಣಿಯರನ್ನ ಯಾರೆಲ್ಲ ಎತ್ತಿಕೊಂಡು ಹೋಗಿದ್ದಾರೆ ಅದಕ್ಕೆ ಲವ್ ಜಿಹಾದ್ ಅನ್ನೋ ಪದ ಇಡಬೇಡಿ. ಅವನೊಬ್ಬ ಕಾಮಿ, ಅವನು ಮಾಡಿದ್ದು ತಪ್ಪು, ಅವನು ಹಿಂದೂಗಳಿಗೆ ಮಾಡಿದ ದ್ರೋಹ. ಮುಸಲ್ಮಾನ ಹಿಂದೂಗಳಿಗೆ ಮಾಡೋದು, ಅವನನ್ನು ಕಾನೂನಿನ ಪರಿಮಿತಿಯಲ್ಲಿ ಯಾವ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೆ ಅದು ಕಠಿಣ ಮಾಡಿ, ಈಗ ಇರುವ ಶಿಕ್ಷೆಗಿಂತ ಕಠಿಣ ಮಾಡಿ. ಮತಾಂತರ ನಿಷೇಧ ಕಾಯ್ದೆಗಳೇನಿದೆ ಅದರಲ್ಲಿ ಇದನ್ನು ತಂದು ಇನ್ನೂ ಕಠಿಣ ಮಾಡಿ. ಆಮೇಲೆ ಪ್ರವಾದಿ ಯಾರು? ನನ್ನ ತಂದೆ ತಾಯಿ, ನಮ್ಮ ಆಸ್ತಿ ಸಂಪತ್ತು, ನಮ್ಮ ಜೀವ ಎಲ್ಲದಕ್ಕಿಂತ ಮಿಗಿಲಾದವರು. ಖಂಡಿತ ಅದಕ್ಕಿಂತ ದೊಡ್ಡ ವ್ಯಕ್ತಿ, ಅದಕ್ಕಿಂತ ದೊಡ್ಡ ಏನಿದೆ ಮಿಗಿಲಾದವರು, ಅದನ್ನು ನಾವು ಹೃದಯದಲ್ಲಿಟ್ಟು ಪ್ರವಾದಿಯವರನ್ನು ಗೌರವಿಸ್ತೇವೆ. ಹಾಗೆ ಗೌರವಿಸುವಂತ ವ್ಯಕ್ತಿಯನ್ನು ಒಬ್ಬ ನಿಂದನೆ ಮಾಡಿದಾಗ ನೋವಾಗುವುದು ಸಹಜ. ಆದರೆ ನೋವಾದಾಗ ಬೇರೆ ಬೇರೆ ರೀತಿಯಲ್ಲಿ ಸ್ಪಂದನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿ ಇದೆ. ಸೌದಿ ಅರೇಬಿಯಾದಲ್ಲಿ ನಿಂದನೆ ಮಾಡಿದರೆ ಶರಿಯ ಕಾನೂನು ಆಧಾರ ಆಗ್ತದೆ. ಅಲ್ಲಿ ಖಂಡಿತ ಅಲ್ಲಿದೆ, ಅಪ್ಲೈ ಇದೆ, ಅಲ್ಲಿ ಆಗ್ತದೆ, ಗೊತ್ತಾಯ್ತಲ್ಲ. ಅಲ್ಲಿ ತಲೆಗಡಿಯುವಂತದ್ದು ಬಂದಿದ್ರು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗುದು, ಯಾಕಂದ್ರೆ ಸರಿ ಆಧಾರಿತವಾದಂತ ರಾಷ್ಟ್ರ ಅದು. ಬಟ್ ಅಲ್ಲಿ ಕಾನೂನನ್ನು ಇಲ್ಲಿ ಅಲ್ಲಿರ್ತದೆ. ಇದು ಸಂವಿಧಾನಕ್ಕೆ ಒಳಪಟ್ಟಂತ ಕಾನೂನು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರ್ದಿದ್ದಾರೆ ಅದೇ ಅಂತಿಮ, ಏನು ನಮ್ಮ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಬರ್ದಿದ್ದಾರೆ ಅದೇ ಅಂತಿಮ. ಖಂಡಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರ್ದಿದ್ದಾರೆ ಅದೇ ಅಂತ್ಯ. ಅದು ಶ್ರೀರಾಮಚಂದ್ರರನ್ನು ಅವಹೇಳಿದವನಿಗೂ ಅದೇ ಶಿಕ್ಷೆ, ಪ್ರವಾದಿ ಮೊಹಮ್ಮದರವನಿಗೂ ಅದೇ ಅವಹೇಳೆ ಮಾಡಿದ್ರು ಅದೇ ಶಿಕ್ಷೆ, ಗೊತ್ತಾಯ್ತಲ್ಲ. ಇದು ಆಗಬೇಕು. ಆ ಮೌಲಾನ ಮೊನ್ನೆ ಅಲ್ಲಿ ತಲೆ ಇವರನ್ನು ತಿನ್ನುವ ರೀತಿಯಲ್ಲಿ ಈ ರೀತಿ ಭಾಷಣ ಮಾಡಿದ್ದಾರೆ. ಅದೇ ಅರ್ಧ ಗಂಟೆ ಮೊದಲು ಅಬ್ದುಲ್ ಮಜೀದ್ ಕುಡ್ಲಿಪೇಟೆ ಅವರು ಮಸೀದಿಯೊಳಗೆ ನಿಂತು, ನೋಡಿ ನೀವು ಯಾರು ಹೋಗಿ ಜಗಳ ಮಾಡಬೇಡಿ, ಕೆರಳಬೇಡಿ, ಪ್ರವಾದಿ ನಮ್ಮನ್ನು ಆತ್ಮ, ನಮ್ಮ ಪ್ರೀತಿ ಎಲ್ಲ ಹೌದು, ನೀವೀಗ ಮಾಡಿದರೆ ನಾಳೆ ನಿಮ್ಮ ಮನೆ ಇದಾಗುತ್ತೆ, ಕೆಜೆ ಹಳ್ಳಿ ಡಿಜೆಲ್ಲಿ ಆದಂತ ಘಟನೆ ನೆನಪಿರ್ಲಿ ಅಂತ ಹೇಳುವ ಮೂಲಕ ತುಂಬಾ ಜನರನ್ನು ಅಲ್ಲಿ ಸಮಾಧಾನ ಮಾಡಿದ್ದಾರೆ. ಇದು ಒಳಿತು. ಅದು ಕಾಣುವುದಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ಅವರು ಭಾಷಣ ಮಾಡಿದ್ದರಿಂದ ಪ್ರಭಾವಿತರಾಗಿ ತುಂಬಾ ಜನ ಆ ಕೃತ್ಯಕ್ಕೆ ಇಳಿಯಲಿಲ್ಲ. ಇಳಿಯದೇ ಇರುವುದರಿಂದ ಏನಾಗಿದೆ, ನಮಗೆ ಅದು ಕಾಣಲಿಲ್ಲ. ಇಲ್ಲಿ ಏನಾಗಿದೆ, ಆ ಮತಿಗೆಟ್ಟ ಮೌಲಾನ ಇದ್ದಾನಲ್ಲ, ಅವನು ಬಾಯಿಗೆ ಬಂದ ಹಾಗೆ ಮಾತಾಡಿ ಇಲ್ಲಿ ಪ್ರಚೋದನೆ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಶಾಂತಿಯನ್ನ ಕದಡುವಂತದ್ದು ಮುಸಲ್ಮಾನರೇ, ಒಪ್ಕೊಳ್ತೀರಾ? ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ. ಹಿಂದೂಗಳ ದೇವರ ಅವಹೇಳನ ಆಯ್ತು, ಮೈಸೂರಿನ ಚಾಮುಂಡೇಶ್ವರಿಯನ್ನ ವೇಷಿಗೆ ಹೋಲಿಸಲಾಯಿತು. ಬಟ್ ಇವತ್ತಿಗೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕಲ್ಲು ತೂರಾಟ ಆಗಿಲ್ಲ. ಬದಲಾಗಿ ನ್ಯಾಯಾಲಯದಲ್ಲಿ ಆ ಒಂದು ಕೇಸ್ ನಡೀತಾ ಇದೆ. ಬಟ್ ಅದೇ ಇಸ್ಲಾಮಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಧರ್ಮ ನಿಂದನೆ ಅಥವಾ ದೇವರ ನಿಂದನೆ ಆದ್ರೆ ಈ ತರ ಕಲ್ಲು ತೂರಾಟ ಆಗುತ್ತೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಇಂತಹ ಘಟನೆಗೆ ನೇರ ಕಾರಣ ಪ್ರವಾದಿಯವರನ್ನಾಗಲಿ ಧರ್ಮವನ್ನಾಗಲಿ ನಿಂದನೆ ಮಾಡಿದ್ದಕ್ಕಾಗಿ ಕಲ್ಲು ತೂರಾಟ ಮಾಡೋದು ಬಹಳ ಅಪರಾಧ. ಹೀಗೆ ಮಾಡಿದಂತ ಎಷ್ಟು ವ್ಯಕ್ತಿಗಳಿದ್ದಾರೆ ಅವರೆಲ್ಲರನ್ನು ಸಿಸಿಟಿವಿ ಮುಖಾಂತರ ಬಂಧಿಸಲಾಗಿದೆ. ಅವರಿಗೆ ಸದ್ಯಕ್ಕೆ ಜಾಮೀನು ಸಿಗುವುದಿಲ್ಲ. ನಿಮಗೆ ಗೊತ್ತುಂಟು, ಕರ್ತವ್ಯ ನಿರತ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದರೆ ಅದಕ್ಕೆ ಮುಸಲ್ಮಾನು ಹೇಳಬೇಕಾಗಿಲ್ಲ, ಸರ್ಕಾರ ಬೆಂಬಲ ಕೊಡಬೇಕಾಗಿಲ್ಲ. ಅದಕ್ಕೆ ಅದರದೇ ಕಾನೂನು ಪ್ರಕಾರ ಅವರು ಒಳಗಾಗ್ತಾರೆ. ಬಟ್ ಪದೇ ಪದೇ ಕಲ್ಲು ತೂರಾಟ ಆಗ್ತಾ ಇದೆ. ಅದೇ ಆಗ್ತಾ ಇದೆ. ಇದು ನಾನು ಹೇಳಿದೆಲ್ಲ, ಪ್ರವಾದಿ ಮೇಲೆ ಈ ಮುಸಲ್ಮಾನರಿಗೆ ಪ್ರೀತಿ ಇರುವುದರಿಂದ ಅವರು ಹಾಗೆ ತಪ್ಪು ಹಾದಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನೂರಾರು ಮುಸಲ್ಮಾನರು ಅವರನ್ನು ಎಚ್ಚರಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾನು ಹೇಳುದು, ಕಲ್ಲು ತೂರಾಟ ಬೇಡ, ಆದ್ರೆ ಇದೇ ರೀತಿಯ ನೋವು ಉಂಟಲ್ಲ, ಪ್ರಭು ಶ್ರೀರಾಮಚಂದ್ರರನ್ನು ಹೇಳುವಾಗಲೂ ಹಿಂದೂಗಳಿಗೆ ಬರಲೇಬೇಕು. ಓ ಮುಸಲ್ಮಾನಾಗಿ ನನಗೆ ಬಂದಿದೆ, ಅಲ್ಲಿ ತಾಯಿ ಚಾಮುಂಡೇಶ್ವರನ್ನು ಹೇಳುವಾಗಲೂ ಬರಬೇಕು. ಇವತ್ತು ಎಷ್ಟು ಕೆಟ್ಟದಾಗಿ ಅಲ್ಲಿ ಆ ಭಗವಾನ್ ಹೇಳ್ತಾ ಇದ್ದಾರೆ ಶ್ರೀರಾಮರ ಬಗ್ಗೆ ಪ್ರತಿನಿತ್ಯ.
ಟಿವಿಯಲ್ಲಿ ಹೇಳ್ತಾ ಇದ್ದಾನೆ. ಎಷ್ಟು ಹಿಂದೂಗಳ ರಕ್ತ ಇಲ್ಲಿ ಹೆಪ್ಪುಗಟ್ಟುತ್ತದೆ. ಆದ್ರೆ ನೀವು ಹೇಳಿದಾಗ ಅವರು ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಮಾಡುವುದಿಲ್ಲ, ನಾವು ಬೆಂಕಿ ಹಚ್ಚುವುದಿಲ್ಲ, ನಾವು ರಸ್ತೆಯಲ್ಲಿ ಟೈರ್ ಹೊತ್ತಿಸುವುದಿಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಾನೂನು ಕೊಡ್ತೇವೆ. ನೀವು ಅದನ್ನೇ ಮಾಡಿ ಅಂತ ನೀವು ಬಯಸುವುದು ತಪ್ಪಲ್ಲ. ಯಾಕಂತ ಹೇಳಿದ್ರೆ ಎಲ್ಲರದು ಕಾನೂನು ಒಂದೇ. ಇಲ್ಲಿ ಈ ರೀತಿ ಆಗಿರುವಂತದ್ದು ಖಂಡನೀಯ. ಅದನ್ನು ಯಾರೂ ಒಪ್ಪುವಂಥದ್ದು ಒಬ್ಬನೇ ಒಬ್ಬ ಮುಸಲ್ಮಾನ ಇದನ್ನು ಬೆಂಬಲಿಸುವುದಿಲ್ಲ. ಇದಲ್ಲದೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳು ಕೂಡ ಈ ನೆಲದಲ್ಲಿ ಕೇಳಿ ಬರುತ್ತೆ. ಈ ನೆಲದ ಅನ್ನ ತಿಂದು ಈ ನೆಲದ ನೀರನ್ನು ಕುಡಿದು ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಘೋಷಣೆ ಕೂಗುವಂತಹ ಅಗತ್ಯತೆ ಇದೆಯಾ? ಖಂಡಿತವಾಗಿ ತಪ್ಪು. ನಾನು ಹೇಳಿದೆಲ್ಲ, ಇಂತಹ ಕೆಲವು ವ್ಯಕ್ತಿಗಳಿಂದ ಇಲ್ಲಿ ನಮ್ಮಲ್ಲಿ ಪ್ರಶ್ನೆ ಬರ್ತದೆ. ನೀವೀಗ ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಕಾರಣ ಏನು? ನಾನು ರಹೀಮ್ ಅನ್ನೋ ಹೆಸರಿಂದ, ಅಲ್ಲಿ ಪಾಕಿಸ್ತಾನ ಮಾಡಿದಂಥವನು ಯಾವುದೋ ನಜೀರೋ ಅಥವಾ ಏನೋ ನಜ್ಮನೋ ಯಾವುದೋ ಒಂದು ಮುಸ್ಲಿಂ ಹೆಸರಿನವರು ಆಗಿರ್ತಾರೆ. ಆ ಹೆಸರು ಆಗಿದ್ದರಿಂದ ನೀವು ಇಲ್ಲಿ ರಹೀಮಿನಲ್ಲಿ ಈ ಪ್ರಶ್ನೆಯನ್ನು ಕೇಳುವಂತಾಯ್ತು. ನೋಡಿ, ಅವರು ಮಾಡಿದ ತಪ್ಪನ್ನು ಇಲ್ಲಿ ಎದುರಿಸಬೇಕಾಗಿರೋದು ಯಾರು? ಸಾಮಾನ್ಯವಾಗಿ ಎಲ್ಲ ಮುಸಲ್ಮಾನರು. ನಾನು ಖಂಡಿಸ್ತೇವೆ, ಧರ್ಮಗುರುಗಳು ಖಂಡಿಸಿದ್ದೇವೆ, ನಮ್ಮ ಧರ್ಮವು ಖಂಡಿಸ್ತದೆ, ನಾವು ಖಂಡಿಸ್ತೇವೆ. ತಮ್ಮ ಬಿಜೆಪಿ ಪಕ್ಷವನ್ನು ಗಮನಿಸೋದಾದ್ರೆ, ಖಾದರ್ ಅವರು ಯಾವುದಾದ್ರೂ ಒಂದು ಹಿಂದೂ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಹಿಂದೂಗಳಿಗಿಂತ ಬಿಜೆಪಿಯವರು ಜಾಸ್ತಿಯಾಗಿ ಟೀಕೆ ಮಾಡ್ತಾರೆ. ದೇವಸ್ಥಾನಗಳಿಗೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಕರೆಸಿದ್ದೀರಾ, ಅವನಿಗೆ ಪ್ರಸಾದವನ್ನು ಕೊಟ್ಟಿದ್ದೀರಾ ಅಂತ ಹೇಳಿ. ಈ ತರದಾದಂತಹ ಶಾಂತಿ ಕದರುವಂತಹ ವ್ಯವಸ್ಥೆಗಳು ಯಾಕೆ ಅಂತ ಬಿಜೆಪಿಗೆ ಇಲ್ಲ. ನೀವು ಬಹುಶಃ ಹೇಳುವುದು ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಮಾತನ್ನು ಉಲ್ಲೇಖಿಸಿ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಮುಸಲ್ಮಾನರಿಗೆ ಒಂದೇ ದೇವರು ಇರುವುದು, ಅಲ್ಲಾಹನು. ಹಾಗೆ ಇರುವಾಗ ಅವನು ಅಲ್ಲಾಹನಲ್ಲದೆ ಬೇರೆ ಯಾರನ್ನು ಯುಟಿಗಾದರೆ ನಂಬುವುದಿಲ್ಲ ಅಂತ ಗೊತ್ತಿದ್ದ ಮೇಲೆ ಅವನು ನೀವು ದೇವಸ್ಥಾನಕ್ಕೆ ಯಾಕೆ ಕರೆಸುವುದು, ಅವರಿಗೆ ಎಂತ ಬುಳ್ಳಿಯ ಪ್ರಸಾದ ಯಾಕೆ ಕೊಡುವುದು ಅಂತೇಳಿ ಅವರು ಕೇಳ್ತಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನು ಹೇಳಿದ್ದಾರೆ ಅದನ್ನು ಮಾಧ್ಯಮದ ಮೂಲಕ ಹೇಳ್ತೇನೆ. ಒಬ್ಬ ಸತ್ಯನಿಷ್ಠ ಮುಸಲ್ಮಾನಾಗಿ ನಾನು ಅದನ್ನೇ ಹೇಳ್ತೇನೆ. ನಮಗೆ ಅಲ್ಲಾಹು ಅಲ್ಲದೆ ಇನ್ನೊಬ್ಬ ಆರಾಧ್ಯ ದೈವ ಇಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಒಂದು ವೇಳೆ ಆ ಸ್ಥಾನ ಇನ್ನೊಬ್ಬರಿಗೆ ಕೊಡಬಹುದಂತ ಆಗಿದ್ರೆ, ಮೊನ್ನೆ ನೀವು ಹೇಳಿದ್ರಲ್ಲ, ಕಲ್ಲು ತೂರಾಟ ಮಾಡಿದ್ದು ಬೆಂಕಿ ಕೊಡ್ಲಿಕ್ಕೆಲ್ಲ ಹೋದದ್ದು ಯಾರ ಮೇಲಿನ ಪ್ರೀತಿಯಿಂದ? ಪ್ರವಾದಿಯವರ ಮೇಲೆ ಪ್ರೀತಿ. ಆ ಪ್ರವಾದಿಯವರು ನಮ್ಮ ತಂದೆ ತಾಯಿ, ನಮ್ಮ ಸಂಪತ್ತು ಎಲ್ಲ ದಾರ ಎರೀಲಿಕ್ಕೆ ನಾವು ಸಿದ್ಧ, ನಮ್ಮ ಪ್ರಾಣವೇ ನಾವು ಕೊಡ್ಲಿಕ್ಕೆ ರೆಡಿ ಇದ್ದಂತಹ ವ್ಯಕ್ತಿಯನ್ನು ನಾವು ಅಲ್ಲಾಹನ ನಂತರದ ಸ್ಥಾನ ಇಟ್ಟು ನಾವು ಕೊಡ್ತಿದ್ದೇವಲ್ಲ. ಅಲ್ಲಾಹನ ಸ್ಥಾನವನ್ನು ಅವರಿಗೆ ನಾವು ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ನಾವು ಖಂಡಿತವಾಗಿಯೂ ಕೊರಗಜ್ಜನಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತು. ಆದರೆ ಇಸ್ಲಾಂ ಧರ್ಮ ಹೇಳುವ ಇನ್ನೊಂದು ಅಂಶವನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು. ನೀನು ಅಲ್ಲಾಹನನ್ನು ನೀನು ಗೌರವಿಸುವಾಗ, ನೀನು ಅಲ್ಲಾಹನಲ್ಲದೆ ಬೇರೆಯವರು ಪೂಜಿಸುವಂತಹ ದೇವರನ್ನ ನೀನು ಗೌರವಿಸಬೇಕು. ನೀನು ಅವರಿಗೆ ಅಪಮಾನಿಸಬಾರದು, ಅದಕ್ಕೆ ನೀವು ಕೆಟ್ಟದಾಗಿ ಹೇಳಬಾರದು. ಯಾಕೆ ಗೊತ್ತಾ? ನೀನು ಅಪಮಾನ ಮಾಡಿದರೆ ಆ ಅಪಮಾನದ ಕಾರಣಕ್ಕಾಗಿ ಅವರು ನಿನ್ನ ಅಲ್ಲಾಹನನ್ನು ಅಪಮಾನ ಮಾಡಿದರೆ ಅದರ ಹೊಣೆ ನಿನ್ನದಾಗಿರ್ತದೆ. ಅದರಿಂದಾಗಿ ಇನ್ನೊಂದು ಧರ್ಮದ ಆರಾಧನಾ ವಸ್ತುವನ್ನು ನೀನು ಟೀಕಿಸಬಾರದು, ನೋಯಿಸಬಾರದು ಅಂತ ಹೇಳಿ ಹೇಳ್ತಾರೆ. ಈ ಒಂದೇ ಒಂದು ವಾಕ್ಯವನ್ನ ಇಟ್ಟುಕೊಂಡು ನಾನು ಯಾವ ರೀತಿ ತೀರ್ಮಾನ ಮಾಡಿದ್ದೇನೆ? ಅಲ್ಲಾಹನಿಗೆ ನನ್ನ ಆರಾಧನೆ, ನನ್ನ ಪ್ರಾರ್ಥನೆ, ನನ್ನ ಸುಜೂದು, ನನ್ನ ಎಲ್ಲ ಅಲ್ಲಾಹನಿಗೆ. ಆದರೆ ಮುಕ್ಕೋಟಿ ದೇವರನ್ನು ಕೂಡ ನಾನು ಗೌರವಿಸ್ತೇನೆ. ಮುಕ್ಕೋಟಿ ದೇವತೆಗೂ ನಾನು ಅದನ್ನೇ ಹಿಂದೂ ನಾಯಕರು ಹೇಳುದು, ನಿನ್ನ ಧರ್ಮವನ್ನು ಪೂಜಿಸು, ಇತರ ಧರ್ಮವನ್ನು ಗೌರವಿಸು. ಆದ್ರೆ ಇಲ್ಲಿ ನಾನು ಕೇಳ್ತಾ ಇರೋದು, ಒಂದು ಕೊರಗಜ್ಜನಲ್ಲಿಗೆ ಹೋಗಿ ಕೈ ಮುಗಿಯುವುದಂತ ಹೇಳಿದರೆ ಪೂಜಿಸುವುದು ಹೌದಲ್ವಾ? ಖಂಡಿತ. ಅಲ್ಲಿಯ ಪ್ರಸಾದ ಏನು? ಅದು ಊಟ ಅಲ್ಲ, ಅದು ಅಲ್ಲಿ ಆ ದೈವದ ಮುಂದೆ ಇಟ್ಟುಕೊಂಡು ಅಲ್ಲಿ ಬೇಕಾದಂತ ಅವರ ಎಂತ ಉಂಟು, ಬೆಳಿಗ್ಗೆಯಿಂದ ಸಂಜೆವರೆಗೆ ತುಂಬಾ ವಿಧಾನಗಳಿದೆ, ಅದೆಲ್ಲ ಅನುಸರಿಸಿಕೊಂಡು ಈ ದೈವವನ್ನು ನೀನು ನಂಬುದಾದರೆ ಮಾತ್ರ ಈ ಪ್ರಸಾದವನ್ನು ನೀನು ಸ್ವೀಕರಿಸಬೇಕು ಅಂತ ಹೇಳಿಕೊಂಡು ಈ ಪ್ರಸಾದದಿಂದ ನಿನಗೆ ಒಳ್ಳೆಯದಾಗುತ್ತದೆ ಅನ್ನುವಂತ ಮಂತ್ರ, ಅಕ್ಷತೆ, ಆಮೇಲೆ ಏನೆಲ್ಲ ಉಂಟು ದೈವತ್ ಕಾರ್ಯ, ಅದೆಲ್ಲ ಮಾಡಿ ಕೊಡುವಂತ ವಸ್ತುಗಳಲ್ವಾ? ಆ ವಸ್ತುಗಳನ್ನ ಇಲ್ಲಿ ತೆಗೆಯುವುದು, ಆಚೆ ಹೋಗಿ ಪಿಯಗಳ ಮುಖಾಂತರ ಅದನ್ನು ಬಿಸಾಡುವುದು, ಇದು ಅವಮಾನ ಅಲ್ವಾ? ನೀನೇನ್ ಮಾಡಬೇಕು? ಅದನ್ನು ತಿನ್ನಬೇಕು. ನಾನು ತಿನ್ನುತ್ತೇನೆ ಅಂತ ಬಹಿರಂಗವಾಗಿ ಹೇಳಬೇಕು, ಅಥವಾ ಜನರ ಮಧ್ಯೆ ತಿಂದು ತೋರಿಸಬೇಕು. ಅದು ಮಾಡದೆ ಇಲ್ಲಿ ಓಟಿಗಾಗಿ, ಜನರಿಗಾಗಿ ದೈವಸ್ಥಾನಕ್ಕೆ ಹೋಗುವುದು, ಅಲ್ಲಿ ಭೂತ ಕೋಲಗಳಿಗೆ ಹೋಗುವುದು, ಅಲ್ಲಿ ಕೈ ಮುಗಿಯುವುದು, ಅಲ್ಲಿ ನೇರವಾಗಿ ಆರಾಧನೆಯಲ್ಲಿ ಭಾಗಿಯಾಗುವುದು, ಇಲ್ಲಿ ಬಂದು ನಾನು ಅಲ್ಲಾಹನನ್ನು ಸ್ತುತಿಸುವುದು ಅಂತ ಹೇಳಿದ್ರೆ ದ್ವಂದ್ವ. ಹಾಗಾದ್ರೆ ತಾವು ಯಾವುದೇ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದೇನೆ, ಆದ್ರೆ ಎಲ್ಲೂ ಕೈ ಮುಗಿಲಿಲ್ಲ, ಎಲ್ಲೂ ಪ್ರಸಾದವನ್ನು ಸ್ವೀಕರಿಸಲಿಲ್ಲ. ನಾನು ಒಂದು ವೇಳೆ ಶಾಸಕನಾಗಿದ್ರೆ ಏನು ಮಾಡ್ತಿದ್ದೆ? ಕೋಲಕ್ಕೆ ಕರೆದ್ರೆ ಅಲ್ಲಿ ಹೋಗುವಂತ ಜನರ ಚಪ್ಪಲಿ ಏನಿದೆಯಲ್ಲ ಅದನ್ನು ಮಡಚಿ ನಾನು ಇಡ್ತಿದ್ದೆ, ಕೈಯಿಂದ ಒರೆಸಿ ಇಡ್ತಿದ್ದೆ. ಆ ದೇವಸ್ಥಾನಕ್ಕೆ ಬರುವ ಹಿಂದೂ ಭಕ್ತಾದಿಗಳೇ, ನಿಮ್ಮ ಚಪ್ಪಲಿಯನ್ನು ನಾನು ಒರೆಸ್ತೇನೆ, ನಡಿಲಿಕ್ಕೆ ಯಾರಾದರೂ ಬರ್ಲಿಕ್ಕೆ ಆಗುದಿಲ್ವಾ? ತಲೆಯಲ್ಲಿ ಹೊತ್ತು ತರ್ತಿದ್ದೆ. ಅಲ್ಲಿ ರಸ್ತೆ ಆಗಬೇಕಾ? ಅಲ್ಲಿ ಇಮಿಡಿಯೇಟ್ ಆಗಿ 4 ದಿವಸ ಮುಂದೆ ಅಧಿಕಾರಿಗಳನ್ನ ಕರೆಸಿ ರಸ್ತೆಗೆ ಡಾಮಾರ್ ಹಾಕಿ ಕೊಡ್ತಿದ್ದೆ.
ನಿಮ್ಮ ಇಡೀ ಆಗುವಂತ ಕೋಲದಲ್ಲಿ ಯಾರು ಬಾರದಾಗೆ ವಾಚ್ಮ್ಯಾನ್ ಆಗಿ ನಿಂತು ಕಾಯಬೇಕಾ? ನಾನು ಕಾಯ್ತಿದ್ದೆ. ಆದ್ರೆ ಒಳಗೆ ನಡೆಯುವಂತ ಧಾರ್ಮಿಕ ಕಾರ್ಯ ಅದು ನಿಮಗೆ ಸಂಬಂಧಪಟ್ಟದ್ದು. ನಾನು ಮೀನು ಮಾಂಸ ತಿಂದು ಅದರೊಳಗೆ ಬರ್ಬೇಕಾ ಬರಬಾರ್ದು ಅಂತೇಳಿ ನಿಮ್ಮ ನಿಯಮ. ಆ ನಿಮ್ಮ ನಿಯಮ ಎಲ್ಲಿ? ನನ್ನ ವ್ಯಾಪ್ತಿಯ ಹೊರಗೆ. ಆ ಹೊರಗೆ ನಾನು ಮಾಡುವಂಥದ್ದು ಗೌರವ, ಒಳಗೆ ಮಾಡುವಂಥದ್ದು ಆರಾಧನೆ. ಆರಾಧನೆ ಮಾಡಬೇಕಾದ್ರೆ ಮಾಡಬಹುದು, ಮಾಡಬಾರದು ಅಂತ ಕೇಳಲಿಲ್ಲ, ಮಾಡಬಹುದು. ಹೇಗೆ ಮಾಡಬಹುದು? ಅವನು ಅಲ್ಲಾಹನನ್ನು ಬಿಡಬೇಕು, ಅವನು ಇಸ್ಲಾಮನ್ನು ಬಿಡಬೇಕು. ಅಥವಾ ಅವನು ಹೇಳಬೇಕು, ನಾನು ಅಲ್ಲಾಹನನ್ನೂ ಆರಾಧಿಸ್ತೇನೆ, ಹಿಂದೂ ದೇವರನ್ನು ಆರಾಧಿಸ್ತೇನೆ, ನನ್ನಲ್ಲಿ ಎರಡು ದ್ವಂದ್ವ ಇದೆ, ನನ್ನ ಧರ್ಮ ಇದು, ನಾನು ಹೀಗೆ ಮಾಡ್ತೇನೆ. ಪ್ರಜಾಪ್ರಭುತ್ವ ರಾಷ್ಟ್ರ, ಇದನ್ನು ಕೇಳಲಿಕ್ಕೆ ನೀವ್ಯಾರು ಅಂತ ಕೇಳಬೇಕು. ಆದರೆ ಓಟಿಗೋಸ್ಕರ, ಚುನಾವಣೆಗೋಸ್ಕರ, ಹಿಂದೂಗಳ ಓಲೈಕೆಗೋಸ್ಕರ ಹೃದಯದಲ್ಲಿ ಅಲ್ಲಾಹನು ಮಾತ್ರ ಇದ್ದುಕೊಂಡು ಇನ್ನೊಂದು ಧರ್ಮವನ್ನು ನಾನು ಯಾವ ಕಾರಣಕ್ಕೂ ಆರಾಧಿಸುವುದಿಲ್ಲ ಅಂತೇಳಿ ಅವನು ದೃಢ ನಿರ್ಧಾರ ಮಾಡಿಕೊಂಡು ಇನ್ನೊಂದು ಧರ್ಮದಲ್ಲಿ ಹೋಗಿ ಅಪಚಾರ ಮಾಡಿದರೆ ಅದು ದೈವಕ್ಕೆ ಮಾಡುವ ಅಪಚಾರ, ದೈವ ಸ್ಥಾನಕ್ಕೆ ಮಾಡುವ ಅಪಚಾರ. ಸೊ ತಮ್ಮ ಪ್ರಕಾರ ಯುಟಿ ಖಾದರ್ ಅಂತ ಹೇಳಿದಾಕ್ಷಣ ತಮಗೆ ನೆನಪಾಗ ಯಾವ ವ್ಯಕ್ತಿ, ಈಗ ನಾನು ಈ ಮಾತಾಡಿದ ವ್ಯಕ್ತಿ ಏನಿದೆ, ಇದು ಯಾವ ವ್ಯಕ್ತಿಗೆ ನಾನು ಹೇಳಿದ್ದಲ್ಲ. ಈ ರೀತಿ ಯಾರು ಮಾಡ್ತಾರೆ ಅವರಿಗೆ, ಅದು ನಾನು ಮಾಡಿದ್ರೆ ನಾನು ಅಲ್ಲ. ತಮ್ಮ ಪ್ರಕಾರ ಯುಟಿ ಖಾದರ್ ಅವರ ಬಗ್ಗೆ ಹೇಳೋದಾದ್ರೆ ಯುಟಿ ಖಾದರ್ ಸಂಬಂಧ ನಿಮ್ಮದು ಮತ್ತು ಯುಟಿ ಖಾದರ್, ನನ್ನ ಮತ್ತು ಯುಟಿ ಖಾದರ್ ಅವರ ಒಳ್ಳೆ ಸಂಬಂಧ. ನಾವು ಒಂದೇ ರೀತಿಯಲ್ಲಿ ಒಟ್ಟಿಗೆ ಬೆಳೆದವರು. ಅವರು ಮಾಡುವ ಎಲ್ಲ ಒಳ್ಳೆ ಕೆಲಸಗಳಿಗೆ ನಾನು ಬೆಂಬಲವನ್ನು ಕೊಟ್ಟಿದ್ದೇನೆ. ಅವರು ಎಲ್ಲ ಜಾತಿ ಧರ್ಮ ಸಮುದಾಯದವರನ್ನು ಅವನು ಪ್ರೀತಿಸ್ತಾರೆ, ಅವರು ಗೌರವಿಸ್ತಾರೆ. ಅವರಿಗೆ ಜಾತಿ ಧರ್ಮ ಅನ್ನುವಂಥದ್ದೇ ಇಲ್ಲ ಅಂತಾನೆ ಹೇಳ್ಬೋದು. ಅವರು ಸೌಹಾರ್ದತೆ ವಿಚಾರ ಇರ್ಬೋದು, ಮತ್ತೊಂದು ವಿಚಾರಗಳಿರ್ಬೋದು, ಎಲ್ಲದಕ್ಕೂ ಅವರು ಒಳ್ಳೆ ಕೆಲಸ. ಈ ಕಾರಣಕ್ಕೋಸ್ಕರ ಅವರ ಎದುರಾಳಿಯಾಗಿ ತಾವು ನಿಲ್ಲಿಲ್ಲ ಇಲ್ಲಿಯ ತನಕ ಚುನಾವಣೆ. ಆ ಕಾರಣ ಇಲ್ಲ. ಪ್ರಥಮವಾಗಿ ನಾನು ಅವರು ಇರುವಾಗಲೇ ನನಗೆ ಅವರೇ ಕಂಗ್ರ್ಯಾಚುಲೇಷನ್ ಹೇಳಿದ್ದಾರೆ, ರೈಮಾ ಅವರೇ ಕಂಗ್ರ್ಯಾಚುಲೇಷನ್, ನನಗೆ ಮಾಹಿತಿ ಸಿಕ್ಕಿದೆ, ನನ್ನ ವಿರುದ್ಧ ನೀನು ಅಂತಿಮ ಆಗಿದ್ದಿ ಅಂತ ಹೇಳಿ. ಚುನಾವಣೆ ಇದು, ಸ್ನೇಹ ಬೇರೆ, ಫ್ರೆಂಡ್ಶಿಪ್ ಬೇರೆ. ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ನನ್ನನ್ನು ಅಭಿನಂದಿಸಿದ್ದಾರೆ ಯುಟಿ ಖಾದರ್ ಅವರಿಗೆ. ಆಮೇಲೆ ಪ್ರತಿ ಸಲ ಕಾರ್ಯಕ್ರಮ ಬಂದಾಗ ನಾವು ಇದು ಮಾಡಿದ್ದೇವೆ. ವೈರೋತ್ವವಾಗಿ ತಪ್ಪು ಮಾಡಿದಾಗ ತಪ್ಪು ಅಂತ ನಾನು ಹೇಳ್ತೇನೆ, ಒಳ್ಳೇದು ಮಾಡಿದರೆ ಒಳ್ಳೇದು ಅಂತ ಹೇಳ್ತೇನೆ. ವ್ಯಕ್ತಿಗತವಾಗಿ ಯುಟಿ ಖಾದರ್ ಒಟ್ಟಿಗೆ ಯಾವ ರೀತಿಯ ಕೋಪ ಮಾಡಬಾರದು, ಮಾಡುವುದೂ ಇಲ್ಲ ನಾನು. ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ರೈಮುಚ್ಚಿಲ್ ಅವರ ಸಂಬಂಧ ಹೇಗಿದೆ? ಬಹಳ ಒಳ್ಳೇದಿದೆ, ಹಿಂದೆಯೂ ಒಳ್ಳೇದಿತ್ತು. ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಮನೆಗೆ ನನಗೆ ನೇರವಾಗಿ ಪ್ರವೇಶ ಇದೆ. ನಾನು ಅಲ್ಲಿ ಕೂತ್ಕೊಂಡು 1 ಗಂಟೆ 2 ಗಂಟೆ ನಾನು ಮಾತಾಡ್ತೇನೆ. ಅವರು ನನ್ನೊಟ್ಟಿಗೆ ನಗುಮುಖದಿಂದ ಮಾತಾಡ್ತಾರೆ. ನಾನು ಅವರೊಟ್ಟಿಗೆ ಚಹಾ ಎಲ್ಲ ಸ್ವೀಕಾರ ಮಾಡಿದ್ದೇನೆ. ಆಮೇಲೆ ನಾನು ನನ್ನ ಸಮುದಾಯದ ಸಮಸ್ಯೆಗಳ ಬಗ್ಗೆ ಅವರಲ್ಲಿ ನಾನು ಹೋಗಿದ್ದೇನೆ. ಸರಿ, ಹೀಗೆ ನಮ್ಮ ಸಮಾಜದಲ್ಲಿ ಸಮಸ್ಯೆಗಳಿದೆ, ನಾನು ತಗೊಂಡು ಹೋದ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೇನೆ. ಉಳಿದ ವಿಚಾರಗಳು ಅವರ ತತ್ವ, ಅವರ ಸಿದ್ಧಾಂತ, ಅವರ ಇದಿದೆ, ಅದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಅವರಲ್ಲಿ ಏನಾದರೂ ಇದ್ರೆ ನಾನು ನೇರವಾಗಿ ಅವರಲ್ಲಿ ನಾನು ಹೇಳಿದ್ದೇನೆ. ಆ ಹೇಳಿದ್ದಕ್ಕಾಗಿ ಅವರು ಗೌರವ ಸೂಚಿಸಿದ್ದಾರೆ. ದೇಶದಾದ್ಯಂತ ಇರುವಂತಹ ಅನೇಕ ಮಸೀದಿಗಳ ಒಳಗಡೆ ದೇವಸ್ಥಾನ ಇದೆ ಅಂತ ಹೇಳಿ ಅಗಿಯುವಂತ ಪ್ರಯತ್ನ ಆಗ್ತಾ ಇದೆ. ಬಾಬರಿ ಮಸೀದಿ ಆಗದಂತ ಸಂದರ್ಭದಲ್ಲೂ ಕೂಡ ರೈಮುಚ್ಚಿಲ್ ಅವರು ಸೈಲೆಂಟ್ ಆಗಿದ್ರು. ಈಗಂತೂ ದೇಶದಲ್ಲಿ ಅನೇಕ ಕಡೆ ಈ ಒಂದು ಕೆಲಸ ಕಾರ್ಯ ನಡೀತಾ ಇದೆ. ಅಲ್ಲಿಗೆ ಮಸೀದಿಗಳು ಎಲ್ಲವೂ ಕೂಡ ನಿರ್ನಾಮ ಆಗುತ್ತಾ? ಇಲ್ಲ, ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ಅದಿದೆ. ಈಗಾಗಲೇ ನ್ಯಾಯಾಲಯಗಳು ಹೇಳಿದೆ. ನಮ್ಮ RSS ನ ಮೋಹನ್ ಭಾಗವತ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಮಸೀದಿಗಳ ನೆಲದಲ್ಲಿ ನೀವು ಮಂದಿರವನ್ನು ಹುಡುಕುವ ಪ್ರಯತ್ನ ಇನ್ನು ಮಾಡಬೇಡಿ. ಆಮೇಲೆ ಸೌಹಾರ್ದತೆಯಿಂದ ಇರುವ, ಈಗ RSS ಗೆ ಪ್ರಮೋಚ ನಾಯಕರು ಅಂತ ಹೇಳಿದ್ರೆ ಮೋಹನ್ ಭಾಗವತ್ ಅವರು, ಅವರೇ ಆ ಮಾತು ಹೇಳಿದ ನಂತರ ನಾವು ಮತ್ತೆ RSS ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ನಾವು RSS ಗೆ ಮಾಡುವಂತ ಒಂದು ವಂಚನೆ ಮತ್ತು ಅದನ್ನು ನಾವು ಒಂದು ಅಪಮಾನ ಮಾಡಿದ ಹಾಗೆ. ಅದರ ಪ್ರಮುಖರಾಗಿ ಹೇಳಿದ ಮೇಲೆ ಅಲ್ಲಿಂದಲೇ ಉತ್ತರ ಬಂದ ನಂತರ ಬೇರೆ ಮಾತೇ ಇಲ್ಲ. ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ RSS ನ ಎಲ್ಲ ನಿಯಮಗಳನ್ನು ಕೂಡ ಪಾಲಿಸ್ತೀರ? ಹಾಗಾದ್ರೆ ಎಲ್ಲ ನಿಯಮ ಅಲ್ಲ, ಒಪ್ಪುವಂತ ನಿಯಮಗಳನ್ನು ಪಾಲಿಸ್ತೇನೆ. ಅದರಲ್ಲಿ ಸಮಾಜಕ್ಕೆ ಹಿತವಾಗುವಂತದನ್ನು ಒಪ್ಪುತ್ತೇನೆ. ನನ್ನ ಧರ್ಮಕ್ಕೆ ವಿರೋಧವಾಗುವಂತದ್ದು ಯಾವುದಾದ್ರೂ ಇದ್ರೆ ವಿರೋಧಿಸ್ತೇನೆ. ಅಕ್ರಮ ಗೋಸಾಗಾಟದ ಬಗ್ಗೆ ತಮ್ಮ ನಿಲುವೇನು? ಅಕ್ರಮ ಗೋಸಾಟ ತಪ್ಪು, ಖಂಡಿತವಾಗಿ ತಪ್ಪು. ಕಳ್ಳತನ ಯಾವ ರೀತಿ ಅಂತ ಹೇಳಿದ್ರೆ, ಪ್ರವಾದಿಯವರ ಒಂದು ಕೋಟ್ ಅನ್ನು ಉಚ್ಚರಿಸ್ತೇನೆ. ಅವರು ಬದುಕಿರುವಾಗ ಒಂದು ಆಡು, ಕುರಿ ಕಣ್ಮರೆಯಾಗಿದೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಕಣ್ಮರೆಯಾಗಿದೆ ಅಂತ ಮಾಹಿತಿ ಬಂದಾಗ ಅವರು ಕೇಳ್ತಾರೆ, ಒಂದು ಕುರಿ ಸಾಧಾರಣ ಎಷ್ಟು ವರ್ಷ ಬದುಕುತ್ತದೆ ಅಂತ. ಅದು 7-8 ವರ್ಷ ಏನೋ ಅದರದ್ದು ಅವಧಿ ಇದೆ. ಅಷ್ಟು ವರ್ಷದವರೆಗೆ ಪ್ರವಾದಿಯವರು ಕುರಿ ಮಾಂಸವನ್ನೇ ತಿನ್ನಲಿಲ್ಲ. ಯಾಕೆ ತಿನ್ನಲಿಲ್ಲ? ಅದನ್ನು ಯಾರಾದರೂ ಕದ್ದಿದ್ರೆ ಆ ಕದ್ದ ಮಾಂಸ ಯಾವುದಾದ್ರೂ ರೂಪದಲ್ಲಿ ನನ್ನ ಹೊಟ್ಟೆಯೊಳಗೆ ಬಂದು ಸೇರಬಹುದು ಅಂತ. ಇದು ಹದೀಸ್. ಹಾಗಿರಬೇಕಾದ್ರೆ ಇವತ್ತು ತಿನ್ನುವಂತ ಯಾವುದನ್ನು ತಿನ್ನಬಹುದು? ನಿಮಗೆ ಮಾರುಕಟ್ಟೆಯಲ್ಲಿ ಸರ್ಕಾರ ಬದ್ಧವಾಗಿ ಕೊಟ್ಟಂತಹ ಒಂದು ಏನಿದೆ ಸ್ಲಾಟರ್ ಇದೆ, ಅಲ್ಲಿಂದ ತೆಗೆದ್ರೆ ಕೆಲವೊಮ್ಮೆ ಅದು ಏನು
ನಿಯಮವಾಗಿ ಅಲ್ಲಿ ಬಂದು ಅದ್ರಲ್ಲಿ ಕಡಿಯಲ್ಪಟ್ಟು ಹೋದದ್ದು ಅಂತ ಹೇಳ್ಬೋದು. ಈ ಉಳಿದದ್ದು ಉಂಟಲ್ಲ ಅನಧಿಕೃತವಾದಂತಹ ಏನು ಕಸೈಖಾನೆಗಳಿದೆ, ಅಲ್ಲಿಗೆ ಬರುವಂತ ಗೋವುಗಳೆಲ್ಲಿದ್ದು, ಅಲ್ಲಿ ಕಡಿಯುವಂತ ಮಾಂಸಗಳೆಲ್ಲಿದ್ದು, ಅಲ್ಲಿ ಬರುವಂತ ಮಾಂಸಗಳನ್ನು ತಿಂದರೆ ಅದು ಕೂಡ ಕದ್ದ ಮಾಂಸವೇ. ಒಬ್ಬ ಹಣ ಕೊಟ್ಟು ತಂದು ಅಕ್ರಮ ಗೋ ವಧಾಗ್ರಹಕ್ಕೆ ತಗೊಂಡೋಗಿ ಅಲ್ಲಿ ಮಾಂಸ ಮಾಡಿ ತಂದು ಕೊಟ್ಟರು ಕೂಡ ಅದು ಹಣ ಕೊಟ್ಟದ್ದಾಗಿದ್ರು ಕೂಡ ಅದು ಅಕ್ರಮ. ಇಷ್ಟು ಸ್ಪಷ್ಟತೆ ಇಸ್ಲಾಮಿನಲ್ಲಿದೆ. ಮುಸಲ್ಮಾನರಲ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇಸ್ಲಾಮಿನಲ್ಲಿದೆ. ನಾನು ಅದೇ ಹೇಳಿದ್ದು, ನಾವು ಇಸ್ಲಾಮನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನೀವು ಮುಸಲ್ಮಾನರನ್ನು ನೋಡಿದರೆ ಆಗುದಿಲ್ಲ. ಮುಸಲ್ಮಾನ ಬಾರಲ್ಲಿ ಇರ್ತಾನೆ, ಮುಸಲ್ಮಾನ ಬಾರಲ್ಲಿದ್ದಾರೆ ಅಂತ ಹೇಳಿದ್ರೆ ಇಸ್ಲಾಂ ಅವನಿಗೆ ಕುಡಿಲಿಕ್ಕೆ ಅನುಮತಿ ಕೊಟ್ಟಿದೆ ಅಂತ ಹೇಳಿ ಅಲ್ಲ. ಲವ್ ಜಿಹಾದ್ ಅಂತ ನೀವು ಹೇಳ್ತೀರಲ್ಲ, ಅಂತದ್ರಲ್ಲಿ ಮುಸಲ್ಮಾನ ಇರ್ತಾನೆ, ನೀವು ಅವನನ್ನು ನೋಡಿ ಇಸ್ಲಾಂ ಹಾಗೆ ಹೇಳ್ತಾರೆ ಅಂತ ತಿಳ್ಕೊಳ್ಬಾರದು. ಇಸ್ಲಾಂ ತಿಳುವಳಿಬೇಕಾದ್ರೆ ಏನು ಮಾಡಬೇಕು? ಕುರಾನ್ ಮತ್ತು ಹದೀಸ್ ನೋಡಬೇಕು. ಅದರಲ್ಲಿ ಇದೆ ಅಂತ ಹೇಳಿದ್ರೆ ನೀವು ವಿರೋಧಿಸಲಿಕ್ಕೆ ಎಲ್ಲ ಸ್ವತಂತ್ರರು. ಇಲ್ಲ ನೋಡಿ ನಿಮ್ಮ ಕುರಾನಲ್ಲಿ ಹೀಗೆ ಇದೆ, ಇಲ್ಲ ನಿಮ್ಮ ಹದೀಸಲ್ಲಿ ಇದೆ. ಗೋಹತ್ಯೆ ಬಗ್ಗೆ ವಿಚಾರಗಳು ಹೇಳೋದಾದ್ರೆ ಕುರಾನ್ ಆಧಾರಿತವಾಗಿ ನೋಡಿ, ಗೋಹತ್ಯೆ ವಿಚಾರದಲ್ಲಿ ಕುರಾನಲ್ಲಿ ಹೇಳುದಂತ ಹೇಳಿದ್ರೆ ಸಾವಿರಾರು ತಿನ್ನುವಂತಹ ವಸ್ತುಗಳಲ್ಲಿ ಒಂದಾಗಿದೆ ದನ. ಗೋವು ಅಂತ ಹೇಳಿ ಅಲ್ಲ, ದನಗಳು ಎಲ್ಲವೂ ಎಮ್ಮೆ ಕೋಣ ಇದೆಲ್ಲ ಬರ್ತದೆ. ಯಾವುದು? ಸಾವಿರಾರು ತಿನ್ನುವಂತ ವಸ್ತುಗಳಲ್ಲಿ ಒಂದಾಗಿದೆ. ಆಮೇಲೆ ಗೋವನ್ನು ತಿನ್ನಬಾರದು ಅಂತೇಳಿ ಇಸ್ಲಾಮಿನಲ್ಲಿ ಇಲ್ಲ. ಆದರೆ ಇದು ಒಂದು ಮಾತು ಬಹಳ ನೆನಪಿಟ್ಟುಕೊಳ್ಳಿ, ತುಂಬಾ ಜನರಿಗೆ ಗೊತ್ತಿಲ್ಲ. ಪ್ರವಾದಿಯವರ ಬಗ್ಗೆ ಸಹಸ್ರಾರು ಹದೀಸುಗಳಿದೆ. ಅವರು ಕೂತದ್ದು, ನಿಂತದ್ದು, ಮಲಗಿದ್ದು, ಉಚ್ಚ ಒಯ್ದದ್ದು, ಹೇಗೆ ಉಚ್ಚ ಒಯ್ಯಬೇಕು ಅದಕ್ಕೆ ಹದೀಸಿದೆ. ಯಾವ ಸೈಡಿಗೆ ತಿರುಗಿ ಮಲಗಬೇಕು, ಹೇಗೆ ಬ್ರಷ್ ಮಾಡಬೇಕು, ಇಂಥದ್ದಕ್ಕೂ ಸಣ್ಣ ಸಣ್ಣ ವಿಚಾರಗಳಿಗೂ ಹದೀಸುಗಳಿದೆ. ಆದರೆ ಅಷ್ಟು ಹದೀಸುಗಳಲ್ಲಿ ಅವರ ಜೀವಮಾನದಲ್ಲಿ ಅವರು ಒಮ್ಮೆಯೂ ಗೋಮಾಂಸ ಭಕ್ಷಣೆ ಮಾಡಿದ ಒಂದೇ ಒಂದು ಹದೀಸಿಲ್ಲ. ಸಾರ್ವಜನಿಕವಾಗಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ, ಯಾವುದಾದರೂ ಮುಸಲ್ಮಾನರು ಬಂದು ಹೇಳಿ ಗೋಮಾಂಸವನ್ನು ಪ್ರವಾದಿಯವರು ಭಕ್ಷಣೆ ಮಾಡಿದ ಹದೀಸ್ ಇದೆ ಅಂತ ಅವ್ರು ಹೇಳಿ. ಅವರು ತಿನ್ಲಿಲ್ಲ. ಒಂದು ನಿಮಿಷ ಒಂದದು. ಎರಡನೇದಾಗಿ ಇನ್ನೊಂದು ಧರ್ಮೀಯರು ಆರಾಧಿಸುವ ವಸ್ತುವನ್ನು ನೀವು ಗೌರವಿಸಿ ಅಂತೇಳಿ ಇಸ್ಲಾಂ ಹೇಳ್ತದೆ. ಈಗ ಆರಾಧಿಸುವ ವಸ್ತುಗಳಲ್ಲಿ ಗೋವು ಕೂಡ ಒಂದು ಅಂತ ನೆಲೆಯಲ್ಲಿ ಈ ಹದೀಸಿಗೆ ಗೌರವ ಕೊಟ್ಟು ಬಹಳಷ್ಟು ಮಂದಿ ಗೋವನ್ನು ತಿನ್ನುವುದಿಲ್ಲ. ನಿಮಗೆ ಗೊತ್ತಿದೆಯಾ ಯಾಕೆ ತಿನ್ನುವುದಿಲ್ಲ? ಈ ಒಂದು ಕಾರಣಕ್ಕಾಗಿ ತಿನ್ನುವುದಿಲ್ಲ. ಇನ್ನು ತಿನ್ನುವುದನ್ನು ನಾವು ಹರಾಮ್ ಅಂತ ಹೇಳಲಿಕ್ಕೆ ಯಾಕೆ ನಮಗೆ ಆಗುವುದಿಲ್ಲ ಅಂತ ಹೇಳಿದ್ರೆ ಅದು ನಿಷಿದ್ಧ ಮಾಡಲಿಲ್ಲ. ಪ್ರವಾದಿಯವರು ತಿನ್ನಲಿಲ್ಲ ಅನ್ನುವ ಕಾರಣಕ್ಕಾಗಿ ನಾವು ತಿನ್ನಬಾರದಂತ ಹೇಳಿ ಅಲ್ಲ. ಆದರೆ ಪ್ರವಾದಿ ತಿಂದಿದ್ದಿದ್ರೆ ಇವತ್ತು ವಿಶ್ವದ ಎಲ್ಲರೂ ತಿನ್ನಲೇಬೇಕಿತ್ತು. ಯಾಕಂದ್ರೆ ಅವರ ಮೇಲಿನ ಪ್ರೀತಿಯಿಂದ. ಇಲ್ಲಿ ಅವರು ತಿನ್ನದೇ ಇರುವುದರಿಂದ ಬೇಕಾದರೆ ವರ್ಜಿಸಬಹುದು ಅವರ ಮೇಲಿನ ಗೌರವದಿಂದ. ಇನ್ನೊಂದು ಧರ್ಮೀಯರು ಆರಾಧಿಸುವ ವಸ್ತುವನ್ನು ನೀವು ಗೌರವಿಸಿ ಅನ್ನುವಂಥ ಹದೀಸ್ ಇದೆಯಲ್ಲ, ಅದಕ್ಕೆ ಗೌರವ ಕೊಟ್ಟು ನೀವು ವರ್ಜಿಸುವ. ಆದರೆ ತಿಂದವನು ಕೆಟ್ಟವನು ಅಥವಾ ಅವನು ಕಾಫಿರ್ ಅಥವಾ ತಿಂದವನು ಕುಲದಿಂದ ಹೊರಗೆ ಸೇಲ್ಪಟ್ಟವನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಹರಾಮ್ ಅಂತ ಹೇಳಿ ಹೇಳಲಿಲ್ಲ. ಈ ಕಾರಣಕ್ಕಾಗಿ. ಆಮೇಲೆ ತಿನ್ನದಿದ್ರು ಏನಿಲ್ಲ, ತಿಂದ್ರು ಏನಿಲ್ಲ. ಅದರಲ್ಲೂ ಕದ್ದು ತಿನ್ನುವುದಕ್ಕೆ ಯಾವ ಫತ್ವೋ ಬೇಡ, ಅದು ಹರಾಮೆ. ಹಟ್ಟಿಯಿಂದ ತಲವಾರು ತೋರಿಸಿ ಜಲಪಿಸಿ ಅದನ್ನು ತಗೊಂಡು ಬಂದು ಅದನ್ನು ಮಾಂಸವನ್ನು ಮಾಡಿದವನು ತಪ್ಪಿತಸ್ಥ, ತಿಂದವನು ತಪ್ಪಿತಸ್ಥ, ಅದನ್ನು ಉಂಡವನು ತಪ್ಪಿತಸ್ಥ, ಎಲ್ಲರೂ ತಪ್ಪಿತಸ್ಥರಾಗಿರ್ತಾರೆ. ಇದಕ್ಕೆ ಸಣ್ಣ ಕಾನೂನಲ್ಲ ನಾನು ಹೇಳುದು. ಇಂಥ ವಿಚಾರಗಳು ಬಂದಾಗ ದೊಡ್ಡ ಕಾನೂನು ಮಾಡಿದರೆ ಏನಾಗ್ತದೆ, ಮುಂದೆ ಅವನು ಆ ರೀತಿ ಕಳ್ಳತನ ಮಾಡುವಾಗ ಅವನು ಹೆದರಬೇಕು. ಆ ಥರ ಆಗಬೇಕು ಬದಲಾವಣೆ. ಓಕೆ, ಈಗ ಕೊನೆಯದಾಗಿ ಒಂದು ಕನ್ಕ್ಲೂಷನ್ ಬರೋದಾದ್ರೆ, ಪ್ರಸ್ತುತ ತಾವು ಕೂಡ ಧ್ವನಿ ಎತ್ತುತ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಕ್ಫ್ ಬಿಲ್ಗೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ಕೊನೆಯದಾಗಿ ತಮ್ಮ ಅಭಿಪ್ರಾಯ ಹೇಳೋದಾದ್ರೆ? ಈಗ ನಾನು ಹೇಳುವುದಾದರೆ ಈ ಕೇಂದ್ರ ತರುವಂಥ ವಕ್ಫ್ ಬಿಲ್ಲಿನ ವಿರುದ್ಧ ನಾನು ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮುಖಂಡರಿಗೆ ಮತ್ತು ಕೇಂದ್ರ ಸರ್ಕಾರದ ನಾಯಕರಿಗೆ ನಾನು ಇದರಲ್ಲಿ ಒಂದು ತಿಳಿಸುವುದೇನಂತ ಹೇಳಿದರೆ, ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಬಿಜೆಪಿಯೇತರ ಇರುವಂಥ ರಾಜಕೀಯ ಪಕ್ಷಗಳು ಇದರ ವಿರುದ್ಧ ಒಂದಾಗಿದೆ. ಅವರೆಲ್ಲ ವೈಮನಸ್ಸನ್ನು ಮರೆತಿದ್ದಾರೆ. ಸಿಯಾ, ಸುನ್ನಿಗಳು, ಎಪಿ, ಇಕೆ, ಮುಜಾಹಿದ್ ಅಂತೇಳಿ ಏನೆಲ್ಲ ಸಹಸ್ರಾರು ಪಂಗಡಗಳಿತ್ತು, ಆ ಪಂಗಡಗಳು ಕೂಡ ಭಿನ್ನ ಮತವನ್ನು ಮರೆತು ಇವತ್ತು ಇದರ ವಿರುದ್ಧ ಒಂದಾಗಿದ್ದಾರೆ. ಇದೀಗ ದೊಡ್ಡ ಒಂದು ಶಕ್ತಿಯಾಗಿ ಈ ಬಿಲ್ಲಿನ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅಂತಿಮವಾದ ನಿರ್ಧಾರವನ್ನು ತೆಗೆದಿದ್ದಾರೆ. ಈ ನಿರ್ಧಾರ ತೆಗೆದರೆ ಬಹುಶಃ ಕನಿಷ್ಠ ಅಂತ ಹೇಳಿದ್ರು ಭಾರತ ದೇಶದ ಒಟ್ಟು ಮುಸಲ್ಮಾನರ ಜನಸಂಖ್ಯೆಯ ಒಂದು 50% ಜನಸಂಖ್ಯೆ ಒಂದಾಗಿ ಈ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಸೇರಿದಾಗ, ಅದರಲ್ಲಿ ಎಲ್ಲರೂ ಒಂದೇ ರೀತಿಯ ಮನಸ್ಥಿತಿಯವರು ಇರುವುದಿಲ್ಲ. ಕೆಲವರು ಆವೇಶಭರಿತರು, ಕೆಲವರು ಪುಂಡರು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ. ಈ ರೀತಿ ಆಗಿ ಘರ್ಷಣೆಯಾಗಿ
ಮತ್ತೊಮ್ಮೆ ಆ NRC CAA ಬಂದಾಗ ದೇಶದಲ್ಲಿ ಯಾವ ರೀತಿ ಅನಾಹುತಗಳು ಸಂಭವಿಸಿತು, ಆ ರೀತಿಯ ಅನಾಹುತಗಳು ಸಂಭವಿಸಿದ ರೀತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಈ ಎಲ್ಲ ಸಂಘಟಕರೊಂದಿಗೆ ಪ್ರತಿಭಟನೆ ಮಾಡುವ ಮೊದಲು ಅವರೊಂದಿಗೆ ಒಂದು ಸಂಪರ್ಕ ಸಮನ್ವಯ ಸಾಧಿಸಬೇಕು. ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿರುವಂತಹ ಹಕ್ಕು. ಆದರೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಕಾನೂನು ಏನು ಹೇಳಿದೆ, ನಮ್ಮ ಭಾರತೀಯ ದಂಡ ಸಂಹಿತೆಗಳು ಏನಿದೆ, ಆ ಅವಕಾಶಗಳನ್ನು ಬಳಸಿಕೊಂಡು ಮಾಡುವ ರೀತಿಯಲ್ಲಿ ಇದು ಆಗುವ ರೀತಿಯಲ್ಲಿ ಸರ್ಕಾರ ಖಂಡಿತವಾಗಿಯೂ ಈಗಲೇ ಎಚ್ಚೆತ್ತುಕೊಂಡು ಮಧ್ಯಪ್ರವೇಶವನ್ನು ಮಾಡಬೇಕು. ನಂಬರ್ 1. ಎರಡನೆಯದಾಗಿ, ಇನ್ನೂ ಆ ಬಿಲ್ಲು ಬರುವ ಮೊದಲು ಮುಸಲ್ಮಾನರು ಏನು ಆತಂಕವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ, ಇದು ಬಂದಾಗ ಯಾವ ರೀತಿ ಮುಸಲ್ಮಾನರ ಸ್ವತ್ತುಗಳು ನಮ್ಮಿಂದ ಮರಳಿ ಹೋಗ್ತದೆ ಅನ್ನುವಂಥ ಒಂದು ಆತಂಕ ಅವರಿಗಿದೆ. ಈ ಆತಂಕವನ್ನ ನಿವಾರಿಸಿಕೊಡಬೇಕಾದ ಕೆಲಸ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಸೇರಿದಾಗಿದೆ. ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅಂತ ಜವಾಬ್ದಾರಿ ಇದ್ದವರು, ನೀವು ಆಗ ಕೇಳಿದ್ದೀರಿ, ನಾನೀಗ ಜವಾಬ್ದಾರಿಯಲ್ಲಿಲ್ಲ. ಈ ಜವಾಬ್ದಾರಿಯಲ್ಲಿ ಇದ್ದವರು ಸರ್ಕಾರದಲ್ಲಿ ಹೋಗಿ ನೋಡಿ ಮುಸಲ್ಮಾನರು ಈ ರೀತಿ ಪ್ರತಿಭಟನೆ ಮಾಡುವಾಗ ಇಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಅವರಿಗೆ ಏನು ಸಂದೇಶ, ಈಗ ಅದು ಬಾರದಿದ್ದ ಹಾಗೆ ಇವರಲ್ಲಿ ಏನು ಮಾಡಬೇಕು, ಅವರ ಆತಂಕವನ್ನು ದೂರ ಮಾಡಲಿಕ್ಕೆ ನಾವೇನು ಮಾಡಬೇಕು, ಈ ಪ್ರಯತ್ನ ಖಂಡಿತವಾಗಿಯೂ ಬಿಜೆಪಿಯಲ್ಲಿರುವಂಥ ಮುಸ್ಲಿಂ ನಾಯಕರು ಇದನ್ನು ಮಾಡಲೇಬೇಕು. ಅದರ ಕರ್ತವ್ಯ ಕೂಡ ಹೌದು. ಒಂದು ವೇಳೆ ಮಾಡಿಲ್ಲದಿದ್ದರೆ ನಾಳೆ ಏನಾದರೂ ಅನಾಹುತಗಳಾದರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಈ ಮುಸ್ಲಿಂ ನಾಯಕರೇ ಕಾರಣಕರ್ತರು ಆಗ್ತಾರೆ ಅನ್ನತಕ್ಕಂಥದ್ದು ಒಂದು ದೊಡ್ಡ ಒಂದು ಸಂಗತಿ. ಆದ್ದರಿಂದ ನಾನು ಎಲ್ಲರಿಗೆ ಕಳಕಳಿಯ ವಿನಂತಿ, ನಾನು ಕೂಡ ನಿಮ್ಮ ಜೊತೆಯಲ್ಲಿ ನೀವು ಹೇಳುವ ಮಾತಿಗೆ ಗೌರವ ಕೊಟ್ಟು ಈ ಏನು ಕೇಂದ್ರ ಸರ್ಕಾರ ತರುವಂಥ ಬಿಲ್ಗಳಿದೆ ಇದಕ್ಕೆ ನೀವು ಆತಂಕ ವ್ಯಕ್ತಪಡಿಸ್ತಿದ್ದೀರಿ, ಆ ಆತಂಕದಲ್ಲಿ ನಾನು ಭಾಗಿಯಾಗ್ತೇನೆ. ನಾನು ನಿಮ್ಮ ಧ್ವನಿಯೊಂದಿಗೆ ಧ್ವನಿಯಾಗ್ತೇನೆ ಮತ್ತು ಈ ಬಿಲ್ ಬಾರದೆ ಇರಲಿ ಅಂತೇನು ನಾನು ಪ್ರಾರ್ಥನೆ ಮಾಡ್ತೇನೆ. ಬಾರದೆ ಇರುವ ರೀತಿಯಲ್ಲಿ ನನ್ನಲ್ಲಿ ಆಗುವ ಪ್ರಯತ್ನಗಳೇನಿದೆ ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ. ಮುಸ್ಲಿಂ ಸಮಾಜದ ಈ ಒಂದು ಇದು ಖಂಡಿತವಾಗಿಯೂ ನಾನು ಅವರ ಜೊತೆಯಲ್ಲಿದ್ದೇನೆ. ಆದರೆ ಮುಂದೆ ಪ್ರತಿಭಟನೆ ಆಗಲಿ ಮತ್ತೊಂದು ಮಾಡುವಾಗ ಯಾವುದೇ ರೀತಿಯಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳದೆ ದಯವಿಟ್ಟು ಶಾಂತಿ ಸಂಯಮದಿಂದ ನಾವೆಲ್ಲ ಭಾರತೀಯರು, ನಮ್ಮ ವಿರೋಧ ಏನಿದ್ರು ಬಿಲ್ಲಿನ ವಿರೋಧ ಹೊರತು ಯಾವುದೇ ಹಿಂದೂಗಳ ವಿರೋಧ ಅಲ್ಲ, ಯಾವುದೇ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ, ಯಾವುದೇ ಇಲ್ಲಿರುವಂಥ ಮುಸ್ಲಿಂ ಅಲ್ಲದ ಜನಾಂಗದ ವಿರುದ್ಧ ಅಲ್ಲ, ಇಲ್ಲಿಯ ವ್ಯವಸ್ಥೆ ವಿರುದ್ಧ ಅಲ್ಲ. ನಮ್ಮದು ಏನಿದ್ರು ಈ ಕಾನೂನಿನ ವಿರುದ್ಧ, ಈ ಕಾನೂನನ್ನು ತರುವಂತಹ ಸಂಸತ್ತಿನ ವಿರೋಧ, ಅಥವಾ ನೀವು ಯಾವುದಾದ್ರೂ ರಾಜಕೀಯ ಪಕ್ಷವನ್ನು ಹೆಸರು ಆ ರಾಜಕೀಯ ಪಕ್ಷದ ವಿರುದ್ಧ ಹೊರತು ಇದು ಒಟ್ಟಾರೆ ಹಿಂದೂ ಸಮಾಜದ ವಿರುದ್ಧ ಅಂತೇಳಿ ಪರಿವರ್ತನೆ ಆಗದ ರೀತಿಯಲ್ಲಿ ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ಮುಸ್ಲಿಂ ಸಮಾಜ ಕೊಡಬೇಕು. ಮತ್ತು ಸರ್ಕಾರ ಇದು ಬರುವ ಮೊದಲು ಎರಡು ಕಡೆಯಲ್ಲಿ ಸಮಾನವಾಗಿ ಇದನ್ನು ಚಿಂತೆ ಮಾಡಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಓಕೆ, ಧನ್ಯವಾದಗಳು ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ನಿಮಗೂ, ನಿಮ್ಮೆಲ್ಲ ವೀಕ್ಷಕರಿಗೂ, ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತು ನಿಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ವಾ, ಇವತ್ತಿನ ಫೇಸ್ ಟು ಫೇಸ್ ಸಂಚಿಕೆಯಲ್ಲಿ ರಹೀಂ ಉಚ್ಚಿಲ್ ಅವರು ಅವರ ಮನದಾಳದ ಮಾತುಗಳನ್ನ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತಹ, ದೇಶಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮೇಜರ್ ವಿಚಾರಗಳ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಸೊ ಮುಂದಿನ ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.